ಲೈವ್ ಇಜ್ಜ ಲೈವ್ ಉಂಡು ಉಂಡು ಬಲೆ ಬಲೆ ಏರೋ ಲೈವ್ ಇಜ್ಜ ಅಂದಿಗೆ ಎನ್ನಿ ಬಲೆ ಬಲೆ ಲೈವ್ ಬಲೆ ಲೈವ್ ಬಲೆ ಲೈವ್ ಉಂಡು ಬಲೆ ಹಾಂ ಬತ್ತ ಅತ್ ಬರ್ತೀರಾ ಬತ್ತಿರಿಗೆ ಅವು ಗಾಡಿ ದೆಪ್ಪಡಿಗೆವ ಚೊರೆ ಅವ ಹೌದನ್ನ ಅವು ನಿನ್ನ ಒಂದು ಲೈಕ್ ಡನ್ ಪ್ರವೀಣ್ ಬುತ್ತು ನಮಸ್ತೆ ಅಕ್ಕ ನಮಸ್ತೆ ನಮಸ್ತೆ ಎಕಡೆ ಬೈದೆ ಭಾರತಿ ಕವಿ ಹ್ಯಾಯ್ ಯಾರಿದು ಭಾರತಿ ಕವಿ ನಾನು ಭಾರತಿ ಯಾರಿದು ಹೊಸತು ಬನ್ನಿ ಬನ್ನಿ ಪುತ್ತೂರು ಎಂಚೊಲ್ಲರು ಸೌಖ್ಯನಾ ನಮ್ಮ ಪ್ರವೀಣ್ ಪುರಬೈಜರು ಶೋಭಾ ಒಲ್ಲೇರು ಶೋಭಾ ಒಲ್ಲಲು ವಾಣಿ ಮಾತ ಬಲೆ ಮಾರವರ ಪಾತೆರ್ಗ ಗಮ್ಮತರು ನಿದ್ರೆ ಮಂದಾರ ಪುರ ಚೌತಿ ಏಪನೆ ಮುಗಿದನು ಬಲೆ ಅವರ ಪೂರ ಲೈಕ್ ಕೊರ್ದು ಪೂರ ಬಲೆ ಪ್ರವೀಣ್ ವನಿತಾ ಗೀತಾ ಶೋಭಾ ಕವಿತಾ ರಾಜು ಕೇಸ್ ಹಾಯ್ ಹಾಯ್ ಭಾರತಿ ಕವಿ ಕ್ಯಾ ನಮ್ಮೂರು ರಾಯಚೂರು ನಿಮ್ಮೂರು ರಾಯಚೂರು ಹೌದಾ ನಮ್ಮೂರು ಮಂಗಳೂರು ನಮ್ಮದು ಮಂಗಳೂರು ರಾಜು ಕೇಸ್ ಲೈಕ್ ಡನ್ ಥ್ಯಾಂಕ್ ಯು ಲೈಕ್ ಕೊಟ್ಟಿಲ್ಲ ನೀವು ಲೈಕ್ ಕೊಡಿ ಪ್ರೀತಿಯಲ್ಲಿ ಮೋಸ ಕೈಯಲ್ಲಿ ಇತ್ತು ಸಮೋಸ ಹಾಯ್ ಬನ್ನಿ ಒಂದು ಲೈಕ್ ಕೊಡಿ ಒಂದು ಲೈಕ್ ಕೊಟ್ಟು ಬನ್ನಿ ರಾಜು ಕೇಸ್ ಲೈಕ್ ಕೊಡಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಪ್ರೀತಿಯಲ್ಲಿ ಮೋಸ ಸೆ ಹಾಯ್ ನೀವು ಕೊಟ್ರಿ ನಮಗೆ ರಾಜು ಕೊಟ್ಟಿಲ್ಲ ಭಾರತಿ ಕೊಟ್ಟಿಲ್ಲ ಅದು ಎಲ್ಲಿ ಮಂಗಳೂರು ಭಾರತಿಯವರೇ ನೀವು ಎಲ್ಲಿ ಮಂಗಳೂರು ಮೀನು ಕಳಿಸಿ ಮೇಡಮ್ ಲೈಕ್ ಕೊಡ್ತೀನಿ ಆಯ್ತಾದ್ರೆ ನಿಮಗೆ ಮಂಗಳೂರು ಮೀನು ಕಳಿಸ್ತೇನೆ ನಾವು ನೀವು ಬನ್ನಿ ನಾನು ತೆಗೆದುಕೊಡ್ತೇನೆ ಒಂದು ಲೈಕ್ ಸಾಕಾಗಲ್ಲ ನಿಮ್ಮ ಹತ್ರ ಎಷ್ಟು ಐಡಿ ಉಂಟು ಅದರಲ್ಲೆಲ್ಲ ಲೈಕ್ ಕೊಟ್ಟು ಬಿಡಿ ಹಾಗೇನೆ ಸಬ್ ಮಾಡಿ ಆಯ್ತಾ ಎಲ್ಲದರಲ್ಲಿ ನಿಮಗೆ ಮೀನು ಕೊಡುವ ಆಯ್ತಾ ಯಾರು ಲೈಕ್ ಕೊಟ್ಟಿಲ್ಲ ನನ್ನ ಹತ್ರ ಖಾಲಿ 3 ಆಗಿದ್ದು ನಮಗೆ ರಾಜು ಲೈಕ್ ಕೊಟ್ಟಿಲ್ಲ ತವರಿನ ಲಕ್ಷ್ಮಿಗೆ ಒಂದೇ ಲೈಕ್ ಸಾಕು ನೀವು ಕೊಟ್ಟರೆ ತೆಗೋತೇನೆ ಲೈಕ್ ಕೊಡಿ ಆಯ್ತಾ ಭಾರತಿ ನೀವೆಂತ ಗೊತ್ತಿಲ್ಲ ಮಂಗಳೂರು ಅಂದರೆ ನೀವು ಎಲ್ಲಿ ಯಾರ ಹತ್ರ ಬೇಕಾದರೆ ಕೇಳಿದರೆ ಗೊತ್ತಾಗ್ತದೆ ಮಂಗಳೂರು ಎಲ್ಲಿ
ಮೇಡಮ್ ಲೈಕ್ ಕೊಟ್ಟೆ ಮೇಡಮ್, ಬರೋದು ನಾನು. ಹೌದಾ, ಥ್ಯಾಂಕ್ಸ್ ಆಯಿತಾ ನಿಮಗೆ, ಲೈಕ್ ಕೊಟ್ಟು ಬಂದಿದ್ರಲ್ಲ, ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಧನ್ಯವಾದ. ನಾನು ಸ್ವಲ್ಪ ಇಲ್ಲಿ ಕೂತ್ಕೊಡ್ತೇನೆ, ನನಗೆ ಸರಿ ಆಗೋದಿಲ್ಲ ಇಲ್ಲಿ. ಈಗ ಬನ್ನಿ. ನಾವು ಮಾಡೋದು ನೀವು ಮೊದಲು ಲೈಕ್ ಕೊಟ್ಟಿದ್ದೆ. ಹೌದು, ನೀವೇ ಬಂದಿದ್ದು ಮೊದಲು. ಇವತ್ತು ಯಾರು ಜಾಸ್ತಿಯಾಗಿ ಬರ್ತಾರೆ, ನೋಡ್ತಾರೆ ಹೋಗ್ತಾರೆ. ನಮ್ಮದು ಜನ ಬಂದಿಲ್ಲ ಇವತ್ತು. ಪ್ರವೀಣ್ ಅವರೆಲ್ಲ ಬಂದಿದ್ದಾರೆ. ಪ್ರವೀಣ್ ಪುತ್ತೂರು ಯಾಕೆ ಬರಲಿಲ್ಲ? ನಾನು ಕಾಯ್ತಾ ಇದ್ದೇನೆ. ನಿಮ್ಮದು ಯಾವ ಊರು ಭಾರತಿ ಕವಿ? ಯಾವ ಊರು ನಿಮ್ಮದು? ನಿಮ್ಮದು ಯಾವ ಊರು? ಅಂತಾರ. ಯಾವುದು? ಚೆನ್ನರಾಯಪೇಟೆ. ಹೌದಾ, ನೀವು ಚಾನಲ್ ಇದೆಯಾ ಭಾರತಿ ಅವರೇ? ನೋಡಿದ್ರಾ, ನನ್ನ ಚಾನಲಿಗೆ ಅಷ್ಟು ಜನ ಬರ್ತಾರೆ. ಇವತ್ತು ಯಾರಿಲ್ಲ. ಚಾನಲ್ ಇದೆಯಾ? ಬ್ಲೂ ಕೊಡ್ಬೇಕಾ ನಿಮಗೆ? ಯಾಕಿಲ್ಲ ಮೇಡಮ್? ಎಂತ ನಿಮಗೆ ಚಾನಲ್ ಇದೆಯಾ? ಅಲ್ಲ, ಯೂಟ್ಯೂಬ್ ಚಾನಲ್ ಇದೆಯಾ? ನಾನು ಲೈಕ್ ಕೊಡಬೇಕಾ, ಇದು ಬ್ಲೂ ಕೊಡಬೇಕಾ ಅಂತ. ನೀವು ನಮ್ಮ ಚಾನಲಿಗೆ ಕಮೆಂಟ್ ಮಾಡಿ, ಅಲ್ಲಿ ನೀವು ಕಮೆಂಟ್ ಮಾಡಿ. ಗೊತ್ತಿಲ್ಲ ಭಾರತಿಯವರೇ, ಜನ ಯಾಕಿಲ್ಲ ಅಂತ ಗೊತ್ತಿಲ್ಲ. ಎಲ್ಲರೂ ಬರ್ತಿದ್ರು, ಇವತ್ತು ಯಾರಿಲ್ಲ. ಇನ್ನು ಬರಬೇಕಷ್ಟೇ. ನಮ್ಮ ಫ್ಯಾಮಿಲಿಯೆಲ್ಲ ಇನ್ನೂ ಬರಬೇಕು. ಬಂದರು ನೋಡಿ, ಬೆಳದಿಂಗಳ ಬಾಳೆ ಬಂದರು ನೋಡಿ. ಹಾಯ್. ಇನ್ನು ಬರ್ತಾರೆ ಇವರು. ಬಂದ್ರಲ್ಲ, ನೀವೆಲ್ಲ ಬಂದ್ರಿ ಅಲ್ಲ, ಅದಕ್ಕೆ ಇವರು ಇನ್ನು ಬರ್ತಾರೆ. ನಿಮ್ಮ ಫ್ಯಾನ್ಸ್ ಕಡಿಮೆ? ಇಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಶೋಭಕೋಟೆ ಅನ್ನಿದ್ದಾರೆ. ಯಾವ ಭಾರತಿ ಗೊತ್ತಿಲ್ಲ. ಹರಿಣಿ ಭಾರತಿ ಕವಿ ಅಂತ ಉಂಟು. ಪ್ರವೀಣ್ ಕುಮಾರ್ ಬಂದ್ರು ನೋಡಿ. ಹಾಯ್ ಅಕ್ಕ, ಹಾಯ್. ದಾನೆ ಮಾರೆಯ ಸುದ್ದಿ ಇಜ್ಜಿ ಈ ಪಂಡತ ಅಪಗಾನ ಲೈವ್ ಸಟ್ಟಮಂತ ನಿತ್ತಯ್ಯನು ಕವಿತಾ ಪುರ ಬೈಜೇರಿನಿ. ನಂಗೂ ಗೊತ್ತು. ಎಂತ ಗೊತ್ತು ನಿನಗೆ? ನೀವು ಸುಳ್ಳು ಹೇಳುದಾಯ್ತಾ? ಎಂತ ಗೊತ್ತುಂಟಾ, ನೀವು ಸುಳ್ಳು ಹೇಳುದು ನನ್ನದು. ಎಂತ ನಾನು ಕಾಲ್ ಮಾಡ್ತೇನೆ, ಮಾತಾಡ್ತೇನೆ ಅಂತ. ಸಂಡೇ ಆತಕ್ಕ. ಇನ್ನು ಬ್ಯುಸಿ ಉಂಟಾ ಪ್ರವೀಣ್? ಇಂಕಲ್ಲ ಶೋಭಾ ಮೇಡಮ್ ಒಲೇರು, ಶೋಭಾ ಕೋಟ್ಯಾನು, ವನಿತಾ ಸಾಲಿಯನ್ ಒಲೇರು, ಕೇಶವನ್ಯ ಒಲೇರು. ಎಂತ ಮಾಡಿ ನಾನು ಮಾಡ್ಬೇಕಂತ ಇದ್ದದ್ದು ಅಂದರೆ, ನನಗೆ ಈಗ ಇವತ್ತು ನಾನು ಇರಲಿಲ್ಲ. ಅಣ್ಣಂದು ಮನೆ ಶಿಫ್ಟ್ ಆಗಿತ್ತಲ್ವಾ, ಹಾಗೆ ನಾನು ಅಣ್ಣನ ಮನೆಗೆ ಹೋಗಿದ್ದು. ಪ್ರೀತಿಯಲ್ಲಿ ಮೋಸ, ಕೈಯಲ್ಲಿ ಸಮಸ್ಯೆ ಇತ್ತು. ತವರಿನ ಲಕ್ಷ್ಮಿ ಲೈಕ್ ಓಕೆನಾ?
ಓಕೆ ಓಕೆ ಪ್ರೀತಿಯಲ್ಲಿ ನೀವು ಇವರ ಚಾನೆಲ್ಗೆ ಹೋಗ್ತೀರಲ್ವಾ, ಬೆಳದಿಂಗಳ ಬಾಳೆ ಅವರದು, ಹರಿಣಿ ಅವರದು. ಹರಿಣಿ, ನಿಮ್ಮ ಚಾನೆಲ್ಗೆ ಸಹ ಬರ್ತಾರಲ್ಲ ಇವರು. ನಾವು ಮೊನ್ನೆ ನೋಡ್ತಾ ಇದ್ದೆ, ಪ್ರೀತಿಯಲ್ಲಿ ಮೋಸ ಕೈಯಲ್ಲಿ ಸಮೋಸ ಇತ್ತಂತೆ. ಸೂಪರ್ ಸೂಪರ್. ಇವತ್ತು ನನ್ನ ಅಣ್ಣಂದು ಮನೆ ಶಿಫ್ಟಿಂಗ್ ಇತ್ತು, ಹಾಗೆ ಹೋಗಿದ್ದೆ. ನಾನು ಹೋಗಿ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಬೆಳೆದಿಂಗಳ ಬಾಲೆ ಹಾಯ್. ಅಲ್ಲೇ ಹರಿಣಿ, ಬೆಳೆದಿಂಗಳ ಬಾಲೆ ಹಾಯ್ಗೆ. ಆಹಾ ಗಾಳಿಯ ಸೂಪರ್ ಗಾಳಿ. ಹಾಯ್ ಪ್ರವೀಣ್. ಭಾರತಿ ಕವಿ ಎಲ್ಲಿಗೆ ಹೋದ್ರಿ ಇರಿ. ಸೂಪರ್ ಸೂಪರ್. ಕೇಶವನ್ನೇ ಗೊತ್ತಿಜ್ಜಿ ಹರಿಣಿ, ಕೇಶವನ್ನೇ ಓಲೇರು ಬಂಡದು ಬೈಜ್ಜೇರು ನನ್ನಲ್ಲ. ಬರ್ವೇರು ಬರ್ವೇರು ಇನ್ನು ಟೈಟ್ ಆದ ಉಪ್ಪೇರು. ಪ್ರೀತಿಯಲ್ಲಿ ಮೋಸ ಕೈಯಲ್ಲಿತ್ತು ಸಮೋಸ. ಹೌದು, ನಾನು ಎಲ್ಲರ ಲೈವ್ಗೆ ಹೋಗ್ತೀನಿ. ಹೌದಾ, ನಿಮ್ಮದು ಒಳ್ಳೆ ಮನಸ್ಸು. ನಿಮ್ಮ ಮನಸ್ಸಿದೆಯಲ್ಲ, ಒಳ್ಳೆ ಮನಸ್ಸು. ಯಾಕೆಂದರೆ ಎಲ್ಲರ ಲೈವಿಗೆ ಹೋಗಿ ಲೈಕ್ ಕೊಟ್ಟು ಮಾತಾಡಿ ಬರ್ತೀರಲ್ವಾ. ಒಳ್ಳೆ ಮನಸ್ಸು, ನೀವು ಒಳ್ಳೆಯವರು. ನಿಮಗೆ ದೇವರು ಒಳ್ಳೇದು ಮಾಡಲಿ ಆಯಿತಾ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಇಜ್ಜಿ ಅನರೇ ಪಕ್ಕಡ ತಮಸೆ ಬನ್ಪುನಿ. ಆರು ಲೇಟ್ ಆದ ಬತ್ತು ನಂಚೆನೆ ಬನ್ಪುನು. ಪರ್ದು ಜೆತ್ತಿತ್ತೆ ಬನ್ನಾಗಿತ್ತೆ ಬರ್ಪೆರ್ತಲೆ. ಬನ್ನ ಬಂಪಿರು ಕುಪ್ಪಿಂಡ ಮಾಲುಂಡ 19 ಎನ್ನಾರೆಂಡ ಆರು ಅಂಚಿನಿ ಎಂಡಕ್ಕೆ ನೈಟ್ ಉಂಡ ಅವು ಉಂಡ ಅವ್ನು ಬಡ ಬಂತ ನೈಟ್ ಇಜ್ಜಿ ಚೂಡಿದಾರ ಉಂಡಾವ ಅಂದು. ನಮ್ಮೂರು ಚನ್ನರಾಯ ಪಟ್ಟಣ. ನಿಮ್ಮದು ಹೌದಾ, ಚನ್ನರಾಯ ಪಟ್ಟಣ ಎಲ್ಲಿ ಆಯ್ತು ಅದು? ಬ್ಯಾಂಗ್ಳೂರಾ ಭಾರತೀಯವರೇ? ಅದು ಬ್ಯಾಂಗ್ಳೂರಾ ನಿಮ್ಮದು ಚನ್ನರಾಯ ಪಟ್ಟಣ? ಕವಿ ಏರಿಂದು ಗೊತ್ತಿಜ್ಜಿ ಹರಿಣಿ, ಗೊತ್ತಿಜ್ಜಿ ಭಾರತಿ ಕವಿ ಅಮ್ಮ ಹಿರಿಯ ಗೊತ್ತುಂಡ ನಿಂಗೆ ಗೊತ್ತಿಜ್ಜಿ. ಈರಿನ ಲೈವ್ ಬಂದಿಜ್ಜರಿ ನಿನ್ಗೆ ಕುರ್ಸೋತಿಜ್ಜಿ ಬರ್ರೆಗೆ ಮೇನೊಂಜಿ ಸಮೋಸ ಒಂಜಿ ತೆತ್ತಲ್ಲೇ ಮಾರ್ರೆ. ಪ್ರೀತಿಯಲ್ಲಿ ಮೋಸ ಕೈಯಲ್ಲಿತ್ತು ಸಮೋಸ. ನನಗೆ ಒಳ್ಳೇದು ಮಾಡಿದರೆ ಸಾಕ, ನಿಮಗೆ ಒಳ್ಳೇದು ಮಾಡೋದು ಬೇಡವಾ? ನೀವು ಒಳ್ಳೇದಾದರೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಒಳ್ಳೇದಾದರೆ, ನಾನು ಕೂಡ ಒಳ್ಳೇದಾದ ಹಾಗೇನೆ ಆಯಿತಾ. ನನಗೆ ಕನ್ನಡ ಮಾತಾಡಲಿಕ್ಕೆ ಅಷ್ಟು ಬರೋದಿಲ್ಲ. ಆದರೂ ಕೂಡ ಇವತ್ತು ನಾನು ಒಂದು ತೀರ್ಮಾನ ತಗೊಂಡಿದ್ದೀನಿ. ಇವತ್ತು ಲೈವ್ ಎಂಡ್ ಆಗೋ ತನಕ ನಾನು ಕನ್ನಡದಲ್ಲಿ ಮಾತಾಡಬೇಕಂತ. ಕನ್ನಡದಲ್ಲಿ ಮಾತಾಡೋಕ್ಕೆ ಮಲ್ಪಿಗೆ ಅಲ್ಲ ಬಾನ್ವಿ, ಅಲ್ವ ಹರಿಣಿ, ನಾನು ಇವತ್ತು ಕನ್ನಡದಲ್ಲಿ ಮಾತಾಡಬೇಕು ಅಂತ ಇಲ್ಲಿ ತೀರ್ಮಾನ ತಗೊಂಡಿದ್ದೇನೆ. ಎನ್ನ ವಿಡಿಯೋ ನೋಡಿ, ನಾನು ನೋಡ್ತೇನೆ ನಿಮ್ಮ ವಿಡಿಯೋ ಆಯಿತಾ. ನೋಡಿ ನಿಮಗೆ ನಾನು ಹೇಳ್ತೇನೆ, ನಗಡಬೇಡಿ ಆಯಿತಾ. ನಾನು ಕನ್ನಡ ಮಾತಾಡಿದರೆ ಅರ್ಥ ಆಗೋದಿಲ್ಲ. ಇದರಲ್ಲಿ ಕೆಲವು ಕನ್ನಡ ಮಾತು. ಇವತ್ತು ಒಂದು ಲಾಸ್ಟ್ ಕನ್ನಡ ಮಾತಾಡಬೇಕು, ಎಂತ ಹೇಳ್ತಾರೆ ಅಂತ ನೋಡಬೇಕು. ನೀವು ಒಳ್ಳೇದಾದರೆ ನಾನು ಕೂಡ ಒಳ್ಳೇದಾಗೇನೆ ಆಯಿತಾ. ಎಂತ ಹಾಗಾದರೆ ನಮಗೂ ಒಳ್ಳೆಯದು ಸಿಸ್. ಹೌದೌದು, ಎಲ್ಲರಿಗೂ ಒಳ್ಳೇದು ಮಾಡಬೇಕಾಯ್ತಾ. ನಾವು ಒಳ್ಳೇದು ಆಗಬೇಕು, ನೀವು ಒಳ್ಳೇದಾಗಬೇಕು. ನಾವು ಬೆಳಿಬೇಕು, ನೀವು ಬೆಳಿಬೇಕು. ನಿಮ್ಮಿಂದ ನಾವು ಅಲ್ವಾ. ಹಾಗೆ ಕೇಶವನ್ನ ಬೈಜೀರಿ ಬರ್ಪೇರು. ಕೇಶವನ್ನೇ ಓಲರಿ ಕೇಶವನ್ನ ಓ ಕೇಶವನ್ನ ಮೂಲಿ ಎನ್ನ ಕೈ ತೊಲ್ಲ ಮಾರಿ ரெண்டಕ್ಕೆ என்ற ಒಳ್ಳೆ ಬ್ಯಾಗ್ ಹುಡುಕೊಡಾರು. ಬರ್ಪೇರು ಓ ಕೇಚವನ್ನ ಈ ಕೇಚವನ್ನ ದಾತಿಜಿ. ಎಂತ ಪ್ರವೀಣ್ ಹೋಗಿದವ ನೀನು? ಓ ಪ್ರವೀಣ, ನಮ್ಮ ಶೋಭಾ ಬರಲಿಲ್ಲ. ಶೋಭಾ ಎಲ್ಲಿಂಟು? ಶೋಭಾ ವನಿತಾ ಎಲ್ಲಿಂಟು? ವನಿತಾ ಇರ್ನ ಚಾನೆಲ್ ಬರ್ತೀರಿಯೇ ಸಾಲ್ಯಾನ್? ವನಿತಾ ಮೇಡಮ್ ಎಲ್ಲಿ? ಶೋಭಾ ಉಂಡತೆ ಜೋರವೇ. ಶೋಭಾ ಕೋಟೆ ಜೋರವೇ. ಗೀತಾ ಡ್ರೈವರ್ ಬೈಜೇರು ಎಂಕಲ್ಲ ಅನ್ನು ಅಮೀನ್ ಬೈಜೇರು.
ಕಾದೆ ಮಾರೆ ಮೊಕಲೊಂಜಿ ಅವಸ್ಥೆ. ಯಾನ್ ವಿಡಿಯೋ ಮನ್ಪೊಡು ಬಂದೇನಿ ಆಯ್ಜಿ ಮೇಡಮ್ ನಿಮ್ಮದು ಮೋನ ಆಗಿದೆ. ಇಲ್ಲ ಭಾರತಿ ಅವರೇ, ನಂದು ಮೋನ ಆಗಲಿಲ್ಲ. ಮೋನ ಆಗಲಿಲ್ಲ, ಯಾವಾಗ ಆಗ್ತದೆ? ನಂದು ವಾಚ್ ಅವರೇ ಕಂಪ್ಲೀಟ್ ಆಗಲಿಲ್ಲ ಅವರೇ. ಎಂತ ನಂದು ಸರಿಯಾಗಿ ವಾಚ್ ಕಂಪ್ಲೀಟ್ ಆಗಲಿಲ್ಲ. ಅದು ನಾನು ಅರಿವಿನ ಹತ್ರ ನೋಡಲಿಕ್ಕೆ ಹೇಳಿದ್ದು, ನೀವು ಸ್ವಲ್ಪ ನೋಡಿ ಅಂತ. ಅವರು ಹೇಳಿದರು ನಿಮ್ಮದು 4,000 1,000 ಆಗಲಿಲ್ಲ, ಇನ್ನು ಹೀಗೆ ಆಗ್ತದ. ಅದಕ್ಕೆ ಲೈವ್ ಮಾಡಿದ್ದು ನಾನು. ಇನ್ನು ನೋಡಬೇಕು ಎಂತ ಅಂತ. ಈಗ ವಾಚ್ ಅವರು ಸ್ವಲ್ಪ ಮೇಲೆ ಬರ್ತಾ ಉಂಟು, ಅಪ್ಪ ಅಪ್ಪ ಆಗ್ತಾ ಉಂಟು, ನೋಡುವ. ಅವರು ಹರಿಣಿ ಆದರೆ ಅಲ್ಲ, ಅವರಿಗೆ ಆಯ್ತಲ್ಲ ಮೋನ, ಹಾಗಾದ್ರೆ ನಮಗೆ ಸಹ ಆಗ್ತದೆ ಬಿಡಿ. ಅವರಿಗೆ ಆದರೆ ಆಯ್ತು, ನಮಗೆ ಲೈನ್ ಲೈನ್ ಆಗ್ತೇವೆ ನಾವು, ಅಲ್ಲವಾ? ಪ್ರೀತಿಯಲ್ಲಿ ಮೋಸ, ಕೈಯಲ್ಲಿತ್ತು ಸಮಸ್ಯೆ. ನನ್ನಿಂದ ನೀವು ಕಷ್ಟಪಡೋದು ಬೇಡ, ನಿಮ್ಮ ಭಾಷೆಯಲ್ಲಿ ನೀವು ಮಾತಾಡಿ ಸಾಕು. ದೇವರು ಕೊಟ್ಟ ಅಕ್ಕ, ನನ್ನಿಂದ ಆದರೆ ನಿದ್ದೆ ಬರಲ್ಲ ಮೇಲೆ. ಅಯ್ಯೋ ದೇವರೇ ದೇವರೇ ಅಂತ ನಲ್ಲುತ್ತಾ ಇರಬೇಕು. ಇಲ್ಲ ಇಲ್ಲ, ನಾನು ಕನ್ನಡದಲ್ಲಿ ಮಾತಾಡಬೇಕು ಇವತ್ತು. ನನಗೆ ನೀವು ಯಾಗಿಂದ ಲೈವ್ ಮಾಡ್ತಿದ್ದೀರಿ? ನಂದು 1 ಮಂತ್ ಆಯಿತು. 1 ಮಂತಿಂದ ನಾನು ಲೈವ್ ಮಾಡ್ತಾ ಇದ್ದೇನೆ. 1 ಮಂತ್ ಆಯಿತು ಲೈವ್ ಮಾಡ್ತಾ ಇದ್ದೇನೆ. ಯಾಕೆ ಗೊತ್ತಿಲ್ಲ, ನನ್ನ ಜನ ಇಲ್ಲ, ಬರಲಿಲ್ಲವ ಎಂತಕ್ಕೆ? ಕಜಿಪಿಜ್ಜಿ ನೀರು ಉಂಟು ಜೇ, ಕಜಿಪಿಜ್ಜಿ ನೀರು ಉಂಟು ಜೇ. అవును అందరా అతిగనట్లే అతిగనట్లే ಯಾನೆ ಮಾರ ಯಾನಿನ್ ಚಾನಲ್ ವೆಂಡ್ ಮನ್ಪೆ ಏರ್ಲ ಇಜ್ಜಿನ ವೆಂಡ್ ಮನ್ಪೆ ಒಕ್ಕಡೆ ಮೂಜೆ ಜನ ಒಪ್ಪುನು.
அந்த பக்கம் தாது மண் புனிய மூட்டு மண் பந்த மண்டை வச்சா மியூட் 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 ಪಾತೆರು ನೀಯೇ ತೆಗ್ದೆ ಮ್ಯೂಟ್ ತೆಗ್ದೆ ಮ್ಯೂಟ್ ಇಲ್ಲ ತೆಗ್ದೆಯಾ ನಾನು ತೆಗ್ದೆ ಸ್ವಲ್ಪ ದೊಡ್ಡ ಮಾಡ ಝೂಮ್ 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 ತೆಗ್ದೆ ಆಯ್ತಾ ಮ್ಯೂಟ್ ದೀನಿ ಒಂತೆ ಪಾತೆರು ನಿತ್ತ ಎಂಕಲ ಡಿಸ್ಕರ್ಚ್ ಒಂದಿತ್ತು ಎಂಕಲ ಜನ ಕುಲಿಚ್ಚೇರಿ ಹೆಂಗ್ ಕೋಪ ಬರೋದು ಸತ್ಯ ಕೋಪ ಬರ್ಪುಂಡು ಏರ್ಲೆಜ್ಜಿನ ಭಾರತಿ ಏರಿ ಗೊತ್ತಿಜ್ಜಿಯೇ ಅಲೆ ಮೂಲು ಭಾರತಿ ಕವಿ ಬಂದುಂಡು ಸೂಪರ್ ಅಲೆ ತೀರ್ಥ ಬರ್ಪಿನತೆ ಭಾರತಿ ಕವಿ ಅವು ಕೆಂಪು ಹಂಗಿದ ಅದೇ ಚಾನಲ್ ಉಂಡದ ಅದನ್ನು ಗೊತ್ತಿ ಚಾನಲ್ ಉಂಡು ಬಂದಿರಿ ಗೊತ್ತಿಜ್ಜಿ ಭಾರತಿಯವರೇ ನಿಮ್ಗೆ ಇವರದು ಗೊತ್ತುಂಟಾ ಗೊತ್ತಿಜ್ಜಿ ಗೊತ್ತಿಲ್ಲವ ನನಗೆ ಯಾರು ಅಂತ ಕೇಳಂತೆ ನೀವು ಕೇಳಂತೆ ಅಲ್ಲಿ ಅರಿನಿ ಕೇಳಂತೆ ಅಲ್ಲಿ ಭಾರತಿ ಕವಿ ಅಲ್ಲಿ ನಿಮ್ಗೆ ಅರಿನಿಂದು ಗುರ್ತುಂಟಾ ನಂಗೆ ಗೊತ್ತಿಲ್ಲ ಅವರು ಕೇಳುದು ನಿಮ್ಮದು ಯಾರು ಅಂತ ನೀವು ಸ್ವಲ್ಪ ಗುರ್ತ ಮಾಡಿ ಅರಿನಿ ಬೆಳದಿಂಗಳು ಉಂಟಲ್ಲ ಬೆಳದಿಂಗಳ ಬಾಲೆ ಅವರ ಹತ್ರ ಕೇಳಿ ಅವರದ್ದು ಉಂಟು ಅವರ ಹತ್ರ ಚಾನಲ್ ಉಂಟು ದಾದೆ ಮಾರ್ರೆ ತೆಲ್ಪುಚ್ಚಿ ಕನ್ನಡ ಪಾತ್ರ ಬಿಡ್ಲೆ ಮಾರ್ರೆ ಭಾರತಿ ಏರಿಯ ಗುರ್ತುಂಡ ಸೋಮು ಸಿಷ್ಟಿಗೆ ಆಯ್ ಸೋಮು ಅವರೇ ಬಂದ್ರಲ್ಲ ಯಾರು ಸೋಮು ಹೇಗಿದ್ದೀರಾ ಸೋಮು ಅವರ ಭಾಷೆ ಯಾವುದು ಅವರು ಹಿಂದಿ ಕನ್ನಡ ಮತ್ತೆ ಮಂಗಳೂರು ಭಾಷೆ ಮಾತಾಡ್ತಾರೆ ಅವರು ಬೆಲ್ಲದಿಂಗಲ ಬಾಲೆ ಅಂದ್ರೆ ಅವರು ಚಂದ್ರನ ಹತ್ರ ಇರುದು ಅದಕ್ಕೆ ಅವರು ಬೆಳದಿಂಗಲ ಬಾಲೆ ಸೋಮು ಹಾಯ್ ಯಾರಿದು ಮುಂದೆ ಬಂದು ಮಾತಾಡಿ ಆಯ್ತಾ ಹಿಂದೆ ನಿಂತು ಮಾತಾಡ್ಬಿಡಿ ನಂಗೆ ಕೇಳುದಿಲ್ಲ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡ ಮಾತಾಡ್ತಾರೆ ನೀವು ಹಿಂದಿಯಲ್ಲಿ ಮಾತಾಡಿದ್ರೆ ಮಾತಾಡ್ತಾರೆ ಇದು ಯಾರು ನಾರಾಯಣ ನಾಯ್ಕ್ ಹಾಯ್ ಅಕ್ಕ ವಿಟ್ಲ ನೀವು ವಿಟ್ಲದಿಂದನಾ ನಾರಾಯಣ ಅಕ್ಕ ನಿಮ್ಮ ಊರು ಯಾವುದ್ರಿ ಬೆಳ್ಳದಿಂಗಳು ನಿಮ್ಮ ಊರು ಯಾವುದಂತೆ ಕೇಳುದು ಆಯಾ ಎಂತವಾ ಅಲ್ಲಿ ನೋಡ ಅದು ಯಾರು ನಿನ್ನ ಗುರ್ತುಂಟಾ ಅವರಿಗೆ ಬೆಳದಿಂಗಳು ಯಾರಂತೆ ನಿಮ್ಮ ಹತ್ರ ಕೇಳುದು ಹೇಳ ಅವರ ಹತ್ರ ಹೇಳು ಯಾರು ನೀನು ಯಾರ ನೀನು ಇಲ್ಲ ರೀ ನಿಮಗೆ ಗೊತ್ತಿಲ್ವಾ ಅವರು ದೊಡ್ಡ ಫೇಮಸ್ ಬೆಲ್ಲದಿಂಗಳು ನೀವು ಬೆಲ್ಲದಿಂಗಲ ಚಾನೆಲ್ಗೆ ಹೋಗಿ ಅವರಲ್ಲಿ ಸಿಗ್ತಾರೆ ಅವರು ಹಿಂದಿ ಮಾತಾಡ್ತಾರೆ ನಿಮ್ಮ ಹತ್ರ ಹಿಂದಿ ತುಳು ಇಂಗ್ಲಿಷ್ ಎಲ್ಲ ಮಾತಾಡ್ತಾರೆ ಕನ್ನಡನೂ ಮಾತಾಡ್ತಾರೆ ನಿಮ್ಮ ಅಜ್ಜಿಯ ಮತ್ತೆ ನೀವು ಯಾರು ಅಜ್ಜನ ಅಬಾಮೆ ಇವರ ಕೈಯಿಂದ ಸ್ವಲ್ಪ ತಮ್ಮಸ ತಗೊಳ್ಳಿ ಮಾರ ನಂಗೆ ಬೋರ್ ಆಗ್ತುಂಟು ತಮ್ಮಸ ಕೊಡಿ ಪ್ರೀತಿಯಲ್ಲಿ ಮೋಸ ಕೈಯಲ್ಲಿತ್ತು ಸಮೋಸ ನನ್ನ ಮೆಸೇಜ್ ಬಿಟ್ಟು ಹೋಗಿದ್ದೀರಾ ಮೇಲೆ ಇದೆ ನಾವು ನಿಮ್ಮ ಮೆಸೇಜ್ ನೋಡಿದ್ದೇವೆ ನಿಮ್ಮ ಮೆಸೇಜ್ ನೋಡಿ ಓದಿ ಬಂದದ ನಿಲ್ಲಿ ನಾನು ನೋಡ್ತೇನೆ ನಿಮ್ಮ ಮೆಸೇಜ್ ನೋಡಿ ನಿದ್ರೆ ಬರಲ್ಲ ಮೇಲೆ ಅಕ್ಕ ಅಯ್ಯೋ ದೇವರೇ ಅಂತ ನರಳುತ್ತಾ ಇರಬೇಕು ನೀವು ನರಳಬೇಡಿ ಆಯ್ತಾ ನನಗೆ ಬೇಜಾರಾಗ್ತದೆ ನರಳಿದ್ರೆ ನಿಮ್ಮ ಅಜ್ಜಿ ಎಂತದ ಹೆಂಗೆಯ ಪ್ಯಾನ್ಸು
ಅಂದರೆ ಅವರ ಫ್ಯಾನ್ಸ್ ಅಂದರೆ ಅವರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿದ್ದಾರೆ, ಹಾಗೆ ಅವರಿಗೆ ದೊಡ್ಡ 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 ಫ್ಯಾನ್ಸ್ ಎಲ್ಲ ಇದ್ದಾರೆ ಒಳ್ಳೇದಿದ್ದಾರೆ. ನೀವು ಹೋಗಿ ಅವರ ಹತ್ರ ಮಾತಾಡಿ, ಅವರ ಚಾನಲಿಗೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ. ಅವರದ್ದು 9:30ಗೆ ಲೈವ್ ಉಂಟಾಯ್ತಾ, ಅವರ ಹತ್ರ ಮಾತಾಡಿದರೆ ಒಳ್ಳೆಯದು. ಅದು ಬೆಲ್ಲದಿಂಗಲ ಬಾಲೆ. ಊಟ ಆಯ್ತಕ್ಕ ನಾರಾಯಣ? ಆಯಿತು. ಇಲ್ಲ ಇಲ್ಲ, ಇನ್ನಾಗಬೇಕು, ಊಟ ಆಗಲಿಲ್ಲ ನನಗೆ. ಊಟ ಪದಾರ್ಥ ಕೇಳಬೇಡಿ ಆಯ್ತಾ, ಕಬಾಬು. ಹಂಗೆ ಹೇಳಿದರೆ ಏನು? ಹಂಗೆ ಹೇಳಿದರೆ ಅದು ಅವರು ಎಂತದ ಹಂಗೆ ಹಂಗೆ ಅಂದರೆ ಅವರು, ನೀವು ಹೋಗಿ ಅವರ ಚಾನಲಿಗೆ. ಹಾಯ್ ಎವ್ರಿ ಒನ್ ಯಾರಿಲ್ಲ ಮಂಜುನಾಥ, ನಾನು ಒಬ್ಬಳೆ ಕೂತ್ಕೊಂಡದ ಇಲ್ಲಿ. ಎಂತ ಮಾಡೋದು, ಇಲ್ಲಿ ಯಾರಿಲ್ಲ, ಎಲ್ಲರೂ ನನ್ನನ್ನು ಬಿಟ್ಟು ಹೋಗಿದಲ್ಲ, ಬೇರೆ ಚಾನಲಿಗೆ ಜಾಯ್ನ್ ಆಗಿದ್ದಾರೆ. ನಮ್ಮವರೆಲ್ಲ ಯಾರಿಲ್ಲ, ನಮ್ಮವರಿಲ್ಲ, ಯಾರಿಲ್ಲ ನನಗೆ. ಹೌದಾ, ಆಯಿತು, ಹೌದು ಆಯಿತು. ಅವರ ಹತ್ರ ಹೇಳಿ ಆಯ್ತಾ, ಅವರ ಹತ್ರ ಹೇಳಿ ಬೆಳದಿಂಗಲು ಚಂದ್ರನ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ. ಅವರು ಕರ್ಕೊಂಡು ಹೋಗ್ತಾರೆ. ಅವರು ಉಂಟಲ್ಲ, ಈಗ ಚಂದ್ರ ಇಲ್ಲ ನೋಡಿ ಅಂತೆ, ಇಲ್ಲಿ ಚಂದ್ರ ಇಲ್ಲ, ಆಕಾಶದಲ್ಲಿ ಉಂಟಲ್ಲ ಅಲ್ಲಿ ಚಂದ್ರ ಇಲ್ಲ. ಅವರು ಬಂದಿದ್ದಾರಲ್ಲ ಹಾಗೆ. ಅವರ ಅಜ್ಜಿ ಅಂತೆ, ಬೆಳದಿಂಗಲು ಉಂಟಲ್ಲ ಅವರದ್ದು ಅಜ್ಜಿ. ಒಮ್ಮೆ ಯಾರಿಗೆ ಗೊತ್ತುಂಟು, ಅವರ ಅಜ್ಜಿ ಅಂದರೆ ಅಜ್ಜಿ. ಗೊತ್ತಿಲ್ಲ ಎಂತ ಅಜ್ಜಿ ಅಂತ ಅವರೇ ಹೇಳಿದು. ಊಟ ಆಯ್ತಾ ಅಂತ ಕೇಳ. ಹೌದು, ನಂದು ಊಟ ಆಗಲಿಲ್ಲ, ಇನ್ನಾಗಬೇಕು. ಮಂಜುನಾಥ, ನಿಮ್ಮ ಹೆಸರು ಮಂಜುನಾಥ ಅಲ್ಲ? ನಿಮ್ಮದು ಅದು ಗೊತ್ತಾಗೋದಿಲ್ಲ ಎಂತ ನೀವು ಮೊನ್ನೆ ಹೇಳಿದ್ರಿ ನನಗೆ, ನಾನು ಮಂಜುನಾಥ ಅಂತ. ಅದಕ್ಕೆ ಈಗ ನಾನು ಹೇಳಿದ್ದು ನಿಮ್ಮ ಹತ್ರ ಮಂಜುನಾಥ. ಅದೊಂದು ಮಾತ್ರ ನೆನಪಿರೋದು ನನಗೆ, ಮಂಜುನಾಥ. ನೋಡಿದ್ರ ನನ್ನ ಜನ ಯಾರಿಲ್ಲ, ಎಲ್ಲ ನನ್ನನ್ನು ಬಿಟ್ಟು ಹೋಗಿದಲ್ಲ, ಯಾರಿಲ್ಲ. ನಮ್ಮ ಮನೆಯಲ್ಲಿ ಚಂದ್ರ ಇದ್ದಾರೆ. ಹೌದಾ, ಹಾಗಾದರೆ ಇದ್ದಾರೆ ಅವರು. ನಮ್ಮ ಮನೆಯಲ್ಲಿ ಇಲ್ಲ ಚಂದ್ರ. ನಮ್ಮ ಚಂದ್ರವು ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ, ಮಳೆ ಅಲ್ವಾ. ಅದಕ್ಕೆ ಅಲ್ಲಿ ಹರಿಣಿ ಹತ್ರ ಇದ್ದಾರೆ, ಬೆಳದಿಂಗಲ ಬಾಲೆ ಅಂತ ಹೇಳಿದ್ರಲ್ಲ, ಅಲ್ಲಿಂಟು. ಹೌದಾ, ಮಂಜುನಾಥನಾ? ಸರಿ ಸರಿ. ಯಾಕೆಂದರೆ ನಾನಿಲ್ಲಿ ಓದಿದಲ್ವಾ, ನೀವು ಮೊನ್ನೆ ಹೇಳಿದ್ರಿ, ನನಗೆ ನೆನಪುಂಟಾಯ್ತಾ. ಊಟ ಆಯ್ತಾ ಮಂಜುನಾಥ ಅವರೇ? ಎಂತ ಪದಾರ್ಥ ಇವತ್ತು? ಸಂಡೇ ಅಲ್ವಾ, ಸ್ಪೆಷಲ್ ಏನಾದರೂ ಇದೆಯಾ? ಭಾರತಿ ಕವಿ, ನಿಮಗೆ ಎಂತ ಸ್ಪೆಷಲು? ನಿಮಗೆಂತ ಸ್ಪೆಷಲು? ನಮಗೆ ಕಬಾಬ್ ಆಯ್ತಾ? ಇವತ್ತು ಯಾರಿಲ್ಲ, ನಮ್ಮವರು ಯಾರಿಲ್ಲ, ಎಲ್ಲ ಬಿಟ್ಟು ಹೋಗಿದ್ದಾರೆ, ಎಲ್ಲ ಮೋಸ. ನೀವು ಉಂಟಲ್ಲ ಅವ ಪ್ರೀತಿಯಲ್ಲಿ ಮೋಸ, ಹಾಗೆ ಹೇಳ್ಬಾರ್ದು ಆಯ್ತಾ. ನೀವು ಹೀಗೆ ಹೇಳ್ಬೇಕು, ಎಲ್ಲರೂ ಮೋಸ ಮಾಡಿದ್ದಾರೆ ಅಂತ. ನನಗೆ ಆ ಥರ ಬರೆದು ಕಲಿಸಿ ಸ್ವಲ್ಪ. ಇಲ್ಲ ರೀ, ಇನ್ನೂ ಆಗಬೇಕಾ? ಹೌದಾ, ಏನು ಸ್ಪೆಷಲ್ ನಿಮಗೆ? ಸ್ಪೆಷಲ್ ಏನು ನಿಮಗೆ? ಚಿಕನ್ ಮಾಡ್ತೀರಾ ಇವತ್ತು? ಸಂಡೇ ಅಲ್ವಾ, ಫ್ಯಾನ್ಸ್ ಯಾರು ಬಂದಿಲ್ವಾ? ಇಲ್ಲ, ಅವರಿಗೆ ನಂದು ಗುರ್ತಿಲ್ಲ. ಅವರಿಗೆ ಉಂಟಲ್ಲ, ಅವರು ಹಾಗೇನೆ ದಾಲ್ ರೊಟ್ಟಿ ಮತ್ತು ರೈಸಾ? ಸೂಪರ್ ಅಲ್ಲ. ನೀವು ಮೀನು ತಿನ್ನಲ್ವಾ? ನೀವೆಂತ ಮೀನು ತಿನ್ನಲ್ವಾ? ಅವರಿಗೆಲ್ಲ ಬೇರೆ ಚಾನೆಲ್ ಸಿಕ್ಕಿದೆ ಅಂತ ಕಾಣ್ತದೆ, ಅದಕ್ಕೆ ಎಲ್ಲ ಹೋಗಿದ್ದಾರೆ ನನ್ನನ್ನು ಬಿಟ್ಟು. ಬೇಡ ಅವರು ಬರೋದು, ನೀವಿದ್ದೀರಲ್ಲ ಸಾಕು ನನಗೆ. ಅಲ್ಲಿ ಮಂಜುನಾಥ ಇದ್ದಾರಲ್ಲ, ಅವರಿಗೆ ರೈಸ್ ಮತ್ತು ದಾಲ್ ರೊಟ್ಟಿ ಅಂತೆ.
ಓ ಲಿಂಗಾಯತ್ ಸೊ ವೇಟ್, ಹೌದೌದು, ಹೌದಲ್ವಾ, ಲಿಂಗಾಯತರು ನಿಂತಿನಲ್ಲ. ಪ್ರೀತಿಯಲ್ಲಿ ಮೋಸ, ಕೈಯಲ್ಲಿತ್ತು ಸಮೋಸ, ಕನ್ನಡದಲ್ಲಿ ಮಾತಾಡಬೇಕು ಅಂತ ಪ್ರಮಾಣ ವಚನ ಮಾಡಿದ್ದೀರಾ ಅಲ್ವಾ ಅಕ್ಕ? ಮಾತಾಡಿ ಮಾತಾಡಿ ಚೆನ್ನಾಗಿ, ನಿಮಗೆ ದೇವರು ಐಷಾರಿಗೆ ಕೊಟ್ಟು ಕಾಪಾಡಲಿ, ಆಯಿತಾ? ಆಯ್ತಾಯ್ತು. ಎಂತ ಆಯುಷ ಕೊಡುದ ದೇವರು ನಮಗೆ? ಎಂತ ಕೊಡ್ತಾರೆ ಆಯುಷ? ನನಗೆ ಕನ್ನಡ ಕೆಲವರು ಹೇಳ್ತಾರೆ ನಂಗೆ ಕನ್ನಡ ಬರೋದಿಲ್ಲ ಅಂತೇಳಿ, ಅದಕ್ಕೆ ನಾನು ಕನ್ನಡ ಮಾತಾಡಿದ್ದು, ಗೊತ್ತಾಯ್ತಾ? ಯಾರು ಹೇಳುದು ಬೇಡ ಅಂತ ಕನ್ನಡ ಮಾತಾಡೋದಿಲ್ಲ ಅಂತ. ಯಾರು, ನನಗೆ ಬರ್ತದಲ್ಲ ಕನ್ನಡ, ನಾನು ಮಾತಾಡ್ತೇನೆ. ರಾಜು KS, ಬನ್ನಿ. ಅಡಿಗೆ ಏನು ಮಾಡಿದ್ದೀರಾ ಮೇಡಮ್? ನಮಗೆ ಅಡಿಗೆ ಪದಾರ್ಥ ಮತ್ತು ಊಟ ಮತ್ತು ಕಬಾಬ್ ಉಂಟು. ನಮಗೆ ಹಂದಿ ಹಂದಿ ಮಾಂಸ. ನೀವು ಹಂದಿ ತಿಂತೀರಾ? ನಾವು ತಿನ್ನೋದಿಲ್ಲ ಮಾರ್ರೆ ಹಂದಿ, ನಾವು ಅದೆಲ್ಲ ತಿನ್ನೋದಿಲ್ಲ ಆಯಿತಾ. ನಾವು ಕೋಳಿ ಮೀನು ಮಾತ್ರ, ಬಿಟ್ಟರೆ ಮಟನ್ ತಿಂತೇವೆ ಅಷ್ಟೇ. ನಾವು ಅದೆಲ್ಲ ತಿನ್ನೋದಿಲ್ಲ. ಅದೆಲ್ಲ ಇಲ್ಲಿ ತಿನ್ನೋದು. ಎಂತ ಮಾಡಿದ್ದೀರಿ ರಾಜು ಅವರೇ? ಲೈಕ್ ಕೊಟ್ಟಿದ್ದೀರಾ ನೀವು ನನಗೆ? ಗುಡ್ಡು ಗುಡ್ಡು ಫಿಶ್ ಗುಡ್ಡು ಒಳ್ಳೇದಲ್ವಾ? ಮಂಗಳೂರಲ್ಲಿ ಸಿಗುದು ಮೀನು, ಮೀನು ಬಿಟ್ಟು ಕೋಳಿ ಅಷ್ಟೇ. ಯಾರು ಹೋದ್ರಾ? ಬೆಳದಿಂಗಲ್ಲ? ಹಾಂ, ಅವರು ಹೋದರು. ಅವರು ಸ್ವಲ್ಪ ಬರ್ತಾರೆ ಮತ್ತು ಹೋಗ್ತಾರೆ. ಅವರಿಗೆ ಚಿಕ್ಕ ಮಗು ಉಂಟು, ಅದಕ್ಕೆ ನೋಡ್ಲಿಕ್ಕೆ ಹೋಗುದು. ಕೂಗ್ತದಂತೆ ಅವರ ಮಗು, ಸಣ್ಣ ಪಾಪ ಉಂಟಂತೆ, ಅವತ್ತು ಮಗು ಕೂಗ್ತದೆ, ಅದಕ್ಕೆ ಅವರು ಹೋಗಿದ್ದೆ ಆಯ್ತಾ ಮಗು ನೋಡಲಿಕ್ಕೆ. ಇವತ್ತು ಯಾರಿಲ್ಲ, ನಮ್ಮವರು ಯಾರಿಲ್ಲ, ಎಲ್ಲ ಹೋಗಿದ್ದಾರೆ. ಭಾರತಿ ಯಾರು? ಅದೇ ಅವರಿದ್ದಾರಲ್ಲ ಮೇಲೆ, ಅವರೇ ಭಾರತಿ. ನೋಡ್ಲಿಕ್ಕೆ ಹೋದ್ರೆ ನಂದು ಸಹ ಹೆಸರು ಭಾರತಿ ಆಯ್ತಾ. ನನ್ನ ಹೆಸರು ಭಾರತಿ, ಚಾನಲ್ದ ಹೆಸರಲ್ಲ, ನನ್ನ ಹೆಸರು ಭಾರತಿ. ಚಾನಲ್ ಹೆಸರು ಕುಡ್ಲ ಬಿರ್ವಸ್ ಅಂತ. ಇವತ್ತೆಂತ ಬಂದದ್ದು ಟೈಮಿಗೆ ಬಂದಿದ್ದೇನೆ, ಯಾರಿಲ್ಲ. ಭಾರತಿ ಕವಿ, ಹೌದು. ಯಾರು ಫ್ಯಾನ್ಸ್ ಇಲ್ಲ, ಯಾರಿಲ್ಲ. ಇವರ ಹಾಗೇನೆ ನನಗೆ ಒಮ್ಮೊಮ್ಮೆ ಕೈ ಕೊಟ್ಟು ಹೋಗುದೆಲ್ಲ. ಇವತ್ತು ಯಾರಿಲ್ಲ. ನಿನ್ನೆ ಎಲ್ಲರಿದ್ರು, ಈಗ ಇಲ್ಲ. ಸಂಡೆ ಅಲ್ವಾ, ಇಲ್ಲಿಗೆ ಹೋಗಿದ್ದಾರ ಅಂತ ತಿರ್ಗಲಿಕ್ಕೆ. ಬಿರ್ವಾಸ್ ಅಂದರೆ ಕುಡ್ಲ ಬಿರ್ವಾಸ್, ಮಂಗಳೂರು ಬಿರ್ವಾಸ್ ಆಯ್ತಾ. ಬಿರ್ವಾಸ್ ಅಂದರೆ ನಮ್ಮದು ಏನಿರ್ತಾರೆ, ನಿಮ್ದು ಈಗ ಲಿಂಗ ಇತ್ತಲ್ವಾ, ಹಾಗೆ ನಮ್ದೊಂದು ಅದರಲ್ಲಿ ಒಂದು ಜಾತಿದ ಅರ್ಥ ಬಿರ್ವಾಸ್. ಮಂಗಳೂರು ಡಾನ್ ಆಯ್ತಾ ನಾವು. ಬಿರ್ವಾಸ್ ಅಂದ್ರೆ ಮಂಗಳೂರು ಡಾನ್ ಆಯ್ತಾ, ಅದಕ್ಕೆ ಹೇಳುದು ಬಿರ್ವಾಸ್. ಎಂತವ ಯಾರಿಲ್ಲವಾ, ಎಲ್ಲ ಹೋಗಿದ್ದಾರೆ ನನ್ನನ್ನು ಬಿಟ್ಟು, ಯಾರು ಬರೋದಿಲ್ಲ. ಸರ್ ನೇಮ್ ಹೌದು. ನೀವು ಅವರಿಗೆ ಹಾಗೆ ಮಾಡ್ತಿರಬಹುದು. ಎಂತ ಮಾಡುದು ಹಾಗೆ ಮಾಡ್ತಿರಬಹುದು. ನನ್ನ ಚಾನಲ್ಗೆ ಬರುವವರಿಗೆ ಕೆಲವರಿಗೆ ಚಾನೆಲ್ ಇಲ್ಲ, ಅವರು ಡೈಲಿ ಫ್ಯಾನ್ಸ್ ಅವರು ನಮ್ಮದು. ಈಗ ಫ್ಯಾನ್ ಇಲ್ಲ, ಅವರು ಫ್ಯಾನಲ್ಲಿ ಸಿಕ್ಕಿ ಹಾಕಿದ್ದಾರೆ ಅಂತ ಕಾಣ್ತದೆ. ಫ್ಯಾನಲ್ಲಿ ಸಿಕ್ಕಿ ಹಾಕಿದ್ದಾರೆ, ಅದಕ್ಕೆ ಫ್ಯಾನ್ಸ್ ಇಲ್ಲ. ಇಲ್ಲಾದರೆ ಬರ್ತಾರೆ ಎಲ್ಲರೂ, ಈಗ ಬರಲ್ಲ, ಮಲಗಿದ್ದಾರೆ ಅಂತ ಕಾಣಬೇಕು. ಅಲ್ಲಿ ಕಣ್ಕನೆ ಮಲಗಿದ್ದಾರೆ, ಅದಕ್ಕೆ ಬರಲಿಲ್ಲ. ಒಬ್ರು ಮಾತ್ರ ಬಂದು ಆಯಕ್ಕ ಅಂತೇಳಿ ಹೋಗಿದ್ದು, ಅವ್ರ ಹತ್ರ ಮಾತಾಡಬಾರ್ದು ಇನ್ನು ಯಾರು.
ನನ್ನ ಮೇಲೆ ಪ್ರೀತಿ ಇದ್ರೆ ಬರ್ತಾರೆ, ಇಲ್ಲದ್ರೆ ಬರುದಿಲ್ಲ, ಹಾಗೇನೆ ಅವರು. फुर्सत आहे ना बोली निकली ಒಂಜಿ ನರಮನಿಜ್ಜ ಎಕಡೆ ನಿಜ್ಜ ಎಕಾಡ್ ಬೈದೆ ಆಯ್ ಪ್ರವೀಣ್ ಒಂಜಿ ಬತ್ತ ಪೋಯಿ ಆಯ್ ಅಕ್ಕ ಬಂದು ಆಯ್ ಗುರ್ತನಿಜ್ಜಿ ಬಿಡು. ಅಮ್ಮ ಎನ್ನಲ ನಿನ್ನಲ ಪುದರ್ ಒಟ್ಟಿಗೆ ಬಾರದು ಭಾರತಿ ಕವಿ ಬಾರ್ದಿರ್ದಿ ಎಕರ್ದಿಂಚಿ ಆನ ಆ ಪೊಂಜೋಡ ಕನ್ನಡನೆ ಬಾತಿರೋದುಲ್ಲೆ ಏನ್ ಕನ್ನಡ ಬಾತಿರೋ ಬಂಡ ನೀನು ಕನ್ನಡ ಬಾತಿರೋ ತುಳು ಬಾತಿರೋ ಚಿಂದ ಅಗ್ಲಿಗೆ ಅರ್ಥ ತೈಕ್ ಇದು ಕವಿತಾ ಆಯ್ತಾ. ನಾನು ಭಾರತಿ, ಅವಳು ಕವಿತಾ. ನೀವು ನನ್ನದು ಮತ್ತೆ ಅವಳದ ಹೆಸರು ಒಟ್ಟಿಗೆ ಇದು ಮಾಡಿ ಹಾಕಿದಿರಲ್ಲ, ನಿಮ್ಗೆ ತುಂಬಾ ಧನ್ಯವಾದಗಳಾಯ್ತಾ. ನಿಮ್ಮನ್ನು ಪ್ರೀತಿ ಮಾಡ್ತಾರಾ? ನನಗೆ ಲೈವಲ್ಲಿ ಬಂದವರು ತುಂಬ ಪ್ರೀತಿ ಮಾಡ್ತಾರೆ, ಮಾತಾಡ್ತಾರೆ, ಖುಷಿ ಆಗ್ತದೆ ಅವರಿಗೆ. ತರೆಬೇನೆ ಇತ್ತೆ ಮೀದು ಬತ್ತೀನಿ ನಾನು. ಅವರಿಗೆ ತಲೆನೋವಂತೆ, ಅದಕ್ಕೆ ಈಗ ಮೀದು ಸ್ನಾನ ಮಾಡಿ ಬಂದದಂತೆ. ಜಾಲಿ ಪುದರ್ ಎಡ್ ಹ್ಯಾಂಡ್ ಆಕಳು ಎಂಕಲ್ ರಡ್ಜ್ ಅಂತ ಪುದರೇ ಬಾರ್ದೇವು. ನೀವು ಉಂಟಲ್ಲ, ನನ್ನ ಮತ್ತೆ ನನ್ನ ಅಕ್ಕನ ಮಗಳದು ಹೆಸರು ಹಾಕಿದ್ದೀರಾ ಭಾರತಿ ಕವಿ ಅಂತ. ಒಳ್ಳೇದು ಹೆಸರಾಯ್ತಾ, ನಮಗಿಷ್ಟ ಆಯ್ತದು. ತುಂಬ ಜಾಲಿ ನಾವು ನಮ್ಮಿಬ್ಬರ ಒಟ್ಟಿಗೆ ಹೆಸರು ಹಾಕಿ ಮಾಡಿದ್ದು. ನಿಮಗೆ ಕನ್ನಡ ಬೇರೆ ಭಾಷೆ ಬರುದಿಲ್ವಾ? ಸೋಬಕ್ಕ ಮಾತ ಬೈಜ್ಜರ ಸೋಬಕ್ಕ ಇಜ್ಜಿ, ವನಿತಾ ಇಜ್ಜಿ, ಗೀತಾ ಇಜ್ಜಿ, ಪ್ರವೀಣ್ ಇಜ್ಜಿ, ಪುತ್ತೂರು ಇಜ್ಜಿ, ಬೆಂಗಳೂರು ಇಜ್ಜಿ, ಬುಕ್ಕ ದುಬೈ ಇಜ್ಜಿ, ಫಾರಿನ್ ಇಜ್ಜಿ, ಏರ್ಲ ಇಜ್ಜಿ. ಏನಾಯ್ಕೆ ಬನ್ನಿ. ಎಲ್ಲ ಫ್ಯಾನ್ಸ್ ಇಲ್ವಾ? ಗೇಂಡಿರು ಫ್ಯಾನ್ಸ್ ಎಲ್ಲ ಫ್ಯಾನಲ್ಲಿ ಸಿಕ್ಕಿ ಹಾಕಿದ್ದಾರೆ, ಅವರು ಬರುದಿಲ್ಲ. ಪೂರ ಪ್ಯಾಂಟ್ ತಿಕ್ಕಿದು ಬುರ್ದೇರ ಅಂತ ತಿಕ್ಕೊಳ್ದೇರ ಅಂದ ಒಂಜಿನಾರ ಮನಿಜ್ಜ. ಎಂತ ಓಕೆ ಸಿಸ್, ನಮಗೆ ನಿಮ್ಮ ನೇಮು ಗೊತ್ತಿರಲಿಲ್ಲ. ಹೌದಾ, ಈಗ ಗೊತ್ತಾಯ್ತಲ್ಲ, ತೆಗಿತೀರಾ ನೀವು 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 ಹೆಸರು ಸಂಡೆತಿ ಪರ್ದು ಕುಲ್ದಿರ ಅಂದು ಪರ್ದು ಜೆಪ್ಪು ನಾಕು ಉಬ್ಬರಕ್ಕ ಉಬರ್ ಅಕ್ಕ ತಂಗಿಯ. ಎಂತ ತಂಗಿಯ? ಇಲ್ಲಿ ನೋಡಿ, ಇವರು ಬಂದ್ರು ವನಿತಾ ಸಾಲಿನಂತ. ದಾದ ಬಾರಿ ನೆರ್ಪರಿನಿ ಯಾನು ಗಣಪತಿ ತುಯರೆ ಪೋಯಿನಿ ಮಾರ್ರೆ ಅಲ್ಪ ಉಲ್ಲೆ ಅದೇ ಪ್ರೀತಿ ಮಸ್ತುಂಡು. ನರಮನಿ ಜೈಕೆ ನೆರ್ನಿಯ ನೆರ್ನಾಂಡ ಬತ್ತೆಂಡ ಕೇರಿ ಬರತ್ತ ದಾಯ ನಿರ್ನಿಂದು ಅಂದಿ ಒಂಜಿ ನರಮನಿ ಜೈ ನೀ ಎಕಡೆ ಬೇದೆಯ ಒಂಜಿ ಶಿ ಏತು ಕಾಪುನು ಮಾರ್ರೆ. ನಿಕ್ಕ ಸೀತಾಪಿಲ್ಲ ಕೊಂಡ ಎಡ್ಡ ಸೀತಾಪು ಯಾನ್ ಇತ್ತೀಚಿದೆ ಹೆಚ್ಚು ಯಾನ್ ಬತ್ತೀನಿ ಬೈಯಾಗ ರಾಜನನ್ನ ಕಡೆ ಇಲ್ಲು ಶಿಫ್ಟ್ ಆತ ಅಂಚಾಡೆ ಪೋದಿತ್ತೆ ಯಾನ್ ಶಿಫ್ಟಿಂಗ್ ಮಾತ ಅದು ಬತ್ತೀನಿ. ಇಬ್ಬರು ನಾನು ಮತ್ತೆ ಅವಳು ಅಕ್ಕನ ಮಗಳು ಅಷ್ಟೇ. ನಾವು ಇಬ್ಬರು ಅಕ್ಕ ತಂಗಿ ಅಲ್ಲ, ಅಮ್ಮ ಮಗಳು. ಹೌದು, ನನ್ನ ಅಕ್ಕನ ಮಗಳವಳು, ನಾನು ಅವರ ಅಕ್ಕನ ತಂಗಿ. ಓಲಿಲ್ಲ ಕೈಕಂಬಡದೆ. ಅದು ಯಾವ ಭಾಷೆ? ಯಾವುದು? ಅದು ನಮ್ಮದು ಮಂಗಳೂರು ಭಾಷೆ, ತುಳು ಭಾಷೆ. ಅದು ತುಳು ಭಾಷೆ ಆಯ್ತಾ. ನಿಮಗೆ ಬರುದಿಲ್ವಾ ನಮ್ಮ ಭಾಷೆ? ಭಾರತಿ ಹೊಸ ಜನ ಅಂದಿ ಭಾರತಿ ಕವಿಗೆ ಎನ್ನೆಲ್ಲ ಕವಿತನ್ನೆಲ್ಲ ಪುದರ್ ಬಾರ್ದೇರು ದೇ ಎಂದು ಕೇಶವನ್ನ ಹತ್ತದ ಹಿಂಗ ಭಾರಿ ಡೌಟ ಒಂದುಂಡು ಹಿಂಗೆ ಕೇಶವನ್ನ ಹತ್ತದ ಕೇಶವನ್ನನಾ ಅತ್ತ ಅಚ್ಚು ಕವಿತಾ ಕೇಶವನ್ನ ಹತ್ತದ ಕೇಶವನ್ನತ್ತ ಅಂದ ಗೊತ್ತಿಜ್ಜಿ. ಚೆನ್ನರಾಯ ಪಟ್ಟಣ ಬನ್ಪೇರು ಮಾರೆ ವಾ ಚೆನ್ನರಾಯ ಪಟ್ಟಣ
అజ్జిర్రనా కూడా అజ్జి ఎరిగేను ఇంక డౌట్ ఉంది కేశవన్ని అది ఇంకెక్కడో డౌట్ అండ్ మీరు ಬೆಳದಿಗ ಹರಿನೇ ತೆಲ್ತೊಂದು ಇತ್ತೇರು ಕೇಶವನ್ನೇ ಒಲಿರು ಗಡಿಗಡಿಗೆ ಅನ್ನಂತೇರು ಕೇಶವನ್ನೇ ಒಲಿರು ಕೇಶವನ್ನೇ ಒಲಿರು ಅಂದು ಯಾನ್ ಇಚ್ಚಿ ಬೈಜೇರಿ ಬೈಜೆ ಭಾರತೀಯರು ಭಾರತೀಯ ತೆಲ್ತೊಂದಿಲ್ಲೇರಿ ಎಕಡ್ದಿಂಚಿ ಹರಿನಿ ನಮಗೆ ಭಾಷೆ ಕಲಿಸ್ತೀರಾ ಆಯಿತು ನೀವು ಬನ್ನಿ ನಿಮಗೆ ನಾನು ಭಾಷೆ ಕಲಿಸ್ತೇನೆ ಆಯಿತಾ ಆದರೆ ಎಂತ ಗೊತ್ತುಂಟಾ ಭಾಷೆ ಕಲಿಸ್ಲಿಕ್ಕೆ ಇವಳು ಕವಿತಾ ಮತ್ತೆ ಶೋಭ ಕೋಪ ಪೋ ಕೋಪ ಶಬನ ಸಬ್ಬ ಆಯ್ ಶಬನ ಹೆಂಗನ ಲೇಡಿ ಶೋಭ ಎಕ್ಕಡ ದಿಂಚ ಬಾತ್ ಕಾದು ಒಂಜಿನ ರಮನೆ ಇಜ್ಜೇರು ಇಂಚ ಮನ್ಪೆರ ಬಲ್ಲೆ ಅವ ನೋಡ್ತೀನಿ ಬಿಡ್ದು ನೀನು ಕನ್ನಡ ಪಾತೆ ಟಾಪಿಕ್ ಬಂದು ಕನ್ನಡನೇ ಪಾತಿರೋಡು ಅಂತಲೂ ಪಾತ್ರ ಬಲ್ಲಿಂದು ಹಾಯ್ ಭಾರತಿ ಇನ್ನ ದೊಡ್ಡಮ್ಮನ ಹಾಯ್ ಭಾರತಿ ಎನ್ನ ದೊಡ್ಡಮ್ಮನ ಮಗಳಿಯೇ ಏರು ಭಾರತಿ ಕವಿಯಾ ಆರು ಪುರ ಪೊಕ್ಕಡೆ ಪಂತಿನತ್ಯಾರೆ ಅದೊಂದು ಗೊತ್ತಿಜ್ಜಿ ವನಿತಾ ಊಟ ಆಯ್ತಾ ಊಟ ಆಗಲಿಲ್ಲವ ಇನ್ನೂ ಆಗಬೇಕು ಈಗ ಆಗ್ಬೇಕಾಯ್ತಾ ಹೇಗಿದ್ಯಾ ನಾನು ನೋಡಂತೆ ಎಷ್ಟು ಚಂದ ಇದ್ದೇನೆ ಕುತ್ಕೊಂಡಿದ್ದೇನೆಲ್ಲ ನಿನ್ನ ಗುರ್ತದಾರ ಶೋಭಾ ಭಾರತ್ ನಿನ್ನ ಗುರ್ತಾಂಡ ಆರು ಕನ್ನಡ ಬಾತೇನದು ಅದಕ್ಕೆ ತುಳು ಬಾತಾರ ಗೊತ್ತಿಜ್ಜ ಚಂದ್ರರಾಯ ಪಟ್ಟಣದಾಗೆ ಅವೆಂಚ ನಿನ್ನ ಆಪಿನಿ ಹಾಲು ಎಕ್ಕಡು ಇಂದ್ರಮ್ಮನ ಲೈವ್ಗೆ ಬರ್ಪಲು ಯಾನೇ ಪಂತಿನಿ ಬಯ್ಯಾಗ ಬಲ ಅಂದ್ ಆರು ಎನ್ನ ಅಕ್ಕ ಪಂಡದು ಆರು ಕನ್ನಡ ಮಾತೇನಿ ಯಾವು ಬೆಲ್ಲದಿಂಗಲ್ವಿ ಏರು ನೀವು ಯಾವ ಭಾಷೆ ಮಾತಾಡೋದು ನಾವು ಮಂಗಳೂರು ಭಾಷೆ ಯಾವ ಮಂಗಳೂರಿಗೆ ಏನೊಂದು ಇಲ್ಲಿರು ಮಾರೆ ಸಬನ ನಾಳೆ ನೀನು ಪುಯ್ತಿಲ್ಲೇ ಅಕ್ಕಲು ಗೊತ್ತಿಯೇ ಒಟ್ಟಿಗೆ ವರ್ಕ್ ಮಲ್ಪುಣ್ಯ ದುಂಬು ಐಕ್ ಹಾಸನದ ಕುಲ ಚಂದ್ರರಾಯ ಪಟ್ಟಣಗೆ ಭಾಷೆ ಕಲಿಸ್ತೀರಾ ಕೇನುವೇರು ಯಾನು ಮಾರ್ನಿಂಗ್ ಇತ್ತೆ ವೆಯ್ಟ್ ಮಾಡಿದೆ ಏರಿನ ಸುದ್ದಿಜ್ಜಿ ಏಂಚನ ಸುದ್ದಿಜ್ಜಿ ಬಯ್ಯಗತ್ತ ಬರ್ತೀನಿ ಏಯ್ ಭಾರತಿ ಕವಿ ದೊಡ್ಡಮ್ಮ ಇಂಚಲ್ಲೇರು ಬುಕ್ಕದ ದಾಯಿ ಒಂದು ತುಳು ಸಾಂಗ್ ಹೇಳಿ ನಾವು ತುಳು ಸಾಂಗ್ ಹೇಳಿದ್ರೆ ನಿಮಗೆ ಅರ್ಥ ಆಗ್ತದಾ ಆಗುದಿಲ್ಲ ಅಲ್ಲ ನಿಮಗೆ ಅರ್ಥ ಆಗ್ತದಾ ನೀವು ಕನ್ನಡ ಬರ್ತದಾ ಇನಿ ಏರ್ಲಿ ಎಜ್ಜೇರಿಯಾ ಶೋಭಾ ಇವತ್ತು ಲೆತ್ತೆ ನೆರಿಯ ನಿಕ್ ಶೋಭಾಗ್ ಶೋಭನಕ್ಲು ಏರ್ಲಿ ಎಜ್ಜರ್ ಮಾತ ಫ್ಯಾನ್ ತುಳು ಸಾಂಗ್ ಹೇಳಿ ಅಲ್ಲ ಬತ್ತೀರಿಯಾ ಕವಿ ಭಾರತಿ ಕವಿ ಬತ್ತೇರಿ ಎನ್ನಪುದರ್ ಭಾರತಿ ಗೊತ್ತಾಡ ಅಲ್ಲ ಅಲ್ಪ ಕವಿತಲ್ಲ ಅಲ್ಲತಾ ಕವಿತನೆಲ್ಲ ಎನ್ನಲ್ಲ ಒಟ್ಟಿಗೆ ಇಟ್ಟು ಪುದರ್ ಎಟ್ಟು ಭಾರತಿ ಕವಿ ಎಡ್ಡಂಡು ಒಂದು ತುಳು ಸಾಂಗ್ ಹೇಳಿ ಎಂತ ತುಳು ಸಾಂಗು ಯಾವುದು ನಿಮ್ಗೆ ಅರ್ಥ ಆಗ್ತದೆ ಹೇಳಿ ನಾನು ಹಾಡ್ತೇನೆ ಶೋಭಾ ಒಂದು ತುಳು ಸಾಂಗ್ ಪಾಡು ಹೇ ರಮ್ಯಾ ಅಕ್ಕನ ನಂಬರ್ ಇದ್ರೆ ಕೊಡಿ ಆಯ್ತಾ ಕವಿ ಶೋಭಾ ಗುರ್ತುಂಟಾ ಭಾರತಿ ನಿಮ್ಮ ಭಾಷೆ ಕಲಿಯಕ್ಕೆ ಇದೆ ನಮ್ಮ ಭಾಷೆ ಕಲಿಬೇಕಾದ್ರೆ ನೀವು ತುಂಬ ಕಷ್ಟಪಡ್ಬೇಕಾಯ್ತಾ ನೀವು ಕಷ್ಟಪಟ್ಟು ಕಲಿಬೇಕು ಹಾಗೆ ಬರ್ತದೆ ನಾವು ನಿಮಗೆ ಕಲಿಸೋ ಭಾಷೆ ನಿಮಗೆ ಒಂದು ಚೂರು ಬರೋದಿಲ್ಲ ನಾವು ನಿಮಗೆ ಭಾಷೆ ಕಲಿಸುವಾಗ ನಮ್ಮ ಭಾಷೆ ನನಗೆ ಮರ್ತೋಗ್ತದೆ ಸ್ವಲ್ಪ ತುಳು ಬರುತ್ತೆ ಅಲ್ಲ ನಿಂಗೆ ಇಲ್ಲ ಅಂತೇವ ಎಂತ ಅವರಿಗೆ ಬರುದು ಯಾನು ಲೈವ್ಡಿ ಉಳ್ಳೆ ಕುಂಟು ಮಾಡ್ತಂದುಲ್ಲ ಈ ಕುಂಟು ಮಾಡ್ತಂದೆ ಕುಲ್ಲು ನನ್ನ ಲೆಪ್ಪರ್ಚಿ ಲೆಪ್ಪುಚ್ಚಿ ಆಕಡೆಗೆ ಒಂದು ತುಳು ಪನೊಡಿಗೆ ತುಳು ಪದ್ಯ ಪನೊಡಿಗೆ ಶೋಭಾ ಒಂಜಿ ಪದ್ಯ ಫುಲ್ ಒಂಜಿ ಎಡ್ಡೆಂಚಿನ ಪದ್ಯ ಪಾಡು ಯಾನ್ ಪದ್ಯ ಪನ್ನಾಗ ಆಕಲಿ ಖುಷಿ ಅವಡು ನನಗೇನ್ರ ಬೆಲ್ದಿ ಪದ್ಯ ಬಾಜೆಲುಂಡಗೆ ದೇ ಯಾನ್ ಕನ್ನ ಕಂತ ದೀನ ತಿರುಗೆಂಚ ಗೊತ್ತಾಂಡಿ
ಯಾನ್ ಕನ್ನ ಕಂತಿದೀನಾ ಮುಲ್ ನೋಡಿ ಇಲ್ಲಿ ನೋಡಿ ತುಲಿ ಅನ್ವಿನ್ ಈ ರೇಪಲ ಕನ್ನ ಬರ್ಪರಂದು ಗೊತ್ತಾಂಡಿ ಯಾನ್ ಐಕ್ ಕನ್ನ ಕಂತಿದೀನಿ ರೀ ಯಾನ್ ವನಸ್ ಮತ್ತ ಆದು ಬತ್ತೀನಿ ವನಸದ್ ಬತ್ತಿನ ಇನಿ ಪೂರ ಉಲ್ಲೇರ್ ಓಲೇರ್ ಮಾತ ಇಜ್ಜೇರ್ ಪರಿಯರದಾಲ್ ಉಂಡ ಪರಿಯರದ ಕನ್ನ ದೋಷಪೋಯಿನತ್ತ ಅವನ್ನೇ ಬರ್ಲಿ ನೀರುಂಡು ಕಾರೆಗೆ ನೀರೇ ಕೊರ್ಲೆ ಮೆಲ್ಲ ಓದ್ಲೆ ಬಾಜೆಲ್ ಬಾಜೆಲ್ ಕಂಡನಿ ಉಲ್ಲಿರು ಬುಲ್ಪ ಒಂದ ತುಳು ಸಾಂಗ್ ಒಂಜಿ ತುಳು ಸಾಂಗ್ ಪಾಡ್ಲೆ ಮಾರ್ರೆ ನಾನು ಓದುವೆ ಭಾರತಿ ಕವಿ ದೊಡ್ಡಮ್ಮನ ನಂಬರ್ ಇದೆಯಾ ಸ್ಟ್ರಾಂಗ್ ಉಂಡ ಕನ್ನ ಇಜ್ಜಿ ಲೈಟ್ ನೇ ಒಂಜಿ ಪದ್ಯ ಬರಲ್ಲ ಮಾರ್ರೆ ನಿಲ್ಲಿ ನಾನು ಪದ್ಯ ನೆನಪು ಮಾಡ್ತೇನೆ ಯಾವುದು ಅಂತ ಇವರು ಕೊಡುದು ಕಾಣುದಿಲ್ಲ ಆಯ್ತಾ ತುಳು ಪದ್ಯ ಯಾವ್ದು ಆಡ್ಬೇಕು ಮತ್ತೆ ವಾಟ್ಸಪ್ ಮಾಡು ಯಾವ ದೊಡ್ಡಮ್ಮ ಇಜ್ಜಿ ಕಣ್ಣ ಒಂಜಿ ಪದ್ಯ ಪಾಡ್ಲೆ ಮಾರ್ರೆ ಯಾನ್ ಬರೆ ಪೆಂಕಿಂಚ ಬರ್ಪುಜಿ ಸಡನೆ ಓಲ ಪದ್ಯ ಒಂಜಿ ತುಳು ಸಾಂಗ್ ಬರಲೆ ಮಾರ್ರೆ ಓ ನೇ ಅನು ಅಮ್ಮೀನ್ ಒಂಜಿ ಲೈಕ್ ಕೊರ್ಲಿ ಇರ್ ಕೊಡ್ತೀನಿ ಜೇಟ್ ಒಂಜಿ ಲೈಕ್ ಬಾ ವನಿತನಲ್ಲಿ ಇಜ್ಜಿ ಬಾ ಶೋಭನಲ್ಲಿ ಇಜ್ಜಿ ಮೂಜಿ ಲೈಕ್ ಬರೊಡುತ್ತೀನಿ ಏರ್ನ ಲೈಕ್ ಕವಿತನೆಲ್ಲ ಲೈಕ್ ಇಜ್ಜಿ ಇಂಥ ಮಾತ್ ಎಂತ ಮಾರೈತಿ ಸುಮತಿ ದೊಡ್ಡಮ್ಮ ಎಲ್ಲ ಕೊತ್ತನ ಬಕೇರ್ ಕೊಡ್ತಿಜೇರು ಓ ಒಂಜಿ ಕನ್ನಡ ತುಳು ಪದ್ಯದ ಒಂಜಿ ಬರೆದು ಬಾಡ್ದೆ ಚಾ ಉಂಡ ಚಾ ಇಜ್ಜಿರೆ ಯಾಂಗ್ ಕೊರ್ಪುಜಿರೆ ಚಾ ಇರೆ ಬಾಜಲತ ಗೋಂಕುದ ಬಾಜಲವಾ ಇಂದೇ ದಾದ ಪದ್ಯ ಬರಲೆ ಮಾರ ಏರಲ್ಲ ನಾನು ಪಂಪೆ ಆಗ್ಲೆ ಪದ್ಯ ಬುಡ್ಗೆ ಮುತ್ತದ ಪೊನ್ನೆ ನಿನ್ನ ಅವು ಬರ್ಚಿಯೇ ಅವು ಹಾಕ್ಲಿ ಬೋರ ಯಾನು ಬನ್ನಗನೆ ಕೊಡ್ತೆ ಲೈಕ್ ಸರಿ ಸರಿ ಕೊಡ್ತಾರಾ ಓಕೆ ಓಕೆ ಅಕ್ಕ ನಿಮ್ಮವರು ಎಲ್ಲಿ ಎಂತ ಮಾರ ಇಷ್ಟು ಜನ ಬಂದಿದ್ದಾರೆ ನಮ್ಮವರು ಯಾಲ್ಲ ಅವೇ ಎನ್ನಿನಿ ತುಲೆ ಎಷ್ಟು ಜನ ಬಂದಿದ್ದಾರೆ ನಮ್ಮ ಪುಲಿ ಮುಂಚಿ ಉಂಡ ಇಜ್ಜಿ ಕಬಾಬ್ ಮಾತ್ರ ಉಪ್ಪುನಿ ಹೋಟೆಲ್ ಕಂತೀನಿ ಮಾತ್ರ ಕೋರಿ ಮಂದಿಜ ಅನ್ನೇನ ಇಲ್ಲು ಸಿಫ್ಟಿತ್ತು ಅಂಚೆ ಪೂಯ ಒಂಜಿ ಪದ್ಯ ಬರಲ್ಲ ಮಾರ್ರೆ ಭಾರತಿ ಕವಿ ನಾನು ಮರೆತಿ ಶೋಭಾ ನೀನು ಯಾರಂತೇನೆ ಕವಿಗೆ ಅವರಿಗೆ ಭಾರತಿಗೆ ಗೊತ್ತಿಲ್ಲ ನೀನು ದೊಡ್ಡ ಜನರಾಗಿ ಬಂದಿಲ್ಲಿ ನನ್ನ ಗುರ್ತ ಉಂಟ ಪರಿಚಯ ಉಂಟ ಪ್ರೇಮ ನಾತೆ ಪಾಸ್ ಆತೆ ಮಲ್ಲ ಕ್ಲಾಸ್ ಪೊರ್ಲು ಕಲ್ತೆ ಏಕನಾತೆ ಬಂಜಾರ ತೆಲ್ತೆ ಐತ ಖುಷಿನು ಪೊಡಿತ್ತೆ ಆಡ ಗೊತ್ತುಂಟು ಹಾಂ ಕ್ಯಾಸೆಟ್ ಪಾಡ್ಲೆ ಪದ್ಯ ಇರ್ ಪಾಡ್ಲೆ ಯಾ ಪನ್ಪೆ ಅವು ದಾದ ಗೊತ್ತುಂಡ ಅಚ್ಚು ಸಡನ್ನೇ ಬರ್ಪಿಜಿ ನಮಕ್ ಪದ್ಯ ಇಜುನ ಎಂಕುಲು ಬಗ್ಲೊಂದಿಪ್ಪ ಒಕ್ಕಡೆ ಗಬ್ಬಂದಿ ಮಕ್ಕಳು ಅಮ್ಮದ ದಾದನ ಗೊತ್ತಿಜಿದೆ ಎಂಕ್ 10 ಪೀಸ್ ಕಬ್ಬಾಬ್ ಕೊರ್ಲೆ ಈರೆಗ್ 10 ಪೀಸ್ ಕೊರ್ನೆ ನಾನು ತಿನ್ಪಿಂದ ಅದೇ ಪದ್ಯ ಬರ್ಚಿ ಪಾತೆರ್ಗ ಪಾಲ ಹಾಕ್ಲಿಗೆ ಮತ್ತೆ ಪದ್ಯ ಬುಡಿಗೆ ರೇ ನಾಯ್ಕೆ ಮತ್ತೆ ಪದ್ಯಗೆ ಆಯ್ತ ಕುಸಿಟೆ ಪತ್ತೊಡಿತ್ತೆ ಸೇರ್ದು ಮಾತ ನಲಿಪೂಗ ಇತ್ತೆ ನಲಿಪುರಿ ಇಜ್ಜಿ ಕವಿ ಹಾಲು ಎನ್ನ ಸುಮತಿ ದೊಡಮನ ಮಗಲಿಯೇ ಇತ್ತೆ ಚೆನ್ನರಾಯ ಪಟ್ಟಣ ಇಪ್ಪುನಿ ಅಲ್ಲಿಗೆ ನಿನ್ನ ಗುರ್ತೇನೆ ಇಜ್ಜಿಗೆ ಅದು ಬನ್ಪೋಲಿ ಎಂಕಿರ್ನ ಗುರ್ತೇನೆ ಜಿರಿಯರದ ಅದನ್ನ ಬನ್ಪೋಲ್ ಮಾರ್ರೆ ಹಿಂಗೆ ಡೌಟು ಕೇಶವನ್ನೆತ್ತ ನಾನಿಲ್ಲಿ ಡ್ಯಾನ್ಸ್ ಮಾಡಿದರೆ ಸರಿ ಎಂತ ಮಾಡೋದು ನಾನು ಪದ್ಯ ಆಡ್ತೇನೆ ನೀವು ಡ್ಯಾನ್ಸ್ ಮಾಡಿ ಆಯ್ತಾ ನಾನು ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಕೆಪ್ಪು ಭಾರತಿ ಅಂತೆ ನೀವೆಂತ ಅವರದ್ದು ಮಾತು ಕೇಳೋದಿಲ್ವಾ ಆ ಪಂಜವಿ ಏರು ಪಂದು ಕೇಂದು ದೇ ಪಂಜವಿ ಏರ್ದೆ ನೀವು ಕೇಶವನ್ನವಾ ಈ ಶೋಭಾ ಅವ್ರದ್ದು ಗುರ್ತುಂಟ ಶೋಭಾ ಕೋಟೆ ಅಂದು ಗುರ್ತುಂಟ ನೀವು ಶೋಭಾ ಕೋಟೆ ಅಂದು ದೊಡ್ಡಮ್ಮನ ಮಗಲವಾ ನಿಮ್ಮ ಮಗಲ
ಏರ ಮಾರ್ರೆ ಶೋಭಾಗೆ ಗೊತ್ತು. ಅಮ್ಮ ಇಜ್ಜಿನಲ್ಲ ಎಂಗೆಲ್ಲ ಶಬ್ಬು ಪೋಯಿನಾ ಲೈಕ್ ಕೊರಂದಿ ಪೋಯಿನವ ಶೋಭಾ ಲೈಕ್ ಕೊರು ದಾಲಾವಾಡು ಬ್ಯಾರೆಟ್ ಪಡೇಟಿ ವನಿತಾ ಇನಿ ಗಣಪತಿ ಲಕ್ಕ ಎತ್ತಿಂದು ಗಮ್ಮತ್ತಿತ್ತನ ಗಣಪತಿ ರಾಜ ರಾಜ ಗಣಪತಿ ರಾಜ ಯಾನ್ ಎಕ್ಕಡ್ ಪಂತೆ ಇನ್ನ ಲೈವ್ಗು ಬಲ್ಲ ಅಂದು ಬೊಕ್ಕದಾನೆ ಗುರ್ತೇಜೆಲ್ಲ ಕಂಪನಿ ಇತ್ತ ಹಸ್ಬೆಂಡ್ ಇಪ್ಪುನಿ ಒಂತೆ ಪೆಟ್ಟು ಕಮ್ಮಿ ಅಲ್ಲ ಲೈಕ್ ಡನ್ ಕೊರಿಯನಾ ಥ್ಯಾಂಕ್ಸ್ ಯು ಎಲ್ಲ ಬರ್ತಾರದ ಯಾಕೆ ದಪ್ಪ ಇದ್ದೀರಾ ಯಾಕೆ ದಪ್ಪ ಜಾಸ್ತಿ ಇದ್ರೆ ನಾನ್ ಇಲ್ಲಿ ಒಬ್ಬಳೆ ತಿನ್ನೋದು ಮತ್ತೆ ಯಾರು ತಿನ್ನೋದಿಲ್ಲ ಅದಕ್ಕೆ ನಾನು ದಪ್ಪ ಆಗಿದ್ದು ಮಸ್ತ್ ಗಮ್ಮತ್ತು ಮಸ್ತ್ ಗಮ್ಮತೆ ಉಂಡ ದಿನ ಅವಳ ಅತ್ತಿಗೆ ಒಂಜಿ ಕಾಲ್ ಮನ್ಪ್ಲೇನ್ ಕಾಲ್ ಮಂತಂದಲ್ಲಿರು ಓ ಭಾರತಿ ನಿಕ್ ದಾಯೆ ಸುಮಾತ ಸೋ ಮುಚ್ಚೊಂದು ಕುಲ್ಲು ಎನ್ನ ಮರ್ಯಾದೆ ತೆಪ್ಪೊಡ್ಚಿ ದಾದಯ್ಯ ಇಂಚಿನ ಕೇರಣ ದಪ್ಪ ಯಾಕಿದ್ದೀರೆಗೆ ದಾದ ಮನ್ಪಿನ ಕೆಲವು ದಪ್ಪ ಒಪ್ಪಿ ಕೆಲವು ಸಪ್ಪರಪ್ಪಿ ನನಗೆ ದಪ್ಪನೇ ಚಂದ ಕಾಣ್ತದೇವ ದಪ್ಪ ಅಂಡ ನಿಕ್ಕದಾನೆಯ ಅಂದು ಯಾನ್ ಅಲ್ಲ ತಿನ್ಪೇನಾ ಆತ ಶೋಭಾ ಎನ್ನ ಯಾನ್ ತಿನ್ಪಿನ್ ಪೆಟ್ಟು ಕಮ್ಮಿ ಅಂತ ಹೇಳಿ ಅಂದ ಈ ಸುರಿಕೆ ಬಂತೋಡು ಭಾರತಿ ಕವಿಯವರು ನೀವು ಸಹ ಸ್ವಲ್ಪ ಜಾಸ್ತಿ ತಿನ್ನಿ ಆಯ್ತಾ ಸ್ವಲ್ಪ ದಪ್ಪ ಆಗ್ತೀರಾ ಎನ್ನನೇ ಹೊರರ ಕೀನುವಲ್ ನಿಕ್ ಜೋಕ್ಲಿಜ್ಜಿಂದು ಮರ್ಲ ಅಂಚಂಡ ಮಾತ ಮನಿ ಪದ್ಯ ಕುಲ್ಲೆ ದಾಯಿಗ್ದೆ ಅಕ್ಕಾಗೆ ತಾದೆ ಅಕ್ಕ ಏರು ಮಾರ್ರೆ ಸುಮ್ಮನಿರು ಬಾಯ್ ಬಿಚ್ ಸಡಪ್ ಸುಮ್ಮನಿರು ಹೈಡ್ ಮಾಡ್ತೀನಿ ನಿನ್ನ ಭಾರತಿ ಅರ್ರನಾಗ ಪಾತ್ರೆಗೆ ಬಲ್ಲಿ ಏರು ಮಾರ್ರೆ ನಿನಗೆ ಸುಮತಿ ದೊಡ್ಡಮ್ಮನ ಹೇಳ್ಬೇಕಾ ನಿಂಗೆ ಸುಮತಿ ದೊಡ್ಡಮ್ಮನ ಹತ್ರ ಈಗೆಲ್ಲ ಮಾತಾಡೋದು ಅಂತ ಇವ ಉಂಡು ಮಾರ್ರೆ ಉಂಡು ಇರಿಗೊರ ಕೊರ್ಪೆ ಯಾನ್ ನೀರು ಬರ್ಲ ಕಾಪಣವೆ ಚೀಪ ಜಾಸ್ತಿ ಆತನು ಕಡಕ್ ಆತ ಜಾವೆ ಲೈಟ್ ಆತನು ವಾಟ್ಸಪ್ ಬ್ಲಾಕ್ ಮಲ್ದೆ ಅಲ್ಲ ಅಂದ ಮಾರ್ರೆ ಕಾಲೇಜಿಗೆ ಅತಿ ಅವು ಏರಿ ಬೇಡ ಅಕ್ಕ ನಾವು ಹೋಗುತ್ತೇವೆ ನೀವು ಯಾರು ಏಲ ನೀನು ಯಾರ ಏಲ ಕುಲೆವಾ ಏರ್ಲ ಇಜ್ಜೇರು ಮಾರ್ರೆ ಮೂರು ಕೇಶವನ್ನೇ ನಿಜ್ಜೇರಿಗೆ ದಾದೆಕ್ಕಿ ದಾದಾಂಡು ಹೋಗ್ಬೇಡ ನಿಲ್ಲ ಹೋಗ್ಬೇಡ ಸ್ವಲ್ಪ ಮಾತಾಡಬೇಕು ಓಕೆ ಒಕ್ಕ ಬರ್ಪ ದಾಯಿಗೆ ಪೋಪು ನೀರು ಏರದು ಏರೇ ಗೊತ್ತು ಆಗ ಅಡಿಸನ್ನೇ ಇರೋದಿಲ್ಲ ಇರತ್ತಾ ಅಲ್ಲ ಶೋಭನ ಅಕ್ಕಗೆ ಇದ್ದಾಗಿ ಬೊಕ್ಕ ಕೇಶವನ್ ಇಜ್ಜೇರಿ ಪ್ರವೀಣ್ ಇಜ್ಜಿ ಇಂಕಲ್ಲ ಗೀತ ಇಜ್ಜಿ ಎಂಚಿನ ಮಾರಿನ ಈ ಥರ ಅದ್ಲ ಮುಕ್ಕಳು ಜಿಪ್ಪುನೇನಾ ನೀನು ಆರಾಮನ ಇಜ್ಜಿ ಬನ್ಪೆ ಗುಡ್ ನೈಟ್ ಬೊಕ್ಕ ಬರ್ಪೆ ಬಿಂಗಿರಿಯ ಚೂರು ಒಂದತ್ತು ಹಚ್ಚು ಮಸ್ತ್ ಬಿಂಗಿರಿಯವು ಅಂದಿ ಅಲ್ಲಿಗೆ ಅಂಚೇನಿ ಅಂದ ಅಲ್ಲ ಚಾನಲ್ ಉಂಡಾ ಶೋಭಾ ಉಂಡು ಬಂಡಾಲು
ಪುಂಕೆಗೆ ಹೆಚ್ಚಿನ ಸೊಬ್ಬ ಅರೆ ಕನ್ನ ಕೊರ್ಲೆ ಮಾರ್ರೆ ಅಂದಿ ಕನ್ನ ಕೊರಡಿಗೆ ಪಾಲ ಬರ್ಪಿನ ಕನ್ನ ಕೊರ್ಲೆ ಬಾಜೆಲುಂಡ ನೀರುಂಡ ಅಲ್ಲ ಪುದರ್ ಗಿರಿಜಾ ಐಡು ಬೇತೆ ಬೇತೆ ಅಂದ ಮಾರ್ರೆ ತುಲ 90 days ಮಾತೆ ಹಾಂ ಹಾಯ್ 90 days ಮತ್ತೆ ಬರ್ತೇನೆ. ನೀವು 100 ಆಗುವಾಗ ಬನ್ನಿ. 90 days ಅಲ್ಲ 100 ಆಗಲಿ ಆಯ್ತಾ. ಇನ್ನು 10 ಯಾರಿಗೆ 100 ಫುಲ್ ಮಾಡಿ ಆಯ್ತಾ. ಹೋಗು ನೀ ಹಾಸನಕ್ಕೆ, ಹೋಗು ಹಾಸನಕ್ಕೆ. 100 days ಆಗಲಿ ಆಯ್ತಾ, ಫುಲ್ ಆಗಲಿ. ಇಂಚಿದನ್ನದೇ ಸ್ವಲ್ಪ ದಿನ ಇವಾಗ ಬರ್ಪಿನಿಗೆ. ನೀವು 100 days ಮಾಡಿ ಆಯ್ತಾ, 90 ಬೇಡ. ಸುಮತಿ ದೊಡ್ಡಮ್ಮನ ನಂಬರ್ ಇದೆಯಾ? ಕಾಲ್ ಮಾಡ್ತೇನೆ. ಸುಮತಿ ದೊಡ್ಡಮ್ಮನ ನಂಬರ್ ಉಂಟಾ? ಕಾಲ್ ಮಾಡ್ತೇನಾ? ಮಾಡಬೇಕಾ ಕಾಲು ಈಗ? ಹೇಳ್ಬೇಕಾ ಸುಮತಿ ದೊಡ್ಡಮ್ಮನ ಹತ್ರ? ಸೋಬಯ್ಯ ಪಂಡೆಯ ನಿಮ್ಮ ಅಮ್ಮನ ಹೆಸರು ಎಂತ? ಸುಮತಿವಾ? ಎಲ್ಲರ ಲೈವ್ಗೆ ಹೋಗಿ ಕಾಟ ಕೊಡಬೇಡ. ಇದು ನಮ್ಮ ಅಕ್ಕ, ಗೊತ್ತಾಯ್ತಾ? ನಾನು ಶೋಭನ ಅಕ್ಕ. ಎಲ್ಲರ ಲೈವ್ಗೆ ಹೋಗಿ ಕಾಟ ಕೊಡಬೇಡ ಆಯ್ತಾ. ಮನೆಗೆ ಹೋಗಿ ಮಲಗು ಆಯ್ತಾ. ತಲೆಂಬು ಇಟ್ಟು ತಲೆದಾದೆ ಅಡಿಗೆ ಮತ್ತೆ ಮಲಗು. 5 ಕವಿಗೆ 5 ಭಾರತಿಗೆ ಎಂತ? 5 ಕವಿಗೆ 5 ಭಾರತಿಗೆ ಹೆಚ್ಚಿನ ಮಾರ್ರೆ ಅಚ್ಚದಾಯಿಗೆ ಮಲ್ಪುನಿ ಅಮ್ಮ ಗೊತ್ತಿಚ್ಚಿ. 5,000 5,000 ನನಗೆ 5,000 ಕವಿಗೆ. ಅವಳಿಗೆ ಮದುವೆ ಉಂಟಾ? ಮದುವೆಗೆ ಆಗ್ತದೆ ಕೊಡು. ಹಿಂಗೆ ಜಾನಕ್ಕಿಚ್ಚಿ ಆಲು 90 days ಬರ್ಬಿಡಿ ಆಯ್ತು. 5 ದಾದ 5 ಲಕ್ಷ ಕೊರ್ಪರಿಗೆನಾ? ಹಾಂ 5 ಲಕ್ಷ ನಿಕ್ 5 ಲಕ್ಷ ಇಂಕ್ ಅಲ್ಲಿಗೆ 100 ಆಯ್ತಾಯ್ತಾ. 100 ಆಯಿತು. ಕೇಶವನ್ನ ಆಯ್ ಎಂಚ ನಮ್ಮ ಫ್ರ್ಯಾಂಕ್ ಮಾಡ್ತೀನಿ. ಬಿಂಗಿರಿ ಮಂಡೆಗಿರಿ ಪೆನಿಕಲ ಕೊಕ್ಕಡ ನಿಮಗೆ 5 ಬೇಕಾ? ಆಯ್ತು ನಿಂಗೆ ಸಹ 5 ಕೊಡುವ. ಸಾರಿ ನೆರ್ತೋಡು ಮಾರ್ರೆ ಕವಿತಾ ವನಿತಾ ನಮ್ಮ ಸಾರಿ ನೆರ್ತೋಡು. ಸಾರಿ ನೆರ್ತೋಡು ಭಾರತಿ ಕೈ 5 days. ದೆಪ್ಪುಜಿ ಬತ್ತದ ಕಡೆ ಪೋತಿನತ ನಾಯಿ ಕಾಲು ಏರ್ಲಿಜ್ಜಿನ ಪೋಪಿನ. ಅಯ್ಯೋ ಅಣ್ಣ ಯಾನ್ಕೇಂಡೆ ಮೊಕಲು ನಾಟಕ ಮನ್ಪುನಿಯಾ ಯಾನ್ ಅರೆಗಿಂಚು ಗೊತ್ತು. ಹಾಯ್ ಪ್ರವೀಣ್ 19 day ಯಾನ್ ಇರಿಗೂ ಮೆಸೇಜ್ ಮಲ್ತೇ ಬೈದೀನಿ ಅಂದು. ಹಾಂ ಧರ್ಮಕ್ಕ ಹೌದು, ಧರ್ಮಕ್ಕೆ 5 ಕೊಡ್ತಾರೆ. ನೀವು ಮತ್ತೆ ವಾಪಸ್ 10 ಕೊಡಬೇಕು. ಬೊಕ್ಕ ಯಾನ್ ಪಂಡೆ ಅಂದು ಮರೆ ಯಾನು ಅವರ ಪಂಡೆ ಕೇಶವಣ್ಣನ ಅಂದು. ಯಾನು ಇಂದ್ರಮ್ಮನ ಲೈವಿಗೆ ಬನ್ನಾಗ ಪಂಡೆ ಈರಿನಿ ಭಾರತಿ ಐಡಿ ಬಲೆ ಮಂಗಿ ಮಣ್ಪುಡು ಬಂದು ಬಾರಿ ಸರ್ಲಾರವ ನಿಕುಲು 2 ಜನ ಸೇರಿದು ಯಾನು ಹೊರ ಪಂಡವು ಕೇಶವನ್ನೇ ಬಂಡದು. ಹಾಂ ತೂಯ ಕವಿ ಬೊಕ್ಕದಾದೆ ಇರ್ನ ಪನೋಡು ಶೋಭಾ ಥ್ಯಾಂಕ್ ಯೂಗೆ ದಾಲಿಜ್ಜಿ ಯಾನ್ ಎಕ್ಕಡೆ ಪಂದಿಜ ಮೊಕುಲು ಮಂಗೆ ಮಲ್ಪುನು ಅಂದು ಹೌದು ಬಡ್ಡಿಗೆ ಕೊಡ್ತಾರೆ. ನೀವು 5 ಕೊಡಿ, ಅವರು 5 ಕೊಟ್ಟರೆ ವಾಪಸ್ 10 ಕೊಡ್ಬೇಕಾಯ್ತಾ. ಪ್ರವೀಣನ್ನ ಕಾಮಿಡಿ ತಿಂಡಿ ಎಡ್ಡ ಅಂದು ಪ್ರವೀಣ್ ಮೊಕುಲುಂಡತ್ತ ಆರು ಭಾರತಿ ಕವಿ ಬಂದು ಐಡಿ ಮಂತ ಬತ್ತದು ಬೊಕಲ ನಾಟಕ ನಿಕಲ್ ಅವ್ವ ಅವ್ವ ಅಂದು ಒಲ್ಪ ಚೆನ್ನರಯ್ಯ ಪಟ್ಟಾರ 5 ಬೊಕ್ಕ ದಾಲೆಜ್ಜ ಕೂಡ. ನಿಮ್ಮ ಫ್ಯಾನ್ಸ್ ಇಲ್ವಾ? ನೀವು ಎಲ್ಲಿ ಅವರು? ಒಂದು ಪದ್ಯ ಮಾಡಿಗೆ ಅವು ಮಾಡಿದ್ದು ಮಾಡಿ ಬಂಡದು ಒರ್ಜಿನಲ್ ಐಡಿ ಬಲೆ ಕೇಶವನ್ನ ಈಜಿನ ಮುಳ್ಪತ್ತೇನೆ 2 ಸಾರಿ ದಿನ ಬರುತ್ತೆ. ದಾದ ಕಾಮಿಡಿ ಶವ ಅನ್ನ ಎಕಡು ನೆರಿ ಏರಿರೇಗು ಯಾ ನೆರ್ನಿ
आवली मार या पंडवर या पंडव केशवन्नेंद मेर मेर केंडीर ಏರು ಹರಿಣಿ ಕೇಶವನ ಬೈಜ್ಯಾರ ಅಂದು ಯಾ ಪಂಡ ಬೈಜ್ಜೇರಿ ಏಪಲ ಬರ್ಪೇರಿಂದು ಐಕ್ಕ ಯಾರು ಪಂಡೇರು ಭಾರತೀಯರು ಭಾರತಿ ಕವಿಯರು ಅಂದು ಕೇಂಡೇರು ಗೊತ್ತಿಜ್ಜಿ ಏರೇ ಗೊತ್ತು ತಿಳ್ತಂದಿಲ್ಲೇರು ಪಂಡವ ಏರಿ ಎಂದು ನಿರ್ನಿ ಕವಿ ಎನ್ನ ಕೇಂಡೇರು ಬರಡುಂದು ಭಾರತಿ ಪಂಡ ಅಕ್ಕ ನೆರಿಯನಾಯಿ दाई निर्निया निर्निया आंसर नेरी आप जी ಅವರೇ 5 days ಬೋಡು ಒಬ್ಬ ಹಿಂದಿನ ಬೋಡ ಐಡ್ಚೇಶ ಬರೆಗೆ ಇಂಕ ಎನ್ನ ಕೈರ್ ಪುದರ್ ತೂದೇ ಡೌಟ್ ಅಂದಿಜಿನಲ್ಲ ಭಾರತಿ ಕವಿ ಪಂಡು ಎಂಚ ಬರ್ಪಿನಿ ಯಾ ಪಂಡೆ ಎನ್ನಲ್ಲ ಅಚ್ಚನಲ್ಲ ಓಟ ಫೇಮಸ್ ಬದ್ದೆ ಮಾರೆ ಇನ್ನ ವೀಡಿಯೋ ತೂತೆ ಸಾಂಗ್ ಓಕೆ ಅಂದ ಶೋಕುಂಡದೆ ಓ ಕೇಶವನ್ನ ಭಾರತೀ ಎಡ್ಡ ಕವಿಯಾದ ಮಲ್ಪೆರೆ ಪಂಡೆನ ಭಾರತೀಯ ವಜ ಇಡ್ಡ ಕವಿ ಆರು ಭಾರತಿ ಪಾಡ್ದು ಕೂಡ ಕವಿ ಪಾಡ್ತೀನಿ ಗೊತ್ತಣ್ಣ ಭಾರತಿ ಪಾಡ್ದು ಕವಿ ಪಾಡ್ನಿ ಎಂಕ ಅತಗನೆ ಅವ್ರು ಎಣ್ಣೆ ಕೇಶವನ್ನ ಅಂದು ಬೊಕ್ಕಲ ಆರು ಬಣ ಅರಿಣಿ ಬಂಡಿರು ಕೇಶವನ್ನೇ ಒಲಿರು ಕೇಶವನ್ನೇ ಒಲಿರು ಏ ಶೋಭಾ ಯಾನ್ ಅರ್ನ ಐಡಿ ಇಂದ್ರಮ್ಮನ ಪಂಡರತ ಯಾ ನಾಡಿಯ ಎಂಕ್ ತಿಕ್ಕಿಜ್ಜೆ ಶೋಭಾ ಕೇಶವನ್ನ ಎನ್ನ ಐಡಿ ಪಾಡ್ಲಿ ಓಕೆ ಅದಲ್ಲಿ ಸಿಕ್ಕಿ ಬಿದ್ದದು ಅವ ಅದರಲ್ಲಿ ಸಿಕ್ಕಿ ಬಿದ್ದದ ಅದರಲ್ಲಿ ಸಿಕ್ಕಿ ಬಿದ್ದದ್ದು ಕೇಶವ ಓ ಕೇಶವ ಅಂದು ಅಸ್ರಪ್ ಬಂದಿಲ್ವಾ ಅಸ್ರಪ್ ಬರಲಿಲ್ಲವಾ ಅವರು ಪ್ರವೀಣ್ ಒಂದು ಲೈಕ್ ಅವರು ಶೋಭಾ ಲೈಕ್ ಅವರು ಕೊಕ್ಕಡೆ ಅವರ ಲೈಕ್ ಕೊಡಿ ಎಂತ 14 ಲೈಕ್ ಉಂಟು ಈಗ ಇಷ್ಟು ಬಂದು ಆಗದಿಂದ 14 ಉಂಟು ಕೇಶವನ್ನ ಹೊರ ಬಲೆ ಮಾರ್ರೆ ಯಾರು ಐಡಿ ಚೇಂಜ್ ಮಾಡ್ಬೇರೆ ಡ್ರೆಸ್ ಚೇಂಜ್ ಮಾಡ್ತೀರ ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀರ ಅಶ್ರಫ್ ಬಂದಿಲ್ಲ ಎಂತ ಗೊತ್ತಿಲ್ಲ ಬಂದಿದ್ದು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅರೆಗೆ 5 days ಬೋರ್ಡ್ಗೆ ಆತಾರು ಚೇಂಜಿ ಮಲ್ಪೆರೆ ಪುದರ್ ಅವೇಂಚ ಹಿಂದಿನ ಬೋಪಿನಿ ಬೇಗ ಅಪ್ಪಜಾ ಚೇಂಜ್ ಮಂತಿರು ಸುರು ಕವಿ ಇತ್ತಂದು ಶೋಭಾ ಬೊಕ್ಕ ಪನ್ನಿ ಭಾರತಿಲ ಒಟ್ಟಿಗೆ ಉಪ್ಪಾಡು ಮಾಡೋದು ಬೈಕ್ ನಿಜವಲ್ಲ ಗೊತ್ತಾಯ್ಚಿ ಫಸ್ಟ್ ಭಾರತಿ ಕವಿ ಅನ್ಪೋಸತಿ ಏನಪ್ಪ ಬರ್ತೀನಿ ನೀವು ಬೊಕ್ಕಲ ಬಂಡಿರತ್ತ ಚನ್ನರಾಯಪಟ್ಟಣ ಬೊಕ್ಕದಾಲೇಜಿ ಶೋಭಾ ಬಂದ್ಬಿನಿ ಭಾರತಿ ಸ್ವಲ್ಪ ಪೆಟ್ಟು ಕಮ್ಮಿಗೆ ಭಾರತಿ ಆಳೊಂದು ಪೆಟ್ಟು ಕಮ್ಮಿ ಯಾಳು ದೊಡ್ಡಮ್ಮನ ಮಗಲಿ ಹೋಗ ನಿನ್ನ ಅಮ್ಮನ ಹತ್ರ ಹೇಳ್ಬೇಕಾ ಸುಮತಿ ಹತ್ರ ಹೇಳ್ಬೇಕಾ ಶೋಭಾ ಅವ ಐಡಿದ ಪುದರ್ ಪನೆ ಇಂಕ್ ಆಯ್ತಾ ಚಾನಲ್ದ ಇಂದ್ರಮ್ಮನ ಬನ್ಪತೈ ಚಾನಲ್ದ ಪುದರ್ ಪನ್ನ ಕೂಡ ಅಲ್ಲಿಗೆ ಮಂಡೆ ಸರಿ ಇಜ್ಜಿಗೆ ಅಲ್ಲಿ ಪೆಟ್ಟು ಕಮ್ಮಿಗೆ ಬಾ ಕೇಶವನ್ನ ಇದು ಸ್ಯಾರಿ ನಿರ್ನಿ ಅಂದು ಟಿಪಿ ಪೊನ್ನ ಬಾರ್ದಿರ್ ಮಾರ್ರೆ ಶೋಭದಾನೆ ಕೆಂಪಾಯಿನ ಟೊಮೆಟೊದಲ್ಲಕ ಮೇರ್ ಬತ್ತಿತ್ತೇರ ಅನ್ನು ಯಾನು ವಿಷನ್ ನಾಡೊಂದು ಪೋಯಿನಿ ಈ ಲೈವ್ ದಿಕ್ಕುಜಿ ಓಯ್ನು ಅರಣ್ಣ ಇಂದಿರಾಲೋಕ ಪಾಡ್ಯಾನು ಇಂದು ಪಾಡ್ದಯಾನು ಇಂದಿರಾ ಬೈಜ್ಜಿ ಬೇತೆ ಏರೇರ್ನ ಬರ್ಪುಲು ಮಾರ್ರೆ ಇರೇಗ ಕಮೆಂಟ್ಸ್ ಮಲ್ದಿನಿ ಹೆಚ್ಚಿಯ ಶೋಭಾ ಎಂಕ ಬೈಜ್ಜಿ ಇಂದಿರ ಲೋಕ ಪಾಡ್ದೆ ಶೋಭಾಯನು ಇಂಕ ಬೈಜ್ಜಿಯ ಫುಲ್ ಪಾಡ್ಲೆ
ಬೊಕದಾದ ಬೊಕದಾದಯ್ಯ ನಿನ್ನ ಬೊಕದಾದ ಪಲ್ಲೆಗೆ ಬನ್ನಿ ಆಂಡಲ ಭಾರತಿ ಕವಿ ಸೋಕುದ ಪುದರ್ ದಾಲ ಇಜ್ಜಿ ಕವಿ ಎನ್ನ ರೀಲ್ಸದಲೇ ಅತ್ತಿಗೆ ದಾಯ ಕಾಲ್ ಮಾಡ್ತೀನಿ ಬೈದೆ ಬಂತೋಡು ಬೈ ದಯಗೆ ಬಕ್ಕೆ ದೇಪ ದೇಪು ದಾಲಿಜ್ಜಿ ಕೈವಿ ತಿಕ್ಕುಂಡು ತೂಲೆ ಬರ್ಸ ಉಂಡಯ ಇಜ್ಜಿ ಎಕ್ಕಡು ಇಂದ್ರಮ್ಮನ ಲೈವ್ ಎಂಕ್ ಈರು ಕಮೆಂಟ್ಸ್ ಪಾಡಿನಿ ಕೇಶವನ್ನೇ ಬುಕ್ಕ 2 ಜನ ಅಣ್ಣನಗುಲು ಅಯ್ಯಗು ನೆರಿಯೇರು ಬೊಕ್ಕ ಇಂದ್ರಮ್ಮ ಅಯ್ಯನ ದೆತ್ತು ದಕ್ಕಿಯರು ಅಂದ ದಾದ ಬಂಡದು ಶೋಭಾ ಕಮೆಂಟ್ಸ್ ಬಂತ ಕೆಲವು ಕಮ್ಮಿ ಆತೀನಿ ಎಂಕ್ಲ ಇಂಕೊಂಚೂರು ಕೆಲವು ಕಮೆಂಟ್ಸ್ ಮಾತುಂಡತ್ತ ಇತ್ತೆ ರಾಂಗ್ ಪುರ ಇತ್ತೆ ಬ್ಯಾಡ್ ಇಜ್ಜಿ ಇಕ್ಕಿಯಾನಿತ್ತೆ ಡಿ ಪಿ ಪಾಡ್ಜಿ ಸಾವು ಎಡ್ಡೆ ಕಮೆಂಟ್ಸ್ ಅಂಡ ಬೇಜರಿಜ್ಜಿ ಅಂದೆ ಶೋಭಾ ಒಂತೆ ಎಂಕ್ಲಿಗ್ ನೆರಿಯತೆ ಸಾರಿ ನಿರ್ನಿ ಎಂಕುಲು ಕೇಶವನ್ನಾಗ್ಲ ನಿರ್ನಿ ಶೋಭಾಗ್ಲ ನಿರ್ನಿ ಎನ್ನ ಫ್ಯಾನ್ಸ್ ನಗಲು ಅತ್ತು ಕವಿಕೆ ಮೇರ್ಕೇನು ಕೇಶವನ್ನೇ ಕೂಡ ಎಂಡ ಇನ್ನ ಫ್ಯಾನ್ಸ್ ಮಾತು ನಿಮ್ಮ ಫ್ಯಾನ್ಸ್ ಎಲ್ಲಿದ್ದಾರೆ ಯಾಕೆ ಬರಲಿಲ್ಲ ಫ್ಯಾನ್ಸ್ ಎಲ್ಲ ನಿಮಗೆ ಫ್ಯಾನ್ಸ್ ಇಲ್ಲ ಬರೋದಿಲ್ಲ ನನ್ನ ಫ್ಯಾನ್ಸ್ ಎಲ್ಲ ಫ್ಯಾನ್ ಅಲ್ಲಿ ಸಿಕ್ಕಾಕಿದ್ದಾರೆ ಅದಕ್ಕೆ ಬರೋದಿಲ್ಲ ಅಂದು ಎಂಕ್ ಬೊಕ್ಕಲ ಒಂದು ಚೂಟ ಊಟ ಅಂಡ ಹರಿಣಿಗೆ ಏನಂದು ಲೇರು ಕೇಶವನ್ನೇ ಒಲೇರು ರವೇರಿಯೇ ಭಾರತಿ ಕವಿ ಬಂಡ ಅಮ್ಮ ಹೆಂಗೆ ಗೊತ್ತಿಜ್ಜಿ ಕೂಡ ಕೇಂಡಿರು ಕೇಶವನ್ನೇ ಅದು ಯಾರು ಬೆಲದಿಂಗಲು ಅದು ಬೆಲದಿಂಗಲ ಬಾಲೆ ಇದು ಬಿಸಿ ಅಣ್ಣ ದಾದನ ಬಿಸಿ ನೀನು ಐತಾರದ ಮಂಗೆ ಉಂಡತ ಕೋಡೆ ಫೋನಾಗ ಕಾಲ್ ಮಂತಿನ ಎಜ್ಜಿ ಪೋದು ಮುಟ್ಟಿ ಬಕ್ಕ ಯಾನ್ ಮುಟ್ಟಿ ಅವೇ ಅಕ್ಕ ಜಪ್ಪುಲಿಗೆ ಐಕೆ ಇನ್ನಿಲ್ಲ ಯಾನ್ ಜಪ್ಪೆ ಸ್ವಿಚ್ ಆಫ್ ಅಂತ ಜಪ್ಪೆ ಕಾಲ್ ಬರಲಿ ಆ ರನ್ನು ಆಮೇಲೆ ಬತ್ತಿತ್ತೇರು ಗೊತ್ತನ ಏರ್ಲಿ ಇಜ್ಜೇರಿ ಬಂಡಿದ್ದು ಪೋಯಿನಿ ಏರ್ಲಿ ಇಜ್ಜೇರಿಗೆ ಐಕಾರೆ ಬೋರ್ ಆಪನ್ಗೆ ಐಕ್ ಪೋಯಿನಿ ಅಂದದೆ ಹೌದಾನ ಅಮ್ಮದ ಆದರ ಮಂದಿ ಜೇ ಗೊತ್ತು ಹೊಲ ಪೊನ್ನಲ್ಲೇ ತೊಂಪೋಂತಿನ ಅಂದು ಗಾಡಿಡು ನನ್ನ ಪಾತೆರ್ನ ಗೊತ್ತಾಪುನ ಇಲ್ಲಿ ಮುಟ್ಟಿ ಬೊಕ್ಕ ಅಕ್ಕ ಯಾನಿಲ್ಲ ಮುಟ್ಟಿಯವೇ ಜೋರು ಬರ್ಸ ಇತ್ತಿಲ್ಲ ವೈಕ್ ಮುಟ್ಟಿಯ ಇದು ರೈನ್ ಕೊಟ್ಟು ಪಾತ್ರೆ ಗೊತ್ತಿತ್ತು ನಾಯಿಗೆ ಕೋಡೆ ಪಾತಿದ್ದು ಎಂಕ್ ಡೌಟು ಮೀನು ತಿಕ್ಕುಂಡ ಎಂಕ್ ಚಿಕನ್ ಎಂಕ್ ದಾಲೆಜ್ಜಿ ಕಬಾಬ್ ಕಂತಿನ ಆತದೆ ಮೀರ್ಚಿ ಅವನಿಂತು ಚಲಿಯನು ಈರು ದಿನೋಲ ಬ್ಲಾಗ್ ಮಾಡ್ಲಿ ಯಾನೇ ಆಲ್ತ ಶಿಫ್ಟಿಂಗ್ ಪಾಡು ಬಂದು ಎಣ್ಣೀನಿ ಗೊತ್ತಲ್ಲ ಅಣ್ಣದಾದ ಮನ್ಪನು ಅವ್ಲು ಇಂಕ್ ಬೇರೆನೇ ಇತ್ತು ಒತ್ತಾರೆ ಮನ್ಪನು ಅಂಚ ಮನ್ಪರ ಆಯ್ಜಿ ಎಲ್ಲೇ ಮನ್ಪಗ ತುಕ ಈರು ದಾದ ಪನ್ಪರಕ್ಕ ಎಕ್ಕಡು ಕಾಂಡೆ ಹರಿನಕ್ಕ ಲೈವುಡು ಗಲಾಟೆ ಐಕ್ ಡಿ ಪಿ ಚೇಂಜ್ ಮಲ್ತದ್ದು ಆಯನ ನಾಡಿನಿ ಏರಿ ದಾದ ಗಲಾಟೆ ಕೇಶವನ ದಾದ ಗಲಾಟೆ ಅರ್ನ ಚಾನಲ್ ತಂಚಿನ ಮಾರ್ರೆ ಪಾಪ ಗಲಾಟೆ ಮನ್ಪುನು ದಾದ ಮುರಣಿಜಿ ಕಮೆಂಟ್ ತೂತಾರೆ ಇರು ಹರಿನಿನ ಆಯ್ ದಾದನ ಬೇತೆ ಪಾದಿತ್ತೆ ಯಾನ್ ನೆರಿಯತೆ ಅವರ ದಾದ ಗೊತ್ತಿರ ನೆರ್ನ ಅಕ್ಲೆಗ್ ಉಂದಾಪುಂಡು ನೆರ್ಜಿನ ಸಸರ ಆಪುಂಡು ಮೊಕ್ಕಲು ಮನಿ ಪೂಜೇರಿ ಪಂಡದು ಗೊತ್ತಾಂಡೆ ಎನ್ನ ಎಂಕ್ ಇತ್ತೆ ಬ್ಯಾಡ್ ಕಮೆಂಟ್ಸ್ ಬರೋದಿತ್ತಿನ ಯಾನ್ ನೆರ್ತಿಜೇನ ಅಕ್ಲೆಗ್ ಆಕಲ ಬಾಯಿ ಬತ್ತಿನ ಬಪ್ಪರ್ ಭಾಷೆ ಮತ್ತೆ ಕೇರರ ಎಂಕ್ಲೆಗ್ ಎಡ್ಡೆ ಆಪುಂಡ
ನಮಕೇನು ರೆಡಿ ಇಲ್ಲನಾ ನಮಕೇನುವನಾ ಎಂಕೇನು ರಾಪಿನ ಇಜ್ಜದು ಎಂಕ ಆವಂದವು ಎಂಕಾಯಿಗೆ ರಡ್ ನೆರುಡ ತಿಕ್ಕನ ಮಾತ್ರ ಕೆಪ್ತಂಡೆ ದೀಪೇನು ಯಾಮ ಕರಿ ನೆಟ್ಟು ಬೋದು ನೆರ್ತೇನೆ ಈಗ ಬೊಕಾಯಿನ ಸುದ್ದಿ ಇಜ್ಜಿ ಬಾಸಿ ಇಜ್ಜಂದು ಬರ್ ದಾದಿ ಗಲಾಟೆ ಕೇಶವನ ದಾದಿ ಗಲಾಟೆ ಅಂದದೆ ಹೆಚ್ಚು ಆಯ್ ಪೊನ್ನಲ್ಲೇ ತೊಂಪೋತಿನ ಅಂದು ಗಾಡಿ ಕುಲ್ಲದು ಪಾತ್ರೆದ ಗೊತ್ತ ಅಲ್ಡ ಪಾತ್ರೆ ಇಡತ್ತ ಬಾರಿ ಸರುಳ್ಳಿ ಕಲ್ವಿ ಅಕ್ಕಿ ಆಯ್ ಉಂಡರಿ ಜೇಕೆ ಬಟ್ ಬತ್ತೀರು ಎಂಕಲ್ಲ ಅವನ ಸಾತಿಜಿ ನಾನಾ ಒಡಿಯನ್ನ ಎಂಕ್ ಲೇಟ್ ಲೈಕ್ ಡನ್ ಥ್ಯಾಂಕ್ ಯು ಒನ ಸಾತಿಜಿ ನಾನು ಆವಡ ಆತೆ ಇರ್ನಾಂಡ ಇರ್ನವನ ಸಾಂಡೆ ದಾದೆ ಕಜ್ಜಿಪು ಎಂಕ್ ಸ್ಪೆಷಲ್ ಸಾರುಂಡು ಬೊಕ್ಕ ಇತ್ತೆ ಕಬಾಬ್ ಕಂತೀನಿ ಮಂತದಿಜ್ಜಿ ಕಬಾಬ್ ಅನಿತ್ತಿ ಜತೆ ಅಂಚ ಬನ್ನಾಗ ಬತ್ತೀನಿ ಈಜನ ಏರಿ ಉನ್ಪು ನಾವೇನು ಐಕ್ ಆಂಡ್ ಅಂದೆ ದಾದೆ ಕಜ್ಜಿಪು ಕಜ್ಜಿಪು ದಾದೆ ತರಕಾರಿಯ ಪೀರೆ ನುಗ್ಗೆ ಸಾಂಬಾರ್ ಸೂಪರ್ 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 ಪೀರೆ ನುಗ್ಗೆ ಸಾಂಬಾರ್ ಸೂಪರ್ ವೆರಿ ನೈಸ್ ಅಡ್ಡ ಈ ಸಲ ಎನ್ನ ಅಂಗಿ ತಿಕ್ಕುವ ಅಂದದೆ ತಿಕ್ಕುದೇ ಇಂಕ ಮಂಡೆಗೆ ಪೋಪುಜಿದೆ ದಾದ ಮಾತ ಪಂತ ಬಂಡದು ಇನಿ ಯಾನ್ ಐತಾರತ ಇನಿ ಇತ್ತನ ನಿನ್ನ ಲೆಪ್ಪಡದೆ ಒಂಜೊಂಜೇನೆ ಮಂತ್ ಕೊರ್ತುವೆನಕ್ಕೆ ಪಾಡ್ತುಲ ಬಂಡದು ಎಂಕ್ಲೆನ ಬೆದ್ರದ ವಿಸರ್ಜನೆ ಉಂಡು ಇನಿ ಅಂದೆ ಇನಿ ವಿಸರ್ಜನೆನ ಲಾಸ್ಟ್ ಐನಿ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಐತಾರ 5 ದಿನದ ಗಣಪತಿ 5 ದಿನತತೆ ದಾದಾ ಮೀನು ಬರ್ಪುಜ ಇಜ್ಜಿಯ ವನಿತ ಮೀನು ಇಜ್ಜಿ ದಾದೆ ಪೋಪುಜಿ ಹಾಯ್ ದಾದೆ ಪೋಪುಜಿ ದಾದೆ ಪೋಪುಜಿ ಸುದೇಶ್ ಕೋಟೆ ದಾದೆ ಪೋಪುಜಿ ವನಿತನಕ್ಲೇಗಿತ್ತೆ ಮೀನು ಇಜ್ಜ ಅಂದು ಈ ಸರ್ತಿ ತರಕಾರಿಯ ಅಂದು ಒನಸ್ ಮಲ್ತಾರ ಅಂದು ಎನ್ನ ವನಸಾತಿ ಜನ ಅವಳು ಮ್ಯೂಸಿಕ್ ಕಮ್ಮಿ ಅನ್ಪುಲಿ ಕ್ಯಾಪಿರೇಟ್ ಬರ್ಪುಡು ಒಂಚೂರು ಮೆಲ್ಲದಿಲೆ ಹರಿನಕ್ಕಗು ಬ್ಯಾಡ್ ಕಮೆಂಟ್ ಪಾಡಿಯೇ ಐಕಿಯಾನ ಜೋರ್ ಈಗ ನೆರಿಯ ಬೊಚ್ಚಂದಿನ ಪೂರ ಪಂಡೆ ಅಕ್ಕನ ಲೈವ್ಡು ಏರ್ಲ ಪಾತೇಜೇರು ಆಂಡ ಯಾನ್ ಬುಡ್ಜಿ ಬೊಕ್ಕ ಏರ ಆಯನ್ ಹೈಡ್ ಮಲ್ತೀರು ಅಂದೆ ಅಂಚಿನಿ ಕರ್ಮ ಮಣಿಪಿನೇಜಿ ಬೊಕ್ಕ ಮಲವಲ್ಲ ಪಾತಿರ್ನು ಸಾತ್ ಪೂರ ನೆರಡಿಗೆ ಬೊಕ್ಕ ಬರ್ಪಜೀರ ಏನು ನಾಡು 5 ದಿನದ ಗಣಪತಿ ಅಂದ್ ಇನ್ನು ಲಾಸ್ಟ್ 5 ದಿನದ ಒಂಚೂರು ಮೆಲ್ಲದಿ ಓಡೊಂದು ಅವನೆಟ್ಟು ಕಾಪಿ ರೇಟ್ ಬರ್ತೀನಿ ಶೋಭಕ್ಕ ಪೂರ ಮುಗಿಂದು ಬತ್ತಿನ ಶೋಭ ನಮಗಿಂಡೆ ಶೋಭ ಪಿರ್ಚು ಹೈಡ್ ಮಾಡ್ತೀನಿ ಆನೆ ಈರೇನ ಹೈಡ್ ಮಾಡ್ತೀನಿ ಅಲ್ಲೇ ಕೇಶವನ್ನ ಜೆ.ಕೆ. ಭಟ್ರ ಹೈಡ್ ಮಾಡ್ತೀನಿಗೆ ಅವು ಬೇತಕ್ಲೆ ಹೈಡ್ ಮೆಂಬರ್ ಆಪುಣಾಯನ ಸುರೇಶ್ ಕೋಟಿಯನ್ ದಾನಿ ಫುಲ್ಲು ಹಾಂ ಬಚ್ಚಿದ್ದಾರೆ ಅಂದು ಫುಲ್ಲು ಬಚ್ಚಿನಿ ಏನು ಬೇಲೆ ಎತ್ತಂದು ಅನ್ನೆನ ಕಡೆ ಇಲ್ಲ ಶಿಫ್ಟ್ ಇತ್ತು ನಂಚ ಮಲ್ಲ ಬ್ಯಾ ಆಯ್ ಅಂದ ಆದಿ ಆಪುಂಡು ಅಂದೆ ಅಂಚ ಆಪುಂಡತೆ ದಾದಜ್ಜಿ ಹೆಂಗ್ ಸುರೇಶ್ ಕ್ವಶನ್ ದಾದಿ ಗೊತ್ತನೆ ಅನ್ನೇನ ಇಲ್ಲಿ ಶಿಫ್ಟ್ ಹಿಂಗೆ ಇತ್ತಿದ್ದು ಅಂಚ ಶಿಫ್ಟ್ ಆದು ಬರ್ತೀನಿ ಬೈಯನಾಗ ಹಿಂಗೆ ಸಾಕಾಣ್ ಬರ್ತದೆ ದಾದ ಬೊಂಬಾಯಿಡು ವನಿತನಕ ಊರುಡು ದಾದೆ ಬೊಂಬಾಯಿಡು ಅಲ್ಲ ಓ ಅಕ್ಕ ವನಸಾಂಡ ಮೀನು ಕಡಪದೆ ತಿಕ್ಕಡ ಹೆಂಗೆ ಸತ್ತೆ ಇಂಚ ಪನರ್ಚವೆ ಮೀನು ಕಡಪದೆ ಅಂದು ಹೆಂಗೆ ಬೋಡು ಮೀನು ಎಂಕ್ಲಿಗ್ಲ ಒಲ್ಪ ಕೊರಲು ಪಾರ್ದ ಹಾಂ ಎಂಕ್ಲೆನ
ಅಲ್ಪ ಕೊರಲ ಕೊರಲ್ ಪರ್ಬ ಕೊರಲ್ ಪರ್ಬ ಓ ಅಂದೆ ನಿಕ್ಲಿಗೆ ಇತ್ತೇನ ಕೊರಲ್ ಪರ್ಬ. ಶೋಭಾ ಲೇಟ್ ಬರ್ತೀರಾ. ಇಂದ್ರಕ್ಕನ ಇಂದ್ರಕ್ಕನ ಲೈಕ್ ಕೊಡ್ತಾರ ಐಜನ ಕೇದ್ವೆ ದಾದ ಪನೋಡು ದಾದ ಪನ್ನೊಂದು ಉಲ್ಲೆ ಅಂದಿ ಬ್ಯಾಡ್ ಕಮೆಂಟ್ ಎನ್ನ ಅಕ್ಕ ಮೆಗ್ದಿ ನಕ್ಲಿಗ್ ಪಾಡಂಡ ಯಾಂಬುಡ್ ಪುಜಿ ಇಂದೇ ಅಕ್ಲಿಗೆ ಮೆಸೇಜ್ ನಿರ್ಂಡ ಆಪುಜಿ ಅಕ್ಲು ತಿಕ್ಕೊಡು ಗೊತ್ತುಂಡೆ ಮಗನಕ್ಲೆ ಪೂರ ಕರ್ತು ಪಾಡ್ರಡ್ಡು ಕೊಕ್ಕಡ ಬತ್ತೇನ ಮಂಗಿ ಕೊಕ್ಕಡ ಬತ್ತದ ದಸರಾ ಪಿಜ್ಜೆ ನಂದಿಕೇಂಡಿ ಆ ಕೊಕ್ಕಡ ನಿತ್ಯ ಸತ್ಯ ಕೊಕ್ಕನು ಎಂಕೊಂಜಿ ಬೇಲೆ ಉಂಡತ ಅವೆಲ್ನ ತೂಡು ಅಂದಂದು ಬಾಲೆ ಎಂಕ್ ಬೇಲೆ ತೋಜಿಂದೆ ಶೋಭಾ ಸಾರಿ ಬಾ ಎಂಕೊಂಜಿ ಬಾಲೆ ಉಂಡತ ಅವೆನ್ ತೂಡು ಅಂದಂದು ಬುಕ್ಕುರಿಯ ಲೈವ್ ಇಡು ನಮ್ಮ ಡಿ ಪಿ ಕಮೆಂಟ್ ಪಾಡುನಿ ಬೆಚ್ಚಾಪುಂಡು ಅಂದಿಯ ಶೋಭಾ ಬೆಚ್ಚಾಪುಂಡು ಮರ್ರೆಲ್ಲ ಕಪಾತಿರೇರು ಐಕೆ ಬೇಗ ಮದಿಮೆ ಆಯರೆ ಬರ್ಲಿ ಅಲ್ಲ ಕಾವಿತಲಕ ಬೇಗ ಮದಿಮೆ ಆಯರೆ ಬರ್ಲಿ ಐಕ್ ಜೆಕೆ ಬಟ್ನ ತಿರ್ಲು ಆವಿಯೇ ತಿರ್ಲು చెప్పు ನೀರು ಆತ ಕೇಶವನ್ನ ಐಕಡು ಈರು ನೆರಿಯಾರು ಅಂದು ಶೋಭಕ್ಕ ಎಂಕಲ್ನ ರಡ್ಡು ಬಾಲೆ ಉಂಡು ಇರಿಗು ಒರ್ತಿಗು ಅತ್ತವೆ ಶೋಭಾಗ ಒಂಜಿ ಕೇಶವನ್ನಗ ರಡ್ಡುಂಡು ಬ್ಯಾಡ್ ಕಮೆಂಟ್ ಪಾಡ್ನಕಲೆ ಅಕ್ಕ ತಂಗಡಿ ಇಜ್ಜಿರು ಮರ್ಲೇರು ನಿಜವಾದ ಅಕ್ಕ ತಂಗಡಿ ಬಿಡ್ಲಿ ಅಮ್ಮನ ಹೆಜ್ಜೆ ಹಾಕ್ಲಿಗ ಹೋಗುತ್ತುಂಡೆ. ಪ್ರವೀಣ್ ಪುತ್ತೂರು ಬತ್ತೇರು ಅಕ್ಕ ನಮಸ್ತೆ ಬಲೆ ನಮಸ್ತೆ ಬಲೆ ಎನ್ನ ಜೋಕುಲು ಮಲ್ಲ ಉಲ್ಲತಿ ಇರ್ನ ಜೋಕುಲು ಮಲ್ಲ ಉಲ್ಲತ ಇಂದು ಇಲ್ಲೇ ಬಾಬಾ ಎಲ್ಲ ಕಿನ್ನಿ ಬಾಲೆ ಶೋಭನ ಮೂಲೊಂಜಿ ಎಕ್ಕಲೆ ಬತ್ತುಂಡು ಎಕ್ಕಲೆ ಒಡೆಪೋಣೊಂದು ಗೊತ್ತುಜಿತ್ತ ಎಕ್ಕಲೆ ಬತ್ತನ ಪಕ್ಕಲ ಎಡ್ಡೆಗೆ ಸ್ವಲ್ಪ ಬತ್ತಂದು ಗೊತ್ತುಜ್ಜಿ ಯಾಮ ಮಾರ್ಲಕ ನಾಡೋದಿಲ್ಲ ಮೂಲೊಂಜಿ ವಾನ ಮುಂದೆ ಮಾರ ಎಕ್ಕಲೆ ಹೋಲ್ತು ಬತ್ತೀನಿ ಬಲೆ ಕೂರಲ್ದ ಪರ್ಬಗು ಬಲೆ ಕೊರಲ್ದ ಪರ್ಬಗ್ ಬಲೆ ಮಾತೆರ್ಲ ಪೋಡ್ಗೆ ಸುದೇಶ್ ಕೋಟಿ ಅನ್ನಡೆ ಪೊಯ್ ಇಜ್ಜಕ್ಕ ಒಂಜಿ 4 ಏಜ್ ಬಕ್ಕೊಂಜಿ 5 ವರ್ಷ 2 ವರ್ಷ ಗ್ಯಾಪ್ ಆತೇನಾ ಅತ್ತೆ ಕೇಶವನ್ನ ಇರೆಗ್ 2 ಜೋಕುಲು ಇತ್ತಂಡಲ ಇರೆಗ್ ಬೊಡೆದಿ ತೂಪಿನತೆ ಇರೆದು ಜಾಸ್ತಿ ಒನಸ್ಗೆ ಪೋಡಿಗೆ ಸುದೇಶ್ ಕೋಟಿ ಅನ್ನಕ ಲಿಲ್ಲಾಡು ಮಾತ ಪಿದಾಡ್ಲಿ ಈರು ಪೊಕ್ಕಡೆ ಮರ್ಲು ಕಟ್ಟ వచ్చే ಅಸರಾಪು ಮುರುಮಿನಾವ ತೇಡಾವ ಬಂಗುಡಾವ ಬಂದು ಸುರುಡು ಕಂತು ಕೊರ್ಲಿ ಬೊಕ್ಕ ಪನ್ಪೇನ್ ಈರು ಮುರುಮಿನ ಕಂತು ಕೊರ್ಲಿ ಅಂದು ಬುಡೇದು ತೂಪಿನಿ ಮೊಗಲು ತೂಪಿಲಕ ಮನ್ಪುನ್ ಮಾರ್ರೆ ಅಂದು ಅರೆ ತೂಪಿನಿ ಪನ್ 6 ತೂಪಿಲಕ ಪನ್ಪೇರು ಅಂದು ತೂಪಿನಿ ಬುಡೇದಿ ಅಸ್ರಾಪು ಬೈದೇನಾ ಅಲೆ ಅಸ್ರಾಪು ತೂಲೆ ಅಯ್ಯ ಕೊಕ್ಕಡೆ ಬರ್ತದ ಅಸ್ರಾಪು ಬೈದೇನಾ ಹಾಗೆ ಬತ್ತೀರ ಅಸ್ರಾಪು ಇಯ ಪ್ರವೀಣ್ ನನ್ನೇ ಜನ ಲೆಕ್ಕ ಮಲ್ತದು ಆತನೇ ಪಾಡ್ರೆ ಬತ್ತದು ಪೋಪಿನ ಅಂದಿಯ ನರಡು ಬತ್ತು ಪೋಪಿನ ಆತ ಇಜ್ಜಿ ಬಕ್ಕ ದಾಲೆಜ್ಜಿ ಅರೆಗು ಕಸ್ಟಮರ್ ಉಂಡೊಂದು ಉಲ್ಲೇರ ಅಂದು ಕಸ್ಟಮರ್ ಉಲ್ಲೇರಿಗೆ 6 ಹೌಸ್ ವೈಫ್ ಬುಡೇದು ಹೌಸ್ ವೈಫ್ಗೆ ಮದಿಮಾರ್ ಮೀನು 3 kg ಕೊರ್ತೆ ತಿಕ್ಕಿಜ ಈರು ಕುಲ್ಲೆ ಹೆಸರು ಪೊಕ್ಕಡೆ ಮುಲ ಆಸೆ ಬಿಡ್ಬೋದು ತರಕಾರಿ ತಿಂದು ನಾಳೆ ಕೆಟ್ಟದು ಬೋತುಡು ಬೊಕ್ಕದಾದ ಇರ್ನ ಇಂಕ್ ಬಚ್ಚು ಮೀನು ಬೂಡಿ ಇರು ಓಲ್ ತಿಕ್ಕೋರ್ ಮಾರ ಒಂಜಿ ಮೀನು ಒಂಜಿ ಕಂತು ಕೊರ್ಲೆ ಇಂಕ್ ಮುಲ ಎತ್ತಲೆ ಇರು ಸುರತ್ ಕಲ್ಡು ಓಲನ್ನ ಕೊರ್ದು ಬೋಲೆ ಅಂದೆತ್ತನ್ವೆ ಅಂಗಡಿದ ಪುದರ್ ಬನ್ನೆಲ್ಲ ಇವ್ಡು ಬೊಕ್ಕದಾದ ಇರ್ನ ಮೀನ್ದ ಒಟ್ಟಿಗೆ 90 ಕೊರ್ಕ
ಟೆನ್ಷನ್ ಮನ್ಪುರ್ಚಿ ಅನ್ನು ಮೀನು ಬತ್ತಿತ್ತೀರಿ ಪಾಪ ಮೀನು ಆರು ಬೋರಾಂಡಿಗೆ 19 ಬಾಜೆಲುಂಡ ಕೇಂಡಿರು ಏರ್ಲ ಮನೆ ಇತ್ತಿಜ್ಜಿ ಅಪ್ಪಗ ಮೇರೆ ಇತ್ತೇರು ಭಾರತಿ ಕವಿ ಕೇಶವನ್ ಇತ್ತೇರು ಉಪ್ಪುನ ಕಾಲ ಸೀದಾ ಪುಯ್ನಿ ಮಾರ್ರೆ ಪಾಪ ಏರ್ಲ ಬಾತಿರ್ಜಿರು ಬೋರಾಂಡಿಗೆ ಎಂಕಿ ದಶ ಮೀನು ಕಂತು ಕೊರೋಡವೆ ಎಂಕಿ ಅಪ್ಪ ಕಂತು ಕೊರ್ಪರು ಓಲ್ ಕಂತು ಕೊರ್ಪರು ಪಲ್ಲೆ ಹಿಂಗೆ ಗೊತ್ತಿಚ್ಚು ಎಂಕ ಮೀನು ಬೋಡೆ ಹೆಂಗೆ ನಾನು ಅಂತ ಕಂತದ್ದು ದೀಪ ಮೀನು ಇಲ್ಲಡ ಇತ್ತೆ ಭಾರತಿ ಆಂಟಿನ ಫೇವ್ರೆಟ್ ಸಾಂಗ್ ಅಂಡ್ ಊದೆ ಫೇವ್ರೆಟ್ ಸಾಂಗ್ ದಾದ ಮಾರ್ರೆ ಮೀನು ಪನ್ಪಿನಿ ದಾದೆ ಮಾರ್ರೆ ಇರು ಮೀನು ಪನ್ಪಿನಿ ಅವಳು ವನಿತಗ ಬಾಯ್ಡು ನೀರು ಬರೋದುಂಡು ಬಂಗುಡೆ ಪುಳಿ ಮುಂಚೆಡ್ಡ ಪುಡ ಯಾನ್ ಬುಡಿಯವೆ ಮೀನು ತಿನ್ಪಿನ ನೋ ಇನಿ ಎಂಕ್ ಮೀನು ಇಜ್ಜಿ ನಾನು ಯಾನ್ ಮೀನೇ ಮುಟ್ಟು ಜಾಂಡ ಎಂಕ್ ಬರ್ಚೇನ ಮೀನು ದಿವಸ ಎತ್ತನ ಜಾಗ್ರತೆ ಯಾನ್ ಬುಡಿಯ ಎಂಕ್ ಮೀನು ಬರ್ಚಿ ನನ್ನ ಪಾತೆರೆ ಜವೆ ಕವಿತಾ ನನ್ನ ಮೀನು ದೋಸೆ ಪಾತೆರೆ ಜ ಮೀನು ಬುಡಿಯ ಹೌದದ್ದಿ ಇತ್ತಲಕ್ಕ ಕರಿಬೇಡ ಮಾವ ನಾಚಿಕೆಯಾಗತೈತೆ ಅವ್ವ ಆಯನಾ ಅಂಜಲ್ ತಿಂದೆ ಮಧ್ಯಾಹ್ನ ಯಾನು ಇರಿನಿಸ್ ಗ್ಯಾರೆಟ್ ರಾತ್ರಿ ಗಡ್ಡಿ ಗಟ್ಲಕ್ಕ ದುಡ್ಚೋರವೇ ಇರ ಜಿಲಾಬು ಅಕ್ಕ ಇರೇಗು ಎನ್ನ ಕಂಡನಿಯ ಇನ್ಸ್ಟಾಡು ಮೆಸೇಜ್ ಮಲ್ಪೆ ನಂಬರ್ ಕೊರ್ಲೆ ಏರ್ನಾ ಶೋಭಾ ಮೇರಾ ವೈಟ್ ಮೀನ್ ಯಾನ್ ಬುಡಿಯ ಮೀನ್ ತಿನ್ಬ್ರೆ ಬುಡಿಯ ಪಾತೆಲೆಜ್ಜಿ ಮೀನ್ ತೂಯ ಯಾನ್ ಅಮ್ಮಂಡ ನಿಕ್ಲೆಗ್ ಡೌಟ್ ಆಪುಂಡು ವೈಕ್ ಮಲ್ತೆ ಜಿಯೋ ಅಜ್ಜನಾ ಪಾಪ ಅರೆಗಾಣ್ಲ ಪನ್ಪುನತ ಶೋಭಾ ಏನ ಶೋಭಾ ಎಂಡ ಇನ್ಸ್ಟ ಇಜ್ಜಿಯಾ ಮೊನ್ನೆ ಕವಿತಾ ನೆಕ್ ಮನ್ಪು ಕವಿತಾ ನೆಕ್ ಆಲ್ ಕೊರ್ಪಲ್ಲ ಎಂಕ ನಂಬರ್ ಶೋಭಾ ಓ ಕೇಶವನ್ನ ಇಂಚಿನ ಕೇಸವಿ ಶೋಭಾ ಏರ್ನ ನಂಬರು ಅಕ್ಕ ಕೊರ್ಪೆ ಮೀನು ಓಲ್ ಕೊರುಡು ಪಲ್ಲೆ ಸುರತ್ ಕಲ್ಲು ಓಲ್ ಕೊರ್ಪರ್ ಪಲ್ಲೆ ಇಂಕ್ ಸುರತ್ ಕಲ್ಲು ಓಲ್ ಕೊರ್ಪರ್ ಇಂಕ್ ಮೀನು ಈ ಅಂಗಡಿ ಪಲ್ಲೆ ಯಾ ಪೊದ್ದೆ ತನ ಸುರತ್ ಕಲ್ಲು ಪೂತಂಗಡಿ ಉಂಡು ಕೊರ್ಪರ ಹಸ್ರಾಪನ ಕೊಕ್ಕಡ ಈ ಮೀನು ಆವಾ ನಿದ್ರೆ ಬರ್ಪುಜ ಏರಿಗೆ ನಿದ್ರೆ ಬರ್ಪುಜ ಶುಕ್ರವಾರ ಗ್ಯಾರಂಟಿ ಕೊರ್ಪೆ ಶುಕ್ರವಾರ ಮಾತ ಪಲ್ಲಿಗೆ ಪೋಪಿನಿ ಮೀನೆಂಚ ಕೊರ್ಪಿನಿ ನಿಕ್ಲೆ ರಜೆ ತಾನಿ ಸಚಿನನ್ನೇ ಒಂಜಿ ದಿನ ಇತ್ತೇರು ವೈಟ್ ಇತ್ತು ಬೈದಿನೇಜಿ ಸಚಿನ್ ಓಲ ಗಣಪತಿ ಒಟ್ಟಿಗೂ ನೀರ್ಗ ಬಾರ್ದಾರ ಸಚಿನ್ ನಿನ್ನ ಆ ಜನ ಹೆಂಚಿನ ಮಾರ್ರೆ ಸಾವು ಎನ್ನ ಲೆಕ್ಕ ವೆಜ್ ಒಂದು ಮಾರ ಯಾನ ವೆಜ್ ಅವಿ ಮೀನಿಜಿ ಮೀನು ಮುಡಿಯ ಏರಿಗೆ ಎನ್ನ ಇನ್ಸ್ಟಾ ಐಡಿ ಶೋಭಾ ಏರಿಗೆ ಮಲೆಗ್ ಶೋಭಾಗ್ ನಂಬರ್ ಏರ್ನಕೇನಿ ಶೋಭಾ ಶ್ರೀನಿವಾಸ್ ಕಾಲೇಜ್ ಕೊರ್ಲೆ ದಾದಾ ಮೀನಾ ಮೀನು ಶ್ರೀನಿವಾಸ್ ಕಾಲೇಜ್ ಗೋರ ಟೀಚರ್ ನಕುಲ್ ಬಾತಂಗ್ ಪೋಪಿರು ಬಾರೆ ಹೆಂಗ ದಿಕ್ಕುಜಿ ಅವು ಮುಲ್ಕಿ ಎಂಕ ಮೀನು ಕೊರ್ಲೆ ಹೆಸರ ಪಿರ್ದಾದಿ ಗೊತ್ತನೆ ಇರು ಓಲ್ ಕೊರ್ಪಾರಂದು ಪಲ್ಲೆ ಗುರುವಾರ ದಾನಿ ಸತ್ಯ ಪೋದ್ಗೇನು ಬಕ್ಕ ಮೀನು ಉಪ್ಪಂದೆ ಕುಳ್ಳೋಡು ಗಾಡಿನ ಅಡ್ಡ ಮಾಡ್ರೆಜ್ಜ ಒಟ್ಟಿಗೆ ಒಟ್ಟಿಗೆ ಪಾಡ್ಯರಂದು ನೀರುಡು ಒಟ್ಟಿಗೆ ಸಚಿನ್ ಒಟ್ಟಿಗೆ ನೀರು ಬಾಡ್ನ ಅಂದು ಗಣಪತಿನೊಟ್ಟಿಗೂ ಕೇಶವ್ ವೆಜ್ ಮಾರ್ರೆ ಕೇಶವ್ ವೆಜ್ಜಾ ಮೀನ್ ತಿನ್ಪುಜರ ಆವಲಿ ಮಾರ್ಯಾರು ಸೋಬಾಗು ಓಕೆ ಯಾನ್ ಕೇರಳ
ಯಾನ್ ಕೇರಳದಲ್ಲಿ ಉಳ್ಳೆ ಬರ್ಪಿನಿ ಶುಕ್ರವಾರ ಆನಿ ಕೊರ್ಪೆ. ಓ ಇದು ಕೇರಳ ಉಳ್ಳರಾ ಬರ್ಪಿನಿ ಶುಕ್ರವಾರನಾ ಓಕೆ. ಇಂಬೇರು ಓದುನಾಗ ಬಲ್ಪು ಆಪುಂಡು ಎಂಕ್ ಮೆಸೇಜ್ ಲೇಟ್ ಬರ್ಪುನಿ ಆಂಡ ಎಂಕ್ ಮೆಸೇಜ್ ಲೇಟ್ ಬರ್ಪಿನಿ. ಅಯಗ್ ಚೈಮ ಮೀನ್ ಲೋಡಿಂಗ್ ಅತ್ತು ಭಾರತಿ ಅಕ್ಕನ ದಾದ ಗೊತ್ತುಂಡ ಶೋಭಾ ಎಂಡ ಇನ್ಸ್ಟ ಇಜ್ಜಿ ಕವಿತನ ಹಿಡಿದೇತನು ಕವಿತನೆಕ್ ಮೆಸೇಜ್ ಮನ್ಪು ಆಳು ಕೊರ್ಪೋರು ಭಾರತಿ ಹಾಕ ಯಾನು ವೆಜ್ ಕುಪ್ಪಿ ಪರ್ಪೆ ಅವಳ ಹ್ಯಾಬಿಟ್ ಇಜ್ಜಕ್ಕ ಓಕೆ ಎಂಕ್ಲೆಗ್ ಪೊಕ್ಕಡೆ ಎಂಕುಲೆ ಗೊತ್ತುಂಡು ನಿಕುಲು ತಮಾಷೆ ಪಾತಿರ್ನೊಂದು ಅರ್ಥ ಆಪುಂಡವೇ ಪೊಕ್ಕಡೆ ಎಂಕ್ಲೆ ಗೊತ್ತುಂಡು ಪರ್ಪು ಜಾರಂದು ಆಂಡಲ ಒಂಚಿ ಪಾತಿರ್ನು ಅಚ್ಚು ನಿನ್ನ ಐಡಿ ಕೋರು ಅಲ್ಲಿಗ ಶೋಭಾಗ ಇನ್ನ ಓಕೆ ಓಕೆ ಶೋಭಾಗ ಐಡಿ ಕೊರ್ಗೆ ನಿನ್ನ ಐಡಿ ಉಂಡಾ ಶೋಭಾ ಆಲ ಐಡಿ ಪಾಡ್ವಲಿತ್ತೆ ಕವಿ ಅವಂಚೂರು ಸ್ಕ್ರೀನ್ ಶಾಟ್ ದೇತನು ಬಕ್ಕ ಡೀಟ್ ಮನ್ಪೊಲ ಕೊಕ್ಕಡ ತಿಕ್ಕ ಪಾಡೊಚ್ಚಿ ದುಂಬೆ ಆರು ಬೆಚ್ಚಡುಳ್ಳಿರು ಮೀಂದ ಇಜಿ ಶೋಭಾ ದೇಪು ಸ್ಕ್ರೀನ್ ಶಾಟ್ ಮಿಸ್ ಕರ್ಕೇರಾ 92 ಶೋಭಾ ಸ್ಕ್ರೀನ್ ಶಾಟ್ ದೇಪು ಶೋಭಾ ಸ್ಕ್ರೀನ್ ಶಾಟ್ ದೇಪು ಶೋಭಾ ಸ್ಕ್ರೀನ್ ಶಾಟ್ ದೇಪು ಶೋಭಾ ಸ್ಕ್ರೀನ್ ಶಾಟ್ ದೇಪು ದೆತ್ತನಾ ಇದು ಕೇಶವನ್ನೇ ಮಲ್ಲ ಜನ ಪಾತೇಜಿ ಇಂತಲೇ ಕಲ್ಪವೇ ಉಡುರ್ಚಿ ಓವು ಪುದರ್ ಪಲ್ನೆ ಇನ್ಸ್ಟಡ್ ಶೋಭಾ ಸ್ಕ್ರೀನ್ ಶಾಟ್ ದೆತ್ತನಾ ಈರು ಪೊಕ್ಕಡೆ ಮೀನಿಗೆ ಆಸೆ ಮಲ್ತದ್ದು ಕಡೆದು ಬುಕ್ಕ ಕೆತ್ತಿ ಮಲ್ಪುಡ್ಚಿ ಅಂದ ಮಾರ ಅಂಚನೆ ಆತಂಡು ಓಕೆ ಕವಿ ಸ್ಕ್ರೀನ್ ಶಾಟ್ ದೆಪ್ಪು ಬೊಕ್ಕ ಡೀಟ್ ಮನ್ಪಾಡು ದೆತ್ತರ ಶೋಭಾ ದಾದಾ ಪಾತೇಜ್ಜಿ ಶೋಭಕ್ಕ ಸೂಪರ್ ಅಸ್ರಪ್ ಸೂಪರ್ ಮೀನ್ ಕೊರಿಬಕ್ಕ ಯಾನ್ ಸತ್ಯ ಯಾನ್ ಲೈವ್ ಮೀನ್ ತೋಚ್ಪವೆ ಮುಲ್ತುಲಿ ಅಸ್ರಪ್ ಹೆಂಗ್ ಮೀನ್ ಕೊರ್ನಿ ಬಣ್ಣದವೆ ಯೂಟ್ಯೂಬ್ದಾಗಲಿ ಗಿಫ್ಟ್ ಕೊರ್ಪೇರ ಅದ ಕೆಲವೇರು ಅಂಚ ಆಂಡೊಂದು ಮೀನ್ ಕಂತು ಕೊರ್ಪೇರಿ ಯಾನ್ ದೆತ್ತರತ ಯಾನು ಡಿಲೀಟ್ ಮಲ್ತೆ ಅಕ್ಕ ಏನು ನಂಬರ್ಚಿ ಬೇಡ ಅಲೆ ಅಸ್ರಪ್ ತುಲಿ ಅಸ್ರಪ್ ಇರೇ ನಂಬರ್ಚಿಗೆ ಸೂಪರ್ ಓಕೆ ಆಡ್ಮೇಲೆ ಓಕೆ ಅಸ್ರಪ್ ತುಲಿ ಇರೇ ನಂಬರ್ಚಿಗೆ ಪಂಪಿನಿ ಕೊಕ್ಕಡ ಪೊಕ್ಕಡೆ ಪಂಪಿನಿ ಕೊಕ್ಕಡೆ ವಾ ನಮ್ಮನಿಂದ ಮಾರ್ರೆ ಅಯ್ಯ ನಂಜೆಲೆ ಇಜ್ಜಿಂದಲ್ಲ ಪೋದ್ ರಡ್ಡು ದಿಲೇವೆ ಗೆಬ್ಬುಗು ದಿಲೆ ಗೆಬ್ಬು ಅಲ್ಲೇ ಸುಳ್ಳುಗೆ ಸೂಪರ್ ಈ ನಾಂಡಲ ಕವಿನಾ ದಾದಾ ಶೋಭಾ ದೀಪೆ ಗ್ಯಾರಂಟಿ ಮುಸುಡುದಿಲ್ಲ ಶೋಭಕ್ಕ ಯಾನ ಮಲ್ಲ ಜನ ಹತ್ತು ಎಡ್ಡೆ ಅದೇ ಇದೀಗ ಅತೆ ಅಂದಪ್ಪ ಇರನ್ನೇ ಯಾನ್ ಮೆಸೇಜ್ ಮಲ್ಪೆ ಹಸ್ಬೆಂಡ್ ಇನ್ಸ್ಟೆಡ್ ಕವಿಗು ಸೂಪರ್ ಓಕೆಗೆ ಸೂಪರ್ ಏನ ಲೆಕ್ಕ ಡಡ್ಡದಿಲ್ಲ ಗೆಬ್ಬುಗು ಲಕ್ಕೆರ ಬಲ್ಲಿ ಎನ್ನ ಲೆಕ್ಕಡ್ಲದಿಲ್ಲವೆ ಅತ್ತೆ ಎಕ್ಕಡ ರಡ್ಡು ಐನು ಮುಟ ಇಂದ್ರಮ್ಮನೇ 14 ವ್ಯೂಸ್ ಈರು ಬಲೆ ಅಕ್ಕ ಲೈವ್ಗು ಅನ್ನಾರು ಪಿನ್ ಐಡಿ ಕಮೆಂಟ್ ಮಲ್ಪಿರು ಶೋಭಾ ಎಂಕ ಅರ್ನ ಕರೆಕ್ಟ್ ಒಂಜಿ ಪಾಡ್ಗೆ ಎಂಕ್ ದಾದ ಪಂಡದು ಯಾನ್ ಕೋಡ ಇಂದ್ರ ಲೋಕ ಪಾಡ್ಯೆ ಕೂಡ ಇಂದಿರಾ ಪಾಡ್ದು ಲೋಕ ಪಾಡ್ದೆ ಇಂದಿರಾ ಗಾಂಧಿನೇ ಬರ್ಪಿನಿ
इंक फुल आयता चैनल नेम पाड़गे इंक यान स्क्रीन शॉट दे ना चैनल नेम पाड़गे इंक चैनल पिन पाड़ याव ओके नाले बर्पे अक्क याने मुस्पोगु ओडिदु याके ನಿಮ್ಮ ಭಾಷೆ ನನಗೆ ಅರ್ಥ ಆಗುದಿಲ್ಲ ನೀವು ಅಸ್ರಪ್ ಹತ್ರ ಮಾತಾಡಿ ಅವ್ರು ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ನೀವು ಎಂತ ಮುಸ್ಪೋಗು ಮುಸುಂಟುಗು ಹೊಡಿಯುದು ಯಾಕೆ ನೀವು ಅವರಿಗೆ ಬೈಯುದಲ್ಲ ಸುಮ್ಮನೆ ಮೋಸ ಅಂತ ನೀವು ಮೋಸ ಮಾಡಿದ ಅವರಿಗೆ ಫುಲ್ ಐಡಿ ನಂಬರ್ ಪಾಡರ್ನ ಫುಲ್ ಚಾನಲ್ದ ಪುದರ್ ಪಾಡ್ ಲಿಂಕ್ ಸಿರಿಯನ್ನ ನಿಲ್ಲಿಸ್ಬಾರ್ದು ರೆಡ್ ಬೈದಿನಿ ವಿಷ್ಣು ಕಲನ್ನ ಎನ್ನಲ್ಲ ವನಿತ ಪೋಯಿನಾ ವನಿತಾ ಎಲ್ಲಿ ಎಂಕಲ್ಲ ಡ್ರೈವರ್ ತಾನೆ ಬೈಜೇರು ಶೋಭಾ ಹಿಂಗ ಡ್ರೈವರ್ ತಾನೆ ಬೈಜೇರು ಫುಲ್ಲನ ಮಾರ್ರೆ ಉಲ್ಲನ ಮುಲ್ದೂಲಾಕಲ್ಲ ನನ್ನ ಮುಸ್ಸುಂಟಿಗೆ ಹೊಡಿಲಿಕ್ಕೆ ನಿನಗೆ ಸಾಧ್ಯ ಉಂಟಾ ಅಸ್ರಪ್ಪ ಬುಡಚ್ಚಿ ಗಲಾಟೆ ಎಡ್ಡಾಪನು ಆ ಪಾಡ್ಲೆ ರಡ್ಡು ದೀಲೆ ಉಲ್ಲೆ ಉಲ್ಲೆ ಅವನು ಸುಳ್ಳು ಹೇಳುದು ಅಸ್ರಪ್ಪ ಸುಳ್ಳು ಹೇಳುದಾ ಅಲ್ಲೇ ಅಸ್ರಪ್ಪ ಸುಳ್ಳು ಬನ್ಪನ್ಗೆ ಮುಲ್ದುಲೆ ವನಿತಾ ಶೋಭಾ ಅಚ್ಚು ಮುಲ್ದುಲ ಮೊಕಲ ಗಲಾಟೆ ಅಸ್ರಪ್ಪನೆಲ್ಲ ಕೊಕ್ಕಾಡದಲ್ಲ ಅಸ್ರಪ್ಪ ಮುಲ್ದುಲೆ ಇರು ಸುಳ್ಳು ಸುಳ್ಳು ಬನ್ಪನ್ಗೆ ಕೊಕ್ಕಡ ನೀವು ಸತ್ಯ ಹೇಳ್ತೀರಾ ನಿಮಗೆ ಅಸ್ರಪ್ ಪರಿಚಯ ಉಂಟಾ ನಾಳೆ ಬಾ ನಾಳೆ ಹೋಗು ಅಲ್ಲಿ ಕೊಡ್ತಾರೆ ಅವರು ನಿಮಗೆ ನೀವು ಎಲ್ಲಿರುದು ಕೊಕ್ಕಡ ನೀವು ಎಲ್ಲಿರುದಾ ಕೊರಿಯರು ಕೊಡಿಯರು ನಾನು ಸುಳ್ಳು ಹೇಳುದು ನೀನು ನಿಜ ಹೇಳುವ ನೀನು ಗಾಂಧಿ ಹೌದು ಅವನ್ ರಾಜೀವ್ ಗಾಂಧಿಯ ಇನಿ ಗಣಪತಿ ಪೋಪಿನ ತೂಪಿನಿ ಅಂದ ನೀಕಡು ಗಣಪತಿ ಪೋಂದುಂಡ ಎನ್ನ ಲೆಕ್ಕಡ್ಲ ಒಂಜಿ ಕೈ ಮುಗ್ಗಿಲೇವೆ ಉಂತಲೆ ಶಾರ್ಟ್ ಮಲ್ಪೊಚ್ಚಿ ಗಲಾಟೆ ಯಾನ್ ನುಪ್ಪು ಪತ್ತೊಂದು ಬರ್ಪೆ ಉನ್ನೊಂದು ತೂಪೆ ಗಲಾಟೆ ಅಲ್ಲೇ ಹೆಸ್ರಾಪು ಇತ್ತ ಸ್ಟಾರ್ಟ್ ಮನ್ಪೊಟ್ಟು ಗ್ಯಾಲು ಮನ್ಪೊಚ್ಚಿ ಗ್ಯಾಲು ಮನಸ್ಸು ಪತ್ತ ಮರ್ಪಲ್ಗೆ ಉನ್ನಾಗ ನಿಕಲ ಗಲಾಟೆ ತೂಪಲ್ಗೆ ಎಸ್ಗೆ ಕೊಕ್ಕಡ ಕವಿದಾದ ವರ್ಕ್ ಓಕೆ ಓಕೆ ನಟ್ಟಲೆ ಮಾತಿರ್ಗಳು ಎಡ್ಡಾವಾಡು ಎಂಕ್ ಶೋಭಾಗು ಕವಿಗು ಹಿರೇಗು ಬಕ್ಕ ಕೊಕ್ಕಡಗು ಬಕ್ಕ ಅಸ್ರಾಪುಗು ಬಕ್ಕ ಕೇಶವಣ್ಣಗು ಬಕ್ಕ ಎನ್ನೆಲ್ಲ ಹಿಡಿತಿನಕ್ಲೆ ಮಾತ ಪುದರ ಪನ ಬರ್ತಾವು ಓ ರಾಮ ಇರು ಬನ್ನಗ ಲೇಟ್ ಆಪುಂಡು ಸ್ವಾಮಿ ಯಾನು ದೆತ್ತದು ಆ್ಯಡ್ ಮಲ್ತದು ಆಂಡು ದೇವರೇ ಏರಿಯೇ ಕೊಕ್ಕಡ ಮನೆ ಅತ್ತೆ ಶೋಭಾ ಇಂದಿರಮ್ಮನ ಎಂಕ್ ಫುಲ್ಲು ದಾದ ಪನ್ನಿಗೆ ಅರ್ನ ಚೆನ್ನ ಪುದರ್ ಪನ್ನಿಗೆ ಎಂಕ್ ಕವಿತಾ ಸಿಸ್ಟರ್ ಹಿರೇಗ ಗಲಾಟೆ ತೀಯರ ಎಡ್ಡಾಪುಂಡ ಐಕೆ ಪಂಡಿನಿ ಇತ್ತ ಗಲಾಟೆ ಮನ್ಪುರ್ಚಿ ಆಲು ನುಪ್ಪು ಬತ್ತ ಬರ್ಪಲ್ಗೆ ಅಲ್ತರ ಬಕ್ಕ ಉನ್ನಾಗ ಮನ್ಪಲೆ ಗಲಾಟೆ ತೂಪಲ ಹಾಲು ಜಾಲಿ ಆಪುಂಡು ಜಾಲಿ ಆಪುಂಡ್ಗೆ ಐಕೆ ಬನ್ನತ ಆಯ್ಡ ಕೊಕ್ಕಡ ಆಯ ಪಿಲಿ ಆಯನ ಪಿಲಿಗೆ ಆ ಬಕ್ಕ ಅಲ್ಲ ಹೆಸ್ರಾಪು ಇರ್ ಪಿಲಿಗೆ ಇರ್ ಮಲ್ಲ ಪಿಲಿಗೆ ತೂಲೆ ಜೋರ್ ಮನ್ಪಲೆ ಗಲಾಟೆ ಜೋರ್ ಜೋರ್ ಮನ್ಪಲೆ ಗಲಾಟೆ ಕೆಲವು ಗಿಫ್ಟ್ ನಕಲು ಉಲ್ಲಿರತ್ತೆ
ಕೆಲವು ಗಿಫ್ಟ್ಗೆ ಎನ್ನ ಕುಲ್ಲಿರತ್ತೆ ಅಂದು ಮಾರನೇ ಮಿದ ಪಿಲಿ ಏರ್ ಅಸ್ರಫ್ ಮಾಲಿ ಅಸ್ರಫ್ ಇರ್ ಮಾರನೇ ಮಿದ ಪಿಲಿಗೆ ಕವಿತಾ ಸಿಸ್ಟರ್ ಯಾನ್ ಒಂಜಿ ಪಾಪದ ಮನುಷ್ಯಯೇ ಇರ್ ಪಾಪದ ಮನುಷ್ಯ ಆಯ್ನೆಕ್ಕೆ ಅವಳು ಆಯ್ ಕೊಕ್ಕಡ ಇರ್ ಮಾರನೇ ಮಿದ ಪಿಲಿಗೆ ಶೋಭಾ ದಾದ ಗೊತ್ತನಾ ಎಂಕಾರ್ನ ಫುಲ್ ನೇಮ್ ಪಾಡಿಗೆ ಮೇರ್ನ ಒಂಚಿನ ಅಲ್ಲಿ ನಂಬಲ್ ಕೊರಿಯಲ್ಲ ಐಟ್ ಎಂಕಾರ್ನ ಲಿಂಕ್ ಕಡ್ಪುರ್ದು ಬಿಡವ ಎಂಕ್ ಅರ್ನ ಇಂದ್ರಮ್ಮನ ಲಿಂಕ್ ಕಡ್ಪುರ್ದು ಬಿಡು ಅವು ಇಂಚ ತಿಕ್ಕು ಇಂದಿರಾ ಗಾಂಧಿನ ಬರ್ಪುಂಡಿಯಾ ಕಲ್ಲರ್ದ ಪಿಲಿಯಾ ವನಿ ಅಕ್ಕ ಬತ್ತಾರ ಇಜ್ಜಿ ವನಿತಕ್ಕ ಎಂಕಲಿದ್ದ ಗಲಾಟೆ ತಗೊಂದಿಲ್ಲ ಮುಲ್ಲ ಅಸ್ರಪ್ಪನಲ್ಲ ಕೊಕ್ಕಡದಲ್ಲ ಯಾನು ಮಾರನೇ ಬಿದಿಪ್ಪಿಲಿ ಆ ಎಡೋಂಗಿ ವಿಲಿ ನನ್ನ ಬುಕ ನಾಯಿ ಪಿಲಿ ನಾಯಿ ಪಿಲಿ ಉಳ್ಳೆ ವನಿತ ಉಂಡಿ ತೂಪುನಿ ಎಂಕಲ್ ಮುಲ್ಲು ಅಕಲ ಬೆಟ್ಟ ಒಂದುಂಡು ಕೊರಿ ಬುಡರ್ಚಿ ಕೊರ್ಲೆ ಬುಡರ್ಚಿ ದಾದಾಪುಂತು ಕಬಕ ಎಂಕುಲುಲ್ಲ ಅಸ್ರಪ್ಪು ಕೊರ್ಲೆ ಬುಡರ್ಚಿ ಎಂಕುಲುಲ್ಲ ಅವೇ ಬೋಡಚ್ಚಿ ಕೊರ್ಲೆ ಎಂಕುಲುಲ್ಲ ತೂಪ ಹಾಲು ವನಸ್ಪತ ಕಾತಂದಿಲ್ಲ ಅಲ್ಲ ನೀರು ಬೂರ್ದ ಪೋಪುಂಡು ನೀರು ಬೂರ್ನ ಪೋಪುಂಡು ಇಂದಿರ ಲೋಕ ಕೋಡೆಯನ್ ಪಾಡ್ದೆ ಶೋಭಾ ಹಿಂಗೆ ಲೋಕ ಅಂದು ಎಂಗ್ಲೇ ಮಸ್ತ್ ಖುಷಿ ಆಪುಂಡು ತೂಯಾರ ಗಲಾಟೆ ವನಿತಾ ನಿಜ ಐಕತಪ್ಪ ಅಲೇ ಅಸ್ರಪ್ಪು ನೀರು ಬುಡ್ದು ಪೋಪುಣ್ಗೆ ತೂಲೆ ಚೀರೆಗೆ ನೀರು ಬುಡ್ದು ಮನ್ಪುನ ಈರು ಮನ್ಪಂದ ಕುಲ್ಲನಾ ಅಸ್ರಪ್ಪು ಈರು ಮನ್ಪಂದ ಕುಲ್ಲನಾ ಆತ ಪಾತೆರ್ನಾಗ ಈರು ಉಲ್ಲ ಬೇರಿ ಪೊಡಿಯನ ಇಟ್ಟು ಅತ್ತಿಯೇ ತೂಲೆ ಕೊಕ್ಕಡಿರೆ ನಿರ್ಪುನ್ ಇರು ಮಲ್ಲ ಪಿಲ್ಲಿಗೆ ನೀರು ಬೋಪುನ್ಗೆ ಅವು ಗಲಾಟೆದಾದ ಗೊತ್ತಾಂಡ ಏನ್ರಿ ಗಲಾಟೆ ಉಂಡು ಗಂಡ ಹೆಂಡತಿರ ಗಲಾಟೆ ಮಲಗು ಉಂಡು ಮಲಗುವ ತನಕ ಅಂಚಿನ ಗಲಾಟೆ ಅವು ಅಂದಾಕಲ್ ಫ್ರೆಂಡ್ಸ್ ಅತೆ ಪ್ರೊಫೈಲ್ ರೀಡ್ ಶೇರ್ ಒಂಜಿ 50 ಇಯರ್ದು ಪ್ರೊಫೈಲ್ ಸಾರಿ ಒಂಜಿ ರೆಡ್ ಸಾರಿಯಾ ಒಂಜಿ 50 years ಆನ ಗೊತ್ತಾಪುಜಿ ಇಂಕ್ ಲಿಂಕ್ ಕಡುಪುರಿ ಇಂಕರ್ನ ಆಯನ ದಾದಲ ನಡಪುಜಿ ಕೊಕ್ಕೊಡ ನಿನಗೆ ಪೋಕಲ ಮಗನೇ ಆಯನ ದಾದಲ ದಾಲ ನಡಪುಜಿಗೆ ಅಸ್ರಪ್ಪು ಶೆಕ್ ಅಂಚಿ ಆಯರ ಬಲ್ಲಿತ್ತಂಡತೆ ಕೊಕ್ಕಡೆ ನಿನಗೆ ಪೋಕಲ್ಲ ಮಗನೇ ನಿನಗೆ ಉಂಟು ಈಗ ಏರ್ನ ಅಕ್ಕ ಮುಲ್ತುಲಿ ಅಸ್ರಪ್ಪನೆಲ್ಲ ಕೊಕ್ಕಡೆಲ್ಲ ಲಡೈ ಗೊತ್ತಂಡೆ ಎಂಕುಲು ಮುಲ್ತೂಪನು ಕಜಿಪು ಎಂಕ್ ಸಾರುಂಡು ಬಕ್ಕ ಕಬಾಬ್ ಉಂಡು ಕಜಿಪು ಕಬಾಬು ಎನ್ನ ನಡಪದಿನಿ ಒಂಜಿ ವರುಷ ಇಪ್ಪನಗ ಎನ್ನ ನಡಪದಿನಿ ಒಂಜಿ ವರ್ಷ ಒಪ್ಪನಗ ಅದೇನು ಕೊರಿಯರ ರಿಕ್ವೆಸ್ಟ್ ಶೋಭಾ ಏರೆಗು ಅಕ್ಕ ಇಂಕ ಕಜಿಪ ಆಯೇ ಮಲ್ಲ ಉರುಕು ಮಲ್ವೆ ತಾತಗೆ ಮಾಲ್ವೇನಾ ಬಲ್ಲೆ ಉಪ್ಪುನಗ ಬಾಲೆ ಉಪ್ಪುನಗ ಇರೇನು ಒಂಜಿ ವರ್ಷ ನಡಪ್ತಾರೆ ಅಂದಿ ಆಯ್ ಪನ್ಪುಂತುಲೆಗೆ ಆಯ್ ಮಲ್ಲ ಉರುಕು ಮಲ್ಲೆ ಎಲ್ಲ ಕೊರ್ಪೆ ಕವೀನಿ ಅರಿಜೆರು ಮೆಹಂದಿ ಮೆಹಂದಿ ಪೋಪೆರ ಪೋತೆರ ಆರ್ಡ್ರ್ ಇತ್ತದ
ಓಕೆ ಓಕೆ ಎಲ್ಲ ಕಾಂಡೆ ಕೊರು. ಬತ್ತಿಲಕ್ಕನೆ ಕೊಡ್ತು ಬಿಡು ಆ ತೂಪಲ್ ಅಕ್ಕ ಏನ್ ಪೋಡ ದೂರ ಪೋಪು ನೀರು ದೂರ ಪೋಪು ನೀ ಫೋಟೋಗ್ರಾಫರಾ ಅಂದಿಗೆ ಫೋಟೋಗ್ರಾಫರ್ಗೆ ಆಯೇ ಒಂಜಿನಾರ ಮಂಗಿ ಆಯ್ಗೆ ಒಂಜಿನಾರ ಬಪ್ಪುನ ಇದು ನನ್ನ ಹಸ್ಬೆಂಡ್ ಆರು ಪ್ರೊಫೆಷ್ನಲ್ ಫೋಟೋಗ್ರಾಫಿ ಅಂದ ಆವಲಿ ಮಾರ್ರೆ ಅಚ್ಚು ದಿನ ಮೆಹಂದಿಗೆಲ್ಲ ಮದ್ಮೆಗಳೆಲ್ಲ ಎಪ್ಪಗನ ಫೋಟೋಗ್ರಾಫ್ ಅಂದೆ ದಾದೆ ಪುದರ್ ಇನ್ನ ಗಂಡನ ಹೆಸರು ಎಂತದ ಶೋಭಾ ವಾಟ್ ಈಸ್ ಯುವರ್ ಹಸ್ಬೆಂಡ್ ನೇಮ್ ನಿಖಲ್ನ ಮದಿಮೆ ದಾದ ಅಂಡಲ್ಲ ಇತ್ತಿಂದ ಕೊರ್ಲಿ ಆರ್ಡರ್ ಹೈಲೈಟ್ಸ್ ಪ್ರೀ ವೆಡ್ಡಿಂಗ್ ವೈಲ್ಡ್ಲೈಫ್ ಪ್ರೊಫೆಷ್ನಲ್ ವೆಡ್ಡಿಂಗ್ ಅರುಣ್ ಫೋಟೋಗ್ರಾಫಿ ಅರುಣ್ ಫೋಟೋಗ್ರಾಫಿ ಅಕ್ಕ ಗಲಾಟೆ ಮಲ್ಪರೆ ಯಾನಿಜ್ಜು ಓಕೆ ಬಾಯ್ ಮಂದಿ ಮನ್ಪುರಿ ಬೇತೆ ಮಂದತೆ ದಾದ ಬೇತ ಬಂದದೆ ಹೆಚ್ಚು ಅಕ್ಕ ಗಲಾಟೆ ಮಲ್ಪರೆ ಯಾನಿಜ್ಜಿ ಬೇತೆ ಮಂದತೆ ಯಾನು ಅಂದಿಯೇ ಗಿಡಪ್ಪೆ ಅಂದು ಓಲ್ಪದಾರಕ್ಲು ತೂಲೆ ಇರಿಗು ಇನ್ಸ್ಟಾಡ್ ಪನ್ಪೆ ಇನ್ಸ್ಟಾಡ್ ಪನ್ಪಲ್ ಗ್ಯಾಲ್ ಆಯ ತಿಕ್ಕಡ್ ದಾದೆ ಆಯ ತಿಕ್ಕ ಸ್ವಲ್ಪ ತಿಕ್ಕಡ್ ಇತ್ತು ಬರ್ಪೆ ಫೋಟೋಗ್ರಾಫರು ಓಕೆ ಎಂಕ್ ಕೊರ್ಂಡ ಒಂದೆ ಕಮ್ಮಿ ಮಲ್ಪೆ ಕೊರ್ಂಡ ಒಂದೆ ಕಮ್ಮಿ ಮಲ್ಪೆ ಮಂಚ ಒಂತೆ ಕಮ್ಮಿ ಮನ್ಪಿರಿಂದ ಆರು ಸೀಕ್ರೆಟ್ ರಿವೀಲ್ ಮನ್ಪುಚೇರು ಅಂದಂದು ಮುಲ್ಪ ಕೆಲವೇ ಕುರ್ತ ಇತ್ತುಂಡ ಅಂಚ ಎಸ್ ಕವಿತಾ ಸಿಸ್ಟರ್ ಇರೇಗ್ 3 kg ಬೊಂಡಸ್ ಕಡಪವೆ ಎಂಡ ಕೊರ್ನ ಗ್ಯಾರಂಟಿ ಕೊರ್ಪು ಜಲೆ ಆಯೇ ಗೊತ್ತಂಡನೆ ಅನ್ನ ಎಂಕಲ್ನ ಚೆಂಡೆಗ್ ಬರನಿತ್ತೆ ಅಂಚ ಆಯೆಗ್ ಕೊಡ್ತೀನಿ ಯಾನ್ ವಾವ್ ಕಡಪಾಲೆ ಫಾಸ್ಟ್ ವಾವ್ ಕಡಪಲೆ ಫಾಸ್ಟ್ 3 kg ನಿಕ್ಕ 1 kg ನಿಕ್ಕ 2 kg ಎಂಕ್ ಇನ್ನು ಕೊರ್ಲಿ ಫೋಟೋ ಇಜ್ಜಿಂದ ವಿಡಿಯೋ ಇನ್ನು ಕೊರ್ಲೆನಾ ಬೊಂಡಸ್ ದೊಟ್ಟುಗು ಜಿಂಜಿಲ ಕಡಪಲಿ ಜೆಂಜಿ ಕೊರ್ನ ಯಾ ಗೊರ್ಪು ಜಾವ ಎನ್ನ ಕೈಟ್ ಕೊರ್ನ ಕೊರ್ಪುಜಿ ನಿಕ್ಕೊಂಜಿ 2 ಜೆಂಜಿ ಒಂತೆ ನಂಬೇಡಕ್ಕ ಸುಳ್ಳು ತೂಲೆಗೆ ಅಸ್ರ ಪಿರೆಗ್ ಪೂರ ಸುಳ್ಳು ಡೋಂಗಿ ಬನ್ಪಿನಿ ಗಾರ್ಡ ಮನ್ಪರೆ ಬಲ್ಲಿ 2 ಜನವ ಭಾರತ ಅಡ್ಡಿನ ಮಗಳಿನ ಮದುಮೆಂಡು ಅಪ್ಪಗ ಕೊರ್ವೇರು ಅಂದು ಶೋಭಾ ಅವನು ಸುಳ್ಳು ಹೇಳುವುದು ಉದಯ ಶೆಟ್ಟಿ ಬತ್ತೆರತೆ ನಮಸ್ತೆ ಉದಯ ಶೆಟ್ಟಿ ಅವರೇ ಬನ್ನಿ ಅವನು ದೊಡ್ಡ ಡೋಂಗಿ ಅಸ್ರಪ್ ದೊಡ್ಡ ಡೋಂಗಿ ಅಂತೆ ಥ್ಯಾಂಕ್ ಯು ದುಂಬೇ ಗುಪ್ತಪ್ಪನಿಗ ಇದೇಗು ಪಂತುವೆ ಲೈಕ್ ಟನ್ ಥ್ಯಾಂಕ್ ಯು ಪಂಡ ಕವಿತನ ಮದಿಮೆಗ್ ಬರ್ಪುಜಿ ದಯ ಬರ್ಪುಜಿ
ಮನೆ ಇದೇ ಬರ್ಪುಚಿ ಅಕ್ಕವರು ಮದುವೆಗೆ ಮದರಂಗಿ ಇಡುವವರ. ಹೌದೌದು ಶೋಭನವರು, ಯಾಕೆ ನಿಮಗೆ ಉಂಟಾ ಅವರ ಹಸ್ಬೆಂಡ್? ಹಾಯ್. ಊಟ ಆಯ್ತಾ? ಇಲ್ಲ, ಇನ್ನಾಗಬೇಕು. ಅಕ್ಕ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಲ್ಲ, ಫೋಟೋಗ್ರಫಿ, ವಿಡಿಯೋಗ್ರಫಿ, ವೆಡ್ಡಿಂಗ್ ಫೋಟೋಸ್, ವೆಡ್ಡಿಂಗ್ ಹೈಲೈಟ್ಸ್ ವಿತ್ ಆಲ್ಬಮ್. ಅವನು ನಿಜ ಹೇಳುವವನು ಗಾಂಧಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಉದಯ್ ಶೆಟ್ಟಿ. ಯಬ್ಬಾ ತೂಲೆಗೆ ಆರ್ಡರ್ ಕೊರ್ಪುಜಿ ಬಂದ ಅಂದಿಗೆ ಆರ್ಡರ್ ಕೊರ್ಪುಜಿ ಬಂದ ಬರ್ಪುಜಿಗೆ. ಜೋಕಿಯಲ್ಲಿ ಈ ತಿಂಗಳಲ್ಲಿ ಒಂದು ಮದುವೆ ಉಂಟು. ಓಕೆ ಬಾಯ್ ಅಸ್ರಫ್, ಬಾಯ್ ಗೋಪಿನೆ, ಗುಡ್ ನೈಟ್. ನಾವು ಚೆನ್ನಾಗಿದ್ದೇವೆ. ನೀವು ಲೈಕ್ ಕೊಟ್ರಾ? ನೀವು ಲೈಕ್ ಕೊಟ್ರಾ? ನಿಮಗೆ ಜೋಕೇತ ಗೊತ್ತುಂಟಾ? ಅಲ್ಲಿ ಒಂದು ಮದುವೆ ಉಂಟು. ಜೋಕಟ್ಟೆಯಲ್ಲಿ ಅಲ್ಲಿ ಮದುವೆ ಉಂಟು. ಯಾರ್ದು ಮದುವೆ? ಉದಯನ್ನ ಬಾಯ್. ಕೇಶವ ಇದು ಉದಯ ಅವರೇ, ನಿಮ್ಗೆ ಇವರು ಭಾರತಿ ಕವಿ ಗುರ್ತುಂಟಾ? ನಿಮ್ಮದು ಗುರ್ತದವರ ಇವರು? ನಿಮ್ಮ ವಿಡಿಯೋ ಕೂಡ ಮಾಡ್ತಾರೆ. ಜೋಕಟ್ಟೆ ಬಂಟ್ವಾಳ. ಜೋಕಟ್ಟೆ ಬಂಟ್ವಾಳನಾ? ಏರ್ ಬನ್ನಿ ಜೋಕಟ್ಟೆ ಬಂಟ್ವಾಳ ಅಂದು. ಜೋಕಟ್ಟೆ ಅಂಚಿ ಸೂರಿಂಜದಂಚಿ ಜೋಡ್ ಕಟ್ಟೆ ಅಂಚನಿ ದಾದ ಅಂಚನಿ. ಭಾರತಿ ಅಕ್ಕ ಚೆನ್ನಾಗಿದ್ದೀರಾ? ಉದಯ್ ಶೆಟ್ಟಿ, ಹೌದು ಉದಯ್ ಅವರೇ, ನಾನು ಚೆನ್ನಾಗಿದ್ದೇನೆ. ಕಟ್ಟಿ ಬೆಕ್ಕಂಪಾಡಿಯತಿ ಜೋಕಟ್ಟೆ ಬೆಕ್ಕಂಪಾಡಿಯ ಏರೇ ಗೊತ್ತದೆ. ಉದಯ್ ಶೆಟ್ಟಿ, ನಾನು ಚೆನ್ನಾಗಿದ್ದೇನೆ ಆಯ್ತಾ? ನೀವು ಕೂಡ ಚೆನ್ನಾಗಿದ್ದೀರಲ್ಲ? ಊಟ ಆಯ್ತಾ ನಿಮ್ಮದು? ನನ್ನ ಮೈತಿದಿಯ ಮಗಳು. ಅವು ಬೇತೆ ಅಕ್ಕ. ಜೋಕಟ್ಟೆ ಜಾಡುಕಟ್ಟೆ ಒಂಜತ್ತ ಸೂರಿಂಜರು ಬರೀಟು ಮೂಲೇಡು ಎರೆ ಗೊತ್ತು ನಿನ್ನ ಜೋಕಟ್ಟೆ ಬರ ಯಾನ್ ಪೋತೇನಾ ಎಂಕ್ ಸುರತ್ ಕಲ್ ಗುಡ್ಲ ಬಿಡುದು ಒಕ್ಕೊಲ್ಲ ಗೊತ್ತು ಜೆಂಕ್. ಹಿಂಗಲ್ಲ ಪ್ರವೀಣ್ ದಾನೆ ಬಲ್ತೀನಿ ಬೇಗ. ಜೋಕಟ್ಟೆ ಬಂಟ್ವಾಳ ಅಲ್ಲ ಅಕ್ಕ, ಕಾನದ ಹತ್ತಿರ. ಎಂಚಿದನಯ ಮೊಕಲ್ಲ ಕಾನದ ಹತ್ತಿರಗೆ ಎಂತ ಕಾನದ ಹತ್ತಿರ. ಉದಯ್ ಶೆಟ್ಟಿ ಅವರೇ, ಎಂತ ಇವತ್ತು ನಿಮಗೆ ಸಾಂಬಾರು? ಓ, ನಿಮಗೆ ಚಿಕನ್ ಸಾಂಬಾರಾ? ಶೇ, ನನಗೆ ಇವತ್ತು ಕಬಾಬ್ ಆಯ್ತಾ. ಯಾವುದು ಕಾನ? 2 ಕಾನ ಇದೆ. ತೋಕೂರು ಸೈಡ್ ಪೋಡಿ ಊಟ. ಇವತ್ತು ಏನು ಸ್ಪೆಷಲ್? ಇವತ್ತು ಸಾರು ಮತ್ತೆ ಚಿಕನ್ ಕಬಾಬ್ ಅಷ್ಟೇ. ಮುಕ್ಕಾದ್ಮೇಲೆ ಕಾನ ಸಿಗುತ್ತೆ. ಮುಕ್ಕಾದ್ಮೇಲೆ ಕಾನ ಸಿಗುದಲ್ಲ, ಮುಕ್ಕಾದ್ಮೇಲೆ ಮುಲ್ಕಿ ಇಪ್ಪಡ್.
ಮಾರ್ರೆ ಇಪ್ಪಡಿ ಮಾರ್ರೆ ಆಕಲು ಖಾಲಿ ಗಲಾಟೆ ಮುಕ್ಕಾದ್ಮೇಲೆ ಮುಲ್ಕಿ ಮೆಲ್ಲದಿಲ್ಲ ಒಂಚೂರು. ಆ ಜನಕ್ಕೆ ಗೊತ್ತಿಜ್ಜಿ ಬಿಡ್ಲಿ ಉಪ್ಪಡಂಚಿ ಅವು ಬರ್ಚಿ ಶೋಭಾ ಇವು ಮದ್ಮೆಗೆ ಬಲ ಬನ್ನಿ ಊಟಕ್ಕೆ ಹೋಗುವ. ಚಿಕನ್ ಅಲ್ವಾ ಅದಕ್ಕೆ ಬರ್ತೇನೆ ಆಯ್ತಾ. ತರಕಾರಿ ಆದರೆ ಕರಿಬೇಡಿ, ಚಿಕನ್ ಆದರೆ ಕರೀರಿ ಬರ್ತೇನೆ. ಮುಲ್ಕಿಯ ಮೊದಲು ಅಲೆಂಗಡಿಗೆ ಮುಕ್ಕಾದ್ಮೇಲೆ ಅಲೆಂಗಡಿ ಆದಮೇಲೆ ಮುಲ್ಕಿಯಾ. ನೀವೆಂತ ಮಾರ್ರೆ, ನೀವು ಎಲ್ಲಿಯವರು? ನೀವು ಮಂಗಳೂರಿನವರಾ? ಫುಲ್ ಗೊತ್ತುಂಟ ನಿಮಗೆಲ್ಲ. ಅಲೆಂಗಡಿ ಊಟಕ್ಕೆ ಬನ್ನಿ ಬುಧವಾರ. ಸನ್ನಿಯ ಮದುವೆ ಶನಿವಾರ, ಊಟಕ್ಕೆ ಬನ್ನಿ ಬುಧವಾರ. ಅವು ಹೌದೇ ಹೆಚ್ಚು ಪದ್ಯ. ಕಪ್ಪೆ ಕರಕರ, ತುಪ್ಪ ಜರಿ ಜರಿ ಬುಕ್ಕ. ಅಕ್ಕ ನೀವು ಕೃಷ್ಣಪುರದವರ ಅಲ್ಲ, ಹಾಗೆ ಅಲ್ಲೇ ಕಾನ ಉಂಟಲ್ಲ. ಹೌದಲ್ಲಿ ಕಾನ ಉಂಟು. ಅವೇ ಕಪ್ಪೆ ಕರಕರ, ತುಪ್ಪ ಜಲಿ ಜಲಿ, ಮಾವಿನ ಓಟೆ, ಮರದಲ್ಲಿ ಕೋಟೆ, ಅದ್ದಿನ ಕೈಯಲ್ಲಿ ಕಂಕಣ ಬರೆಸಿ ಹೆಂಚರ ಉಂಡುದೆ ನಮಗೆ ಕಂಜಿ ಕಾಡುದೆ ಏನ್ರಿ ತನಕ ಗೊತ್ತು. ಅರೆಗು ಪೂರಾ ಊರ್ಲ ಗೊತ್ತುಂಡು ಮಾರ್ರೆ. ಅಂದಿ ಕೇಶವನ ಉಂಡದೆ ಪೂರ ಓ ಗೊತ್ತು ಜಿಂದಿಜ್ಜಿ ಪೂರಲ್ಲ ಗೊತ್ತುಂಡು ಅರೆಗು. ಎಂಕ್ಲ ಊರ್ದನೇ ಪನ್ಪಿನಿ ಅಂಜು ಅಂದು ಆರು ಉಡಿ ಊರು ಪೋಪಿರು ಮಾರ್ರೆ. ಓಡಿ ಪೋಪುನಿ ಯಾರು? ಹೌದು, ನಾವು ಕೃಷ್ಣಪುರ. ಅಕ್ಕ ಪೂರ ತಿಕ್ಕದು ಗೊತ್ತುಂಡು. ಎಂಕ್ಲ ಒಟ್ಟು ಅಂಜು ಉಂಡತ ಪೊನ್ನನ್ ರಟ್ಟ ಒಂದು ಬಲ್ತಿದ್ದೀನಿ ಐಕಿಂಚಿ ಕಡತ ಕಾದಿ ಪೂಜಿ ಕೇಶವನ ನಿಮ್ಮ ಯಜಮಾನರಲ್ಲಿ ಕೇಳಿ. ಹೌದಾ ಅತ್ತೆ ಶೋಭಾ, ಅತ್ತೆ ವಾಣಿ, ವನಿತಾ ಇಬ್ಬು ಕೇಶವನ್ನೇ ಮುಲ್ತ ಕುಡ್ಲದ ಪೊನ್ನ ರಟ್ಟ ಒಂದು ಪೂತೀನಿ. ಹಾಂ ಐಕಿತ್ತೆ ಪೂರ ಊರು ಗೊತ್ತು ನಂಚ ಬಲಿಪುನ ಊರೂರು ತಿರುಗಿ ಪೋತೀನಿ ಯಾರು ಅಂದು ಊರು ಕೇರಿ ಪೂರ ತಿರುಗದ ಆತನು. ಹಾಡು ಸೂಪರ್ ಆಗಿದೆ, ಯಾರು ಹೇಳ್ತಾರು? ಹಾಡು ಸೂಪರ್ ಆಗಿದೆ. ಹೌದಾ, ಥ್ಯಾಂಕ್ಸ್ ಆಯ್ತಾ ಅಕ್ಕ. ಈರು ಅಂಚ ಪನ್ನರೆ ಬಲ್ಲಿ ಎಂಚ ಪನ್ನರೆ ಬಲ್ಲಿ ಈರು ಪೂರ ಊರು ತಿರುಗಿದಾರು ಮಾರೆ. ಸತ್ಯ ಬನ್ನಿ ಈರು ಹೊಲ್ತಾರು ಓ ಊರು ಹೊಲ್ಪರ್ದು ಬರ್ತೀನಿ ಎಂಚ ಬರ್ತೀನಿ. ಇರ್ನ ಮೀನದಾಯೆ ಓಲಿ ಮೀನ್ದಾರು ಅಸ್ರಪತೆ ಪೋತೇರು ಕೇಶವನ ಇದು ಹೊಲ್ತ ಸತ್ಯ ಬನ್ನಿ. ಇರ್ನ ನಿಜ ವಾಸಸ್ಥಳ ಎಲ್ಲಿ? ಅವೇ ಅವು ಓ ಪಲ್ಲೆ ಗೊತ್ತುಂಡು ಇಂದೇ ಇದನ್ನ ಮೂಲ ಸ್ಥಾನ ಓ ಪಲ್ಲೆ ಸುರೂ ಟೆಂಕಿ ಇದನ್ನ ಮೂಲ ಸ್ಥಾನ ಪಲ್ಲೆ ಬೈಕಂಪಡಿ ಹತ್ತಿರ ಜೋಕಟ್ಟೆ. ಹೌದು, ಬೈಕಂಪಡಿ ಹತ್ತಿರ ಜೋಕಟ್ಟೆ. ಕೇಶವಣ್ಣ ಇರ್ನ ಮೂಲ ಸ್ಥಾನ ಓಲು ಇರ್ನ ಆದಿ ಓಲು ಮೂಲ ಆದಿ ಓಲು ಪಲ್ಲೆ ಅಂಚನ ಯಾಂಪನ್ ಪೇರಿ ಏರಂದು ಸುರೂಟ್ ಇರ್ನ ಮೂಲ ಸ್ಥಾನ ಪಲ್ಲೆ. ಇರ್ನ ಕುಟುಂಬ ಓಲು ಓ ಊರು ಪಂಡಲ ಮೇರು ಅಕಲ್ನ ಜನಕ್ಲ ಪುದರ್ ಅಲ್ತಾಕುಲು ಮಸ್ತ್ ಗ್ರೇಟ್ ಮಾರ್ರೇರು. ಕೇಶವನ ಪೂರ ಊರ್ದೆಲ ಅಕಲ್ನ ಗೊತ್ತುಂಡು. ಉಡುಪಿಡಿಯರುಲ್ಲೇರು ಕೇಶವನ ಉಡುಪಿಡಿಯರುಲ್ಲೇರು ಪಲ್ಲೆಗೆ
ಪೂರ ಪನ್ಪೆ ಅಂದು ಕಲ್ಲಡ್ಕ ಬೊಲಂತೂರು ಅವ ಹಿಂಗೆ ಗೊತ್ತಿಜ್ಜಿ ಕಲ್ಲಡ್ಕ ಬೊಲಂತೂರು ಗೊತ್ತಿಜ್ಜಿ ಸಮ ತಿರ್ಗದೇರ ಅಂಜು ಅಂದು ಇಡೀ ಊರು ತಿರ್ಗದೇರು ಅವು ಊಡು ತಿರ್ಗಣ ಮಲ್ಲೆಜ್ಜಿ ಅಕ್ಕಲ್ಲ ಪೂರಲ ಪುದರ್ ಪನ್ಪೇರಾರು ಯಾನು ಉಡುಪಿ ಗೊತ್ತುಂಡ ಈರು ಉಡುಪಿಯ ವನಿತಾ ಉಡುಪಿದಾರ ಇರು ಈರು ಕಲ್ಲಡ್ಕದಾರ ಕೇಶವಣ್ಣ ಕಲ್ಲಡ್ಕದಾರ ಕಲ್ಲಡ್ಕ ಹೋಲ್ದೆ ಹೆಚ್ಚು ಶೋಭಾ ಪೋಜ್ಜೆತ್ತಾ ಎಂಕಲ್ನ ಪ್ರವೀಣ್ ಉಂಡತೆ ಇನಿ ಜಾಸ್ತಿ ಬತ್ತಿನೇ ಅಜ್ಜಿ ಉಡುಪಿ ಸಂತೆಕಟ್ಟೆ ಅಲ್ಲ ತುಲ ಉಡುಪಿ ಬಂಡ ಸಂತೆಕಟ್ಟೆ ಬಂದ್ಬೇರು ಸಂತೆಕಟ್ಟೆ ಗೊತ್ತುಂಡು ಹೆಂಗೆ ಬುಕ್ಕದಾದೆ ಗೊತ್ತುಂಡು ಅಜ್ಜರಕಾಡು ಗೊತ್ತುಂಡು ಆಸ್ಪತ್ರೆ ಊರುಡು ಉಡುಪಿ ಉಪ್ಪುಡಿ ಉಡುಪಿ ಏರ್ನದೆ ಏರಿಗಿದೆ ಹೆಚ್ಚು ತಿಗಲೆ ಬೇನೆ ಇತ್ತೆ ಮೆಸೇಜ್ ಬರ್ತುಂಡು ಏರ್ನದೆ ಹೆಚ್ಚು ಏರಿಗಿದೆ ಹೆಚ್ಚು ಅನ್ನಗೆ ದಾನೆಗೆ ತಿಗಲೆ ಬೇನೆ ಉಡುಪಿ ಹೋಲಕ್ಕ ಉಡುಪಿ ಹೋಲಿಗೆ ವನಿತಾ ದಾದೆಚ್ಚು ಹೀರಿಗೆ ಸೌತಡ್ಕ ದೇವಸ್ಥಾನ ಗೊತ್ತುಂಡ ನಮಗೆ ಗೊತ್ತುಂಟ ಅದು ದೇವಸ್ಥಾನ ಬೂದಿನ ಮುರಾನಿ ಅಂದ ಇಲ್ಲ ಪೋಯಗೆ ನಾಯೇ ಗುದ್ದುದು ಪೋತುಂಡ್ಗೆ ಮರ್ದಗ್ಲ ಪೋಪುನ ಹೆಜ್ಜಿ ಮಾರ ಬೇನೆ ಬೇನೆ ಬನ್ನೊಂದು ಏರಿಗಕ್ಕ ಹಾಟ್ ಬೇನೆ ಮೇರೆಗ ಪ್ರವೀಣ್ ಕುಮಾರ್ಗೆ ಪ್ರವೀಣಾಗ ತಿಗಲೆ ಬೇನೆಗೆ ಮೆಸೇಜ್ ಹತ್ತೀನಿ ತಿಗಲೆ ಬೇನೆಗೆ ಮೂರನೇ ಬೂರ್ದಿಂಗೆ ಗಾಡಿಡು ಬೂರ್ನಾಗ ತಿಗಲೆಗೆ ಒಂಚು ಗುದ್ದು ಪೋತು ನೀವು ಮಾತ್ರನೇ ಕಂತು ಬರ್ಪೀನಿ ಖಾಲಿ ಹಾಸ್ಪಿಟಲ್ ಪೋನ ಪೋಪುನ ಹೆಜ್ಜಿ ಅಲ್ಲೇ ನಮ್ಮ ಮನೆ ಹೌದಾ ನಿಮ್ಮ ಮನೆ ಗೊತ್ತಜ್ಜಿ ಓಲೇರಂದು ಇಲ್ಲಡಿಜ್ಜೆ ಬೇಲೆದಲ್ಲ ಬೇಲೆ ಒಂಜಿ ದಿನ ರಜೆ ಮಂತ್ ಕುಲ್ಲುನೇ ಇದ್ದಾರೆ ಅಷ್ಟೇ ಇಜ್ಜೆ ಬೊಕ ಕಾಲ್ ಮಾಡ್ಬಿಡಿ ಇಂಕ್ ಬಾರ್ ಜೋರುಲೆ ದಾದ ಅಂಡಾರಿಗು ಗೊತ್ತಿಜ್ಜಿ ಹಾಸ್ಪಿಟಲ್ಗೆ ತೋಷ್ಪಾಯರ ತೂಪಾರ ಪಲ್ಲೆ ಪಾಯ ಪೋಪುಜೆ ಶೋಪುಡೆ ಉಪ್ಪೇರು ಅಂದು ಶೋಪುಡೆಲ್ಲೇ ಆಯೊಂಜಿ ಮರ್ದು ಪೋಪುನೆಜ್ಜಿ ಮಾರ್ರೆ ಕೊಕ್ಕಡ ಓಕೆ ಬಾಯ್ ಆಯ್ತಾ ಮರ್ದಕ್ಕೆ ಪೋಪೆ ಪಂಜಿ ಸುಳ್ಳು ಪನ್ಪಿನ ಏನಡ ಅನ್ಪಂಡ ಮರ್ದು ಪೋಪಿನ್ಗೆ ಮೆಡಿಕಲ್ ಅದನ್ನು ಮಾತ್ರೆ ಕನ್ಪುನ್ ಗೊತ್ತಂಡ ಆತಿ ಸ್ಕ್ಯಾನಿಂಗ್ ಮರ ಮನ್ಪೆರೆಜ್ಜಿ ಪೋರೆ ಪನ್ಲೆ ಒಮ್ಮರನಿ ಗಾಡಿಡು ಬೂರ್ದೆ ಪೋನಾಗ ಬೂರ್ದಿನ ತಿಗಲೆ ಕೊಂಚ ಕುದ್ದು పోతుండు అవి మురనించి పండే ఇంక కై బేనే ఆయన కైకి రాడ్ బార్దిన్ ఇంక కై బేనే పని అందులే బట్ మర్ద కందనే జవు కంద పనిపే ఉల్లారా మర్ద కంద పనిపే నంబర్ కోర్లే యాన్ పనిపే ನೆಟ್ ನಂಬರ್ ಕೊರ್ರೆ ಆಪು ಜೊತೆ ಈಜಿ ನಂಬರ್ ಕೊಡ್ತೇವೆ ಅನ್ಬೇನ ಪ್ರವೀಣ್ನ ನೆಟ್ ಮಾತ್ರ ಬೇತೆ ಏರ್ಲಿ ಇಜ್ಜೇರು ಮಾತ್ರ ಕೊರೋಲಿ ಕೂಡ ಯಾನ್ ಬ್ಯಾಕ್ ಪೋಡತ ಯಾನ್ ಬ್ಯಾಕ್ ಪೋದು ಕೂಡ ಕನೋಡತ ಎಂಕ್ ಜನ ಕೊರೋಲಿ ಜನ ಕೊಡ್ತೇವೆ ನಂಬರ್ ಪಲ್ಲೆಂಚೂರು ಮಾಡ್ದು ಕಂಡ್ರೆ ಕಲಿವಿ ಎಲ್ಲೆ ಉಂಡರೆ ಮಾತೆರ್ಲ ಉಲ್ಲ ಎಂಕ್ರಿದ್ರೆ ಜೈದಿನ ಜಪ್ಪು ಅವು ಕುಸಲ್ ಮಲ್ಪೆರೆ ಬೆಲ್ಲಿ ಅಂದು ಕುಸಲ್ ಮಲ್ಪೆರೆ ಬೆಲ್ಲಿ ಅವೇ ನೆಟ್ಟು ಬುರ್ಚಿ ಅಂದಕ್ಕ
ಕುಸಲ್ ಮಂಪರ ಬರ್ಲಿ ಬೇನೆ ಬೇನೆ ಗುದ್ದುದು ಪೋಂಡಲ್ಲ ಒಂಚ ಹಾರ್ಟಿಗೆ ಪ್ರಾಬ್ಲಮ್ ಬರ್ಪಿನಿ ಅಯ್ಯ ಭಾಷೆ ಹೇಗೆ ಅವೇ ನೀ ಜಾಸ್ತಿ ಲೈನ್ ಎಂಡ ಪಾತಿರ ಫೋನ್ ಮಂತೆ ಇಂಕಾಯಿ ನಾ ಓಲ್ಲರಕ್ಕ ದಾಲ ಪಂಡಿಜೆ ಉಲ್ಲ ಯಾನ ಒನಸು ಅಲ್ಪ ಅವ್ಲು ಕಾಂಡೆ ಪಾತಿರಿ ಒಂತೆ ಬೊಕ್ಕ ಮೆಸೇಜ್ ಇಜ್ಜಿ ಓಲರಕ್ಕ ಏನಂತೆ ಆಯ್ನಕೇನಿ ಲೈವ್ ಇಜ್ಜ ದಾನೆ ಲೇಟ್ ಆಂಡೊಂದು ಶೋಭಾ ಜೈದಿನಿಗೆ ಸೂಪರ್ ಥ್ಯಾಂಕ್ಸ್ ಉದಯಣ್ಣ ಉದೇಶ್ ಇಟ್ರೆ ಶೋಭಾ ಜೈದಿನಿ ನಿದ್ರೆಗೆ ಪಾತ್ರ ತಿಲಕನೆ ఆయన ఇన్స్టా ఉండి కేశవన్న ఆయన ఇన్స్టాకు మన్పలేరు ఈరు ఫోన్ మన్పలే యాంత లైవ్ ఆయన ఎండ గుడ్లే ఫోన్ మన్పరు అడ్డు నెర్పాను ನೆರ್ನಗ ಬನ್ಪೆ ಇಜ್ಜಕ್ಕ ಪೋತೆಕ್ಕ ಇಂಚಕ್ಕ ಏರು ಬಂಡಿ ಎಂಡ ಬಂತಿಜೆ ಯಾಲ್ನ ಮಂದಿಜಿ ಮೆಸೇಜ್ ಆರ್ಲ ಮಂದಿಜೇರು ಮಾರ್ರೆ ಇತ್ತೆ ಪನಂದುಲ್ಲೇರು ಅವೇ ಲೈವ್ಗೆ ಬೈಜದ ಹೆಚ್ಚು ಜಾಸ್ತಿ ಆಯೇ ಜಾಸ್ತಿ ಬೈದಿನಿ ಅಜ್ಜಿ ಇಜಿನ ಬತ್ತ ಪಾತಿರ್ದು ಒಬ್ಬೆ ಅಚ್ಚೊಂದು ಕಾಲ್ ಮನ್ಪಂದೆ ಈಗ ಕೇಂತುಲ ಉಲ್ಲೆ ಶೋಭಾ ಉಲ್ಲಗೆ ಕಣ್ಣುಗೂರುಂಡ ಶೋಭಾ ಕಣ್ಣುಗೂರುಂಡ ಕೇಂಡೆ ಉಸರಿಜ್ಜಿ ಬಂಡೇರು ದಾನ ಕೇನ್ನಾಗ ತಿಗಿಲ್ಲ ಬೇನೆ ಬಂಡೇರು ಇತ್ತೆ ಕತ್ತಲೆ ಅಂಡತಿ ಸಮಾಪುಜಿ ಆಯ್ ಶಾಪಿಡುಲ್ಲೆ ನಂದಂಚನ ಈರ್ ಮನ್ಪುಲಿ ಬುಕ್ಕ ಯಾ ಮನ್ಪೇನ ಈಗ ಕೊಲ್ಬಕ್ಕ ಮನ್ಪೇನ್ ಎಂಡೈ ಕುಡ್ಲೆ ಮನ್ಪೆ ಪ್ರವೀಣ್ ಉಲ್ಲೇತಾ ಐಗ ತಿಗಲೆ ಬೇನೆಗೆ ಐಕ್ ಬೇಗ ಪೋರೆ ಬನ್ನಿ ಪನ್ಪೈತೆ ಫೋನ್ ಮಂದಿ ನೆರ್ಪೇನ ಈಗ ಎಂಡ ಪಂತಿಜೆ ತಿಗಲ ಬೇನೆ ಅಂದ ಮೊಳ್ಳ ಬಂಡಿನಿ ಹಚ್ಚುಡ ಕವಿತರ ಎಂಡ ಬಂಡ ನೆರ್ಪೇನ ಐಕ್ ಮೆಸೇಜ್ ಪಾಡು ಯಾರಿಗೆ ಅತ್ತೆ ಎಂಕ್ ಎಂಡ ಪನ್ಪುಜೆ ಸೂಪರ್ ಥ್ಯಾಂಕ್ ಯು ಅತ್ತೆ ಶೋಭಾ ವನಿತಾ ಕೇಶವನ ಆರೆ ಆ ಎಂಡ ಪನ್ಪುಜೆ ದಾಲ ಎತ್ತು ಅಲ್ಡ ಪನ್ಪಿನ್ ಗೊತ್ತಾಂಡ ಅಲ್ಡ ಕೂಡ ಪನ್ಪೆ ಆರ್ಡ ಪನ್ వచ్చింದು ಒಟ್ಟಾರೆ ಮಳೆ ಇಲ್ಲ ಉದಯ ಶೆಟ್ಟಿ ಮಳೆ ಇಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಇವತ್ತು ಸ್ವಲ್ಪ ಇಲ್ಲ ಬೆಳಿಗ್ಗೆ ಮಾತ್ರ ಸ್ವಲ್ಪ ಇತ್ತು ಮತ್ತೆ ಈಗ ಇಲ್ಲ ಈಗ ಹೋಗಿದೆ ಮಳೆ 15 ತಿಪ್ಪು 19 ಮಳೆ ಮಳೆ ಇಲ್ಲ ഓൺലൈൻ ರಿಪ್ಲೈ ಮಂದ ಜೇರು ಲೈನ್ ಉಪ್ಪೆ ಅವು ಪಂಡೆ ಲೈನ್ ಪಂಡ ದನಿಕ್ ಲಜ್ಜರಿ ಮತ್ತ ಫೋಟೋ ಮತ್ತ ಕಡುಪು ರೆಪ್ಪುನಿಗೆ ಅಂಚ ಲೈನ್ ಡಿಪ್ಪುನಿಗೆ ಅರಂಜಿ ಮುಸ್ತಾರಿಕೆ ಬರ್ಪೇವಂತೆ ಪ್ರವೀಣ್ ಕುಮಾರ್ ಉಲ್ಲೇತಾ ನಮ್ಮ ಆಯ್ಗು ತಿಗಲ ಬೇನೆಗೆ ಹುಷಾರಿಜ್ಜಿಗೆ ಗೊತ್ತಾಂಡ ಅಲ್ಡ ಬಂಡೆ ಕವಿತಡ ಬಂಡೆಗೆ ಹೆಂಗೆ ತಿಗಲ ಬೇನೆ ಎಂಡ ಪನ್ಪುಜಿ ದಾಲ ಪ್ರವೀಣ್ ಕುಮಾರ್ ನಮ್ಮ ಲೈವ್ ಬರ್ಪುಜೇನಾ ಹಾಗೆ ಹುಷಾರಿಜ್ಜಿಗೆ ತಿಗಲ ಬೇನೆಗೆ ಲೈವ್ ಎಂಡ ಇವಾಗ ಇಂಕ ಕೇ ನೋಡು ಹುಷಾರಿಜ್ಜಿರ ಮರ್ದು ಪಾರ ಪೂಜ ಬೇಲೆ ರಜಮನ್ ಪೂಜೆ
ಕಾಲ್ ಮನ್ಪುಲಿ ಯಾ ಮನ್ಪ ಎತ್ತೆ ವನಿತಾ ಯಾನ್ ಕೇನ್ ನೆಟ್ಟು ಪನ್ನಿ ಇಜ್ಜಿಂದ ಪನ್ಪುಜೇರು ಅಂದು ಮುರಣಿ ಪನ್ನದಿತ್ತೇ ಅಕ್ಕ ಎನ್ನ ಕೈ ಬೇನೆ ರೋಡ್ ಪಾರ್ದು ನಿಂಕ್ ಕೈ ಬೇನೆ ಎಂದು ಪನ್ನದಿತ್ತೇ ಗೊತ್ತಣ್ಣ ಅಲ್ತು ಬೊಕ್ಕ ಪಂಡೆ ಯಾನ್ ಮರ್ದಕನ ಅಂದು ಭಾರತಿ ದಾದೆ ಭಾರತಿ ಎಕಡಾರ ಕೇಶವನ್ನೇ ಭಾರತಿ ಕವಿಂದು ಪಾಡ್ದೇರು ಕೇಶಂದಿ ಅನ್ನ ಮೀನು ಮೇರ್ದಾದಿ ಗೊತ್ತಿನ ಕೇಶವನ್ನೇ ಶೋಭಮ್ಮ 2 ಜನ ಸೇರಿದು ಎಂಗ್ಲಿ ಫ್ರ್ಯಾಂಕ್ ಮಂದಿನಿಗೆ ಭಾರತಿ ಕವಿ ಪಾಡ್ದ ಐಡಿ ಮಂತೊಂಬೈದೀನಿ ಅಕ್ಕ ನಿಮಗೆ ಕೊರಗಜ್ಜ ಟೆಂಪಲ್ ಹತ್ತಿರ ಹೌದು ನಮಗೆ ಕೊರಗಜ್ಜ ಟೆಂಪಲ್ ಹತ್ತಿರ ಉಂಟು ಉದಯ ಶೆಟ್ಟಿ ಅವರೇ ನಮಗೆ ಹತ್ತಿರ ಬೇಗ ಪೋಲೆ ಪಂಡಲ ಕೀನು ಚೇರು ಕತ್ತಲೆ ಮಂತಂದು ಪೋಪೇರು ಪದ್ರಾಡು ಪತ್ತಾಪನ ಇಲ್ಲಿ ಮುಟ್ನಾಗ ಯಾನ್ ಮಾತ್ರ ಲೈಂಡೇ ಉಪ್ಪೆ ಗಾಡ್ ಪೋಪೆ ಗೊತ್ತಂಡ ಅವಳು ಡೇಂಜರಿಗೆ ಅವಳು ಆನೆ ಬರ್ಪುಂಡ್ಗೆ ಪೂರ ಬರ್ಪುಂಡು ಬಂತೆ ಗುಡ್ ನೈಟ್ ಪನ್ನಿ ಕನ್ನಡಡು ಐಕಿ ಭಾರತೀಯ ಮಂಡೆ ಇರ್ನ ಕೊರಗಜ್ಜ ಆತ್ಲೇಟ್ ಅಂದದೆ ಅನ್ನು 90 ಪಾಡುದು ಪೋಲೆ 90 ಪಾಡುದು ಪೋಲೆವೆ ಅಂಚನೆ ಪೋಡ್ಚಿ ಸಮ ಓದುಲೆ ಶುಭರಾತ್ರಿ ಯಬ್ಬ ಎಂಕಂಚ ಶುಭಾರತಿ ಪನ್ನ ಕಂದೆಚ್ಚು ಶುಭರಾತ್ರಿ ಶುಭರಾತ್ರಿ ಇಂಕ ಶುಭಾರತಿ ಲಾಸ್ಟ್ TH ಐತ್ ಆರ್ ಐತ್ನತ ಯಾನ್ TH ಐಂದಿನಿ ಶುಭರಾತ್ರಿ ಮರ್ಯಾದೆ ಎತ್ತೀರು ಯಾ ಲೈನ್ ಡೆಪ್ಪೆ ಗೊತ್ತುಂಡ ಲೈನ್ ಪುನಃ ಪನ್ಪೆ ಮೂಲು ಕುಲೇಕುಲ್ ಬರ್ಪಾಕ ಅಂಚ ಬರ್ಪಕ ಆರು ಓದಿನಿ ಅತ್ತೆ ಊದಿನಿ ಅಂದಿಯೇ ಸಮ ಓದುನ ಸಮ ಆಯ್ಜಿಂದ ದಾಪುಂಡು ಅಂದಿಯೇ ಕಲ್ಪರ ಬನ್ನಾಗ ಕಲ್ತದು ಜಾನ್ ಇತ್ತೆ ಕಲ್ಪೋಡ ದಾದ ಮನ್ಪು ಅವಳು ತುಲೆ ಕೇಶವಣ್ಣನು ಭಾರತಿ ಕವಿ ಎಂದು ಬರ್ದೇದು ಈರು ಟೆನ್ಷನ್ ಉಳ್ಳಾರು ಅಂದು ಅವೇ ಇಂಕ ಪೊಕ್ಕ ಜಾಸ್ತಿ ಟೆನ್ಷನ್ ಆಪಿನ ಇಂಕ ಕೇಳಿದು ಪಾಪ ಮಾರ ರಾತ್ರಿ ಮುಟ್ಟ ಬಿಂತಿ ಗೊತ್ತುಂಡ ಅಕ್ಲೆಗ್ ಕಲ್ಪರೆ ಪೋನಾಗ ಮರಾಠ ಕುಲ್ಲಾರ ಅಂದು ಅಪ್ಪಗೆಡ್ಡೆ ಅಪ್ಪಗೆಡ್ಡೆ ಬ್ಯಾರಿ ಭಾಷೆಗಳು ಅಂದು ಜೋಕುಲೊಟ್ಟು ಸೇರಿದು ಇಲ್ಲಿಯಪ್ಪನಾಗ ಕೊರಗಚ್ಚು ತುಂಬ ಚೆನ್ನಾಗಿದೆ ಟೆಂಪಲ್ ಹೌದೌದು ತುಂಬ ಚೆನ್ನಾಗಿದೆ ಟೆಂಪಲ್ ಎಂತ ಮಾಡುದು.